What do you think of this flower, Trevor? Very good, but it still looks a bit cardboard. Maybe I should paint it. I need to get on my work now, Susie. See you tomorrow. Bye bye, Papa. boccu boccu kattam ay ati poer ati jir anmal puji charge dipe like done. Thank you so much. ಯಾರೆಲ್ಲ ಯಾರು ಐಡಲ್ ಇದ್ದೀರಾ ಬನ್ನಿ. ಪ್ರೀತಿ ಅನಿಲ ಹಾಯ್ ಅಕ್ಕ ಹಾಯ್ ವೆಲ್ಕಮ್ ಪ್ರೀತಿ ಹ್ಯಾಪಿ ವುಮೆನ್ಸ್ ಡೇ. ಆಯ್ತಾ ದಾದಾ ತಿಂಡಿ ದಾದಾ ಅಂಡ ತಿಂಡಿ ದಾದಾ ತಿಂಡಿ ಆಂಡೆ ಬೇಳೆ ಚಾಡ್ ಬೇಳೆ ಅಂಡ್ ಚಾಂಡ್ ಶಾಲೆಗೆ ಹೋದು ಎನ್ನ ಎಲ್ಲಿಯ ಮಗನಿ ಅಡ್ಮಿಷನ್ ಮಲ್ತು ಬತ್ತೆ. ಸೇಮ್ ಟು ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ. ದೋಸೆ ರೇಗ್ದಾದ ಹೆಂಗೆ ಇಡ್ಲಿ ಇರ್ನ ಊರು ಅಲ್ಪ ಏ ಪ್ರೀತಿ ಊರು ಅಲ್ಪ ಓ ಅಂದೇ. ರಮ್ಯಾ ಅವರು ಬಂದರು. ಹಲೋ ಸಿಸ್ ಹಲೋ ಗುಡ್ ಮಾರ್ನಿಂಗ್ ಸಿಸ್. ಟಿಫನ್ ಆಯ್ತಾ ರಮ್ಯಾ ಅವರೇ? ಏನು ಟಿಫನ್ಗೆ ಟಿಫನ್ ಆಯ್ತಾ ಸಿಸ್ ಅಂತಿದ್ದಾರೆ. ನಂದು ಆಯಿತು. ಬೆದ್ರಾ ಕಾರ್ಲಾಗ ಮುಟ್ಟ. ಗುಡ್ ಮಾರ್ನಿಂಗ್ ಸಿಸ್ ವೆರಿ ಗುಡ್ ಮಾರ್ನಿಂಗ್. ರಮ್ಯಾ ಅವರೇ ತಿಂಡಿ ಆಯ್ತಾ? ಏನು ತಿಂಡಿ? ಕಿಲ್ಲರ್ ಅವರು ಬಂದರು. ಕ್ಯೂಟ್. ಏನು ದೋಸೆ ಮಾಡಿದ್ದೆ. ನೀವೇನು ಮಾಡಿದ್ದೀರಿ? ನಾನು ಇಡ್ಲಿ ಮಾಡಿದ್ದೆ. ಅಲ್ಲ ರಮ್ಯಾ ಅವರೇ ನಿಮ್ಮ ವಿಡಿಯೋ ನೋಡಿದೆ ನಾನು. ಪ್ರೀತಿಯ ನೀ ಈರು ವಿಡಿಯೋ ಮಾಡ್ತಿದ್ದಾರೆ. ರಮ್ಯಾ ಅವರೇ ನಿಮ್ಮದು ಬೆಳಿಗ್ಗೆ ನೋಡಿದೆ ನಾನು. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮದು ವಿಡಿಯೋ. ಕ್ಲಿಯರಿಟಿ ಅದು ತುಂಬ ಚೆನ್ನಾಗಿದೆ ವಿಡಿಯೋದು. ಹೌದು ಸಿಸ್ಟರ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ವಿಡಿಯೋ. ಕ್ಲಾರಿಟಿ ಸಬ್ ಎಲ್ಲ ಚೆನ್ನಾಗಿತ್ತು. ಖುಷಿ ಆಯಿತು ನೋಡಿ ನನಗೆ. ಹೌದಾ? ನಾನು ಕೂಡ ಹಾಗೆ ಮಾಡೋದು ಸಿಸ್ಟರ್. ನಾನು ಒಂದೊಂದು ಎರಡೆರಡು ಸಲ ಟೈಪ್ ಮಾಡ್ತೀನಿ. ಇದೊಂದು ಬೇರೆ 3-4 ಟೈಪ್ ಮಾಡ್ತೀನಿ. ನನ್ನ ಮಗ ನೋಡಿದ್ರಾ? ರಮ್ಯಾ ಕನ್ನಡ ಗಿಫ್ಟ್ ಬ್ಲಾಗ್ ಗಿಫ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಪ್ರೀತಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ರಮ್ಯಾ ಅವರೇ ನಿಮಗೆ ರಿಟರ್ನ್ ಕೊಡ್ಬೇಕಂತೆ ನೋಡಿ. ಯಶು ಪಾಣಿ बाद में अभी नहीं बाद में बेटा. ಥ್ಯಾಂಕ್ ಯು ಪ್ರೀತಿ ಸಿಸ್ ಕೊಡ್ತೀನಿ ಅಂತಿದ್ದಾರೆ. ನಿಮ್ಮದು ವಿಡಿಯೋ ಕೂಡ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿದೆ ನಾನು, ಇಷ್ಟ ಆಯಿತು. ಪ್ರೀತಿಯವರು ಸೂಪರ್. ಪ್ರೀತಿಯವರೇ ನಿಮ್ಮದು ವಿಡಿಯೋ ಮೊನ್ನೆ ನೋಡಿದ್ದೇನೆ, ಆದಮೇಲೆ ಹಾಕಿಲ್ವಾ ನೀವು? ಪ್ರೀತಿ ಪಾಡ್ದು ಜರ ಬೊಕ್ಕ ವಿಡಿಯೋ. GK ಭಟ್ ತುಳು ಬ್ಲಾಗ್ಸ್ ಅವರು ನಮಸ್ತೆ ಭಟ್ರೆ, ನಮಸ್ತೆ, ವೆಲ್ಕಮ್, ಗುಡ್ ಮಾರ್ನಿಂಗ್.
ರಮ್ಯಾ ಹ್ಯಾಪಿ ವುಮೆನ್ಸ್ ಡೇ. ನಂದಿನಿ ಆಯ್ಸಿ ಸಾಯಿ ನಂದಿನಿ ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದೆ ಇವಾಗ, ಆಗ ಬೆಳಿಗ್ಗೆ ನೋಡಿದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ರಮ್ಯಾ ನಂದಿನಿ ಅವರೇ, ರಮ್ಯಾ ಅವರೇ, ಪ್ರೀತಿ ಅವರೇ. ಇನಿ ಪಾಡ್ದೆ ಓ ತೂಪೆ ರಮ್ಯಾ ವೆಜಿಟೇಬಲ್ ಆಗ್ತಿದ್ದೆಲ್ಲ ಸಿಸ್, ಅದು ಸರಿಯಾಗಿ ಕಾಣಿಸಲ್ಲ, ಅದಕ್ಕೆ ಒಂದು ಸ್ಟ್ಯಾಂಡ್ ತಗೊಳ್ತೀನಿ. ಅದು ತಗೋಬೇಕಂತ ಇದ್ದೀನಿ ನಾನು. ರಮ್ಯಾ ಅವಳು ಪ್ರೀತಿ ಸಿಸ್ ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. GK ಭಟ್ರ ನಿಮ್ದು ಟಿಫನ್ ಆಯ್ತಾ? ಕೊಡ್ತೀನಾ, ನೀನು ಸುಮ್ಮನೆ ಇರು. ಇನಿ ಮಹಿಳಾ ದಿನ ಅತ್ತೆ ಸಿಸ್ಟರ್ ಫಾರ್ ಸೌಜನ್ಯ. ಓಕೆ ಮಹಿಳಾ ದಿನ ನಿಮಗೆ ಇದು ಕೊಡ್ತೀನಿ, ಬ್ಲೂ ಕೊಡ್ತೀನಿ. ಸೌಜನ್ಯಾಗ ಯಾವತ್ತು ನ್ಯಾಯ ಸಿಗುತ್ತೆ ಅಂತ ಗೊತ್ತಿಲ್ಲ, ಸಿಗಬೇಕು ಆದಷ್ಟು ಬೇಗ. ಥ್ಯಾಂಕ್ ಯು ಸಿಸ್, ನಿಮಗೆ ಹ್ಯಾಪಿ ವುಮೆನ್ಸ್ ಡೇ. ನಿಮಗೂ ಕೂಡ ಸಿಸ್ ರಮ್ಯಾ ಅವರೇ, ನಂದಿನಿ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು. ಎಲ್ಲರ ಹೆಣ್ಮಕ್ಕಳ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ನಂದಿನಿ ಅವರೇ. ನಂದಿನಿ ಅವರೇ ನಿಮ್ಮದು ವಿಡಿಯೋ ನೋಡ್ಕೊಂಡು ಬಂದೆ ನಾನು ಆಗ. JK ಭಟ್ ಗಿಫ್ಟ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. JK ಭಟ್ರೆ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಪ್ರೀತಿ ಅನಿಲ್ ಅವರು, ಅವರಿಗೆ ರಿಟರ್ನ್ ಕೊಡಿ. ಬ್ಲೂ ಕೊರಿಯ ಇರ್ಲ ತುಳುತ್ತಾರತೆ. ಪ್ರಚಿಚ್ ಕಿಚಾನ್ ಅವರು ಬಂದರು, ಪ್ರಾಚಿ ಅವರು ಬಂದರು. ಗುಡ್ ಮಾರ್ನಿಂಗ್ ಹ್ಯಾಪಿ ವುಮೆನ್ಸ್ ಡೇ ಪ್ರಾಚಿ ಅವರೇ ನಿಮಗೂ. ಥ್ಯಾಂಕ್ ಯು ರಮ್ಯಾ ಸಿಸ್ ಅಂತಿದ್ದಾರೆ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಪ್ರಾಚಿ ಅವರೇ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್, ಸೇಮ್ ಟು ಯು ಪ್ರಾಚಿ ಅವರೇ. ರಮ್ಯಾ ಅವರು ಸೂಪರ್. ನನ್ನ ಚಾನಲಲ್ಲಿ ಯಾರದೆಲ್ಲ ಕಮೆಂಟ್ ಇತ್ತು ಅವ್ರದ್ದೆಲ್ಲದು ವಿಡಿಯೋ ನೋಡಿದ್ದೇನೆ ನಾನು. ಆಲ್ ಇನ್ ಒನ್ ಕೆಲವ್ರದ್ದು ಇತ್ತು ಇವತ್ತಿದ್ರಲ್ಲಿ, ಅವರದ್ದೆಲ್ಲದು ನೋಡಿದ್ದೇನೆ ನಾನು ವಿಡಿಯೋ. ಥ್ಯಾಂಕ್ಸ್ ಇಸ್ ವಿಡಿಯೋ ನೋಡಿದ್ದಕ್ಕೆ. ಯಾಕೆ ನಮ್ಮದು ಕೂಡ ನೋಡ್ತೀರಲ್ವ ನೀವು, ನಮಗೂ ಸಪೋರ್ಟ್ ಮಾಡ್ತೀರಲ್ವ. ಥ್ಯಾಂಕ್ಸ್ ಎಲ್ಲ ಬೇಡಪ್ಪ, ಅದೆಲ್ಲ ಟ್ಯಾಂಕ್ಸ್ ಎಂತಕ್ಕೆ, ಅದಕ್ಕೆಲ್ಲ ಟ್ಯಾಂಕ್ಸ್ ಬೇಡ. ನಮ್ಮದು ನೋಡುವಾಗ ನಿಮ್ಮದು ನೋಡಲೇಬೇಕಲ್ವ. ನಿಮ್ಮದು ಹಾಗಲ್ಲ, ನಮಗೂ ಉಪಯೋಗ ಇದಾಗುವಾಗ ನಿಮಗೂ ನಾವು ಮಾಡಲೇಬೇಕಲ್ವ. ಅದೆಲ್ಲ ಥ್ಯಾಂಕ್ಸ್ ಎಲ್ಲ ಅದಕ್ಕೆ ಅನ್ಬಾರ್ದು. ಅಮ್ಮನ ಕಾಲ್ ಬೇಡ್ಸ್ ಅವ್ರು ಬಂದರು. ಆಯ್ ಬೇಡ್ಸ್ ಅವರೇ, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸಿಸ್ ವಿಡಿಯೋ ನೋಡಿದ್ದಕ್ಕೆ. ಯಾಕೆ ರಮ್ಯಾ ಅವರೇ ಬೇಡ್ಸ್ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ನಿಮ್ಮದು? ಯಾಕೋ ಏರ್ಟೆಲ್ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ ಮೊನ್ನೆಯಿಂದ. ಹೌದಾ ಹಾಂ. ಈ ಬೇತದೆಪ್ಪು ನೀ ಆಯಾ ಕೂರ ನಿಕ್ಕೋರ್ಪೆ ಬೇತ ಈ ಬೇತೆ. ಹೌದಾ ಬೇಟ್ಸ್ ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡಿ ಒಂದು. ಅಲ್ಲಿ ತೊಟ್ಟೆ ಜಿಂಜದಿತ್ತ ಟಿವಿದಲ್ಲ. ಹಾಯ್, ನಿಮ್ಮದು ಆಯ್ತಾ ತಿಂಡಿ? ನಂದು ಆಯಿತು ತಿಂಡಿ. ಇಡ್ಲಿ ನಾನು ಊಟ ಮಾಡಿದ್ದು. ಮಕ್ಕಳಿಗೆ ಅವರಿಗೆಲ್ಲ ಇಡ್ಲಿ ಮಾಡಿಕೊಟ್ಟೆ, ನಾನು ತಿನ್ನಲ್ಲ ಇಡ್ಲಿ. ರಮ್ಯಾ ಸೂಪರ್ ಅಂತಿದ್ದಾರೆ. ರುಚಿ ಅವರು ಬಂದರು. ಹಾಯ್ ಸಿಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ವುಮೆನ್ಸ್ ಡೇ ನಿಮಗೂ ಕೂಡ. ಪ್ರಾಚಿ ಕಿಚನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಯಾರು ಪ್ರಾಚಿ ಅವರೇ? ಪ್ರೀತಿ ಅವರು. ಪ್ರಾಚಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ರುಚಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ವಿಡಿಯೋ ನೋಡಿ ಕಮೆಂಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರೀತಿ ಅನಿಲ್ ಅವರೇ ಕಮೆಂಟ್ ಹಾಕಿದ್ರಲ್ವ, ಅವರಿಗೆ ವಿಡಿಯೋ ನೋಡಿ. ರಮ್ಯಾ ಹಾಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಬೆಳೆಸೋರು. ಸುಚಿ ಅವರು ತಿಂಡಿ ಆಯ್ತಾ ಸಿಸ್? ತಿಂಡಿ ಆಯಿತು, ನಿಮ್ದಾಯ್ತಾ? ನನಗೆ ಇಡ್ಲಿ, ನಿಮಗೇನು? ಬೆಳೆಸಿ 200 ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಬೆಳ್ಸ್ ಅಂತಿದ್ದಾರೆ. ಮಿಸ್ಟರ್ ಪ್ರವೀಣ್ ಅವರು ಬಂದರು. ವೆಲ್ಕಮ್ ಪ್ರವೀಣ್ ಅವರೇ, ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ನಿಮಗೆ. ತಿಂಡಿ ಆಯಿತಾ ನಿಮ್ಮದು? ಸುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಕಳ ದಿನಾಚರಣೆ ಶುಭಾಶಯಗಳು ಅರಿನ್. ಓಕೆ ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಹಾಯ್ ವೆಲ್ಕಮ್. ಸೌಮ್ಯ ಗೌಡ ಅವರೇ ವೆಲ್ಕಮ್. ಸರಿ ಅಂತಿದ್ದಾರೆ.
ಸೌಮ್ಯ ಅವರೇ ವೆಲ್ಕಮ್, ನಿಮಗೆ ಹ್ಯಾಪಿ ವುಮೆನ್ಸ್ ಡೇ, ಗುಡ್ ಮಾರ್ನಿಂಗ್. ಹೆಲೋ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ, ಸೂಪರ್ ಅಂತಿದ್ದಾರೆ ಸೌಮ್ಯ ಅವರು. ಮಿಸ್ಟರ್ ಪ್ರವೀಣ್ ಅವರು ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ನಿಮ್ಮದು ಚಾನಲ್ ಇದೆ ಅಲ್ವಾ? ಥ್ಯಾಂಕ್ ಯು ಪ್ರವೀಣ್ ಅವರೇ, ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ ಸೌಮ್ಯ ಗೌಡ ಅವರು, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಗಿಫ್ಟ್ ಬೇಡ, ಬಿಡ್ಸ್ ಗಿಫ್ಟ್ ಬೇಡ, ರಮ್ಯಾ ಬೇಡ ಗಿಫ್ಟ್ ಅಂತಿದ್ದಾರೆ ಬಿಡ್ಸ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪ್ರವೀಣ್ ಅವರು, ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವರು ಸೂಪರ್ ಸಪೋರ್ಟ್, ಪ್ರವೀಣ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. क्या क्या हो गया अभी? क्या तू क्या मस्ती करेगा? उधर है टीवी के पास, प्लास्टिक कवर में है ना, देखो. ಪ್ರೀತಿ ನಾನು ರಿಟರ್ನ್ ಮಾಡಿದ್ದೀನಿ ಸಿಸ್ ಅಂತಿದ್ದಾರೆ. ಪ್ರೀತಿ ನಿಮಗೆ ರಿಟರ್ನ್ ಮಾಡಿದಾರಂತೆ. ಹ್ಯಾಪಿ ವುಮೆನ್ಸ್ ಡೇ ಅಂತಿದ್ದಾರೆ ಸುಚಿ ರುಚಿ ಅವರು. ಸೇಮ್ ಟು ಯು, ನಿಮಗೂ ಕೂಡ ಬೆಸ್ಟು. ನನಗೂ ಗಿಫ್ಟ್ ಕೊಡಿ, ಬೆಸ್ಟ್ ನಮಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಹ್ಯಾಪಿ ವುಮೆನ್ಸ್ ಡೇ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ನಿಮಗೂ ಎಲ್ಲ, ನಿಮಗೂ ಇಲ್ಲಪ್ಪ ದೇವರೇ, ಸಾರಿ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಸಪೋರ್ಟ್ ಐಡಿಯಾ ಇದು ಹೌದು, ಅವ್ರದ್ದು ಸಪೋರ್ಟ್ ಐಡಿ ಇರಬೇಕಾ? ಬಿಡ್ಸ್ ಅವರೇ, ನಿಮ್ಮದು ಸಪೋರ್ಟ್ ಐಡಿಯಾ ಬಿಡ್ಸಾ? ಪ್ರೀತಿ ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಸುಚಿ ಅವರು. ಬೆಸ್ಟ್ ಅಂತಿದ್ದಾರೆ ಸೌಮ್ಯ. ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ರಮ್ಯಾ ಅವರು. ಎಂತ ಮಗ ನೀನು, ವೆರಿ ನೈಸ್. ಕೊಡ್ತೀನಿ. ಇನ್ಸ್ಪೈರಿಂಗ್ ಅವರು ಆಯ್ ಅಂತಿದ್ದಾರೆ. ಆಯ್ ಇನ್ಸ್ಪೈರಿಂಗ್ ಅವರೇ. ಓಕೆ ಬಿಡ್ಸ್ ಅವರೇ, ಇನ್ಸ್ಪೈರಿಂಗ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ಹ್ಯಾಪಿ ವುಮೆನ್ಸ್ ಡೇ. ಕೊಡ್ತೀನಿ ಮಾಡಿ ಕೊಡ್ತೀನಿ, ಹೋಗು ಮಾಡ್ತೀನಿ. ವೆರಿ ಯೂಸ್ಫುಲ್, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಅವರು ಓಕೆ. ಪ್ರಾಚಿ ಕಿಚನ್ ಅಂತಿದ್ದಾರೆ. ಇನ್ಸ್ಪೈರಿಂಗ್ ಹ್ಯಾಪಿ ವುಮೆನ್ಸ್ ಡೇ, ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು ಇನ್ಸ್ಪೈರಿಂಗ್ ವರ್ಡ್ ಅವರೇ. ಸೂಪರ್ ಸಪೋರ್ಟ್ ಆಯ್ ಅಕ್ಕ ಲೈಕ್ ಡನ್ ಅಂತಿದ್ದಾರೆ ಬುಷಾರ್ ಅವರು. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್, ಹ್ಯಾಪಿ ವುಮೆನ್ಸ್ ಡೇ ಬುಷಾರ್ ಅವರೇ. SR ಟೈಲರ್ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ ಎಲ್ರಿಗೂ. ಬುಷಾರ್ ಅವರೇ ಗುಡ್ ಮಾರ್ನಿಂಗ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಸಿಸ್ ಗಿಫ್ಟ್ ಡನ್, ಹೆಸರು ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊಡ್ತೀನಲ್ವಾ, ಸುಮ್ಮನೆ ಇರಬೇಕಲ್ವಾ? ಪ್ಲೀಸ್ ರಿಟರ್ನ್ ಅಂತಿದ್ದಾರೆ SR ಟೈಲರ್ ಅವರೇ. ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಫನ್ ಫುಡ್ ಬಂದರು. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಭಾನುಪ್ರಿಯ ಅವರು ಬಂದರು. ಲೈಕ್ ಆಯಿತು ಅಕ್ಕ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ನನ್ನ ಕಡೆಯಿಂದ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಭಾನುಪ್ರಿಯ ಫುಡ್ ಅವರು. ಫನ್ ಫುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಬೆಸ್ಟ್ ಅವರು ಸುಚಿ ಬೆಸ್ಟ್ ಅಂತಿದ್ದಾರೆ. ಪ್ರೀತಿ ಆಯ್ ಅಂತಿದ್ದಾರೆ. ಬುಷಾರ್ ಅವರು ಸುಚಿ ರುಚಿ ಬೆಸ್ಟ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಭಾನುಪ್ರಿಯ ರಮ್ಯಾ ಅವರು ಸೂಪರ್ ಸಪೋರ್ಟ್ ರಮ್ಯಾ ಅವರು ಸೂಪರ್ ಸಪೋರ್ಟ್. ಸುಚಿ ರುಚಿ ಸೂಪರ್ ಸಪೋರ್ಟ್. ಸುಚಿ ಆಯ್ ಅಂತಿದ್ದಾರೆ. ಹುಷಾರ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹುಷಾರ್ ಹೆಲೋ ಅಂತಿದ್ದಾರೆ. ಟೆಂಪಲ್ಗೆ ಹೋಗಬೇಕು ಸಿಸ್, ಹೋಗ್ತಿದ್ದೀನಿ. ಓಕೆ, ಹೋಗಿ ಸಿಸ್, ಹೋಗಿ ಬನ್ನಿ. ನಮಗೂ ಸ್ವಲ್ಪ ಇದು ಮಾಡಿ, ಟೆಂಪಲ್ಗೆ ಹೋಗಿ. ಹಾಯ್ ಮೇಡಮ್, ಹಾಯ್ ವೆಲ್ಕಮ್. ಟ್ರೈನ್ ಇನ್ಫಾರ್ಮೇಷನ್ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಟಿಫನ್ ಆಯ್ತಾ ಟ್ರೈನ್ ಅವರೇ? ಯೋಗೇಶ್ ಅವರೇ ಟಿಫನ್ ಆಯ್ತಾ ನಿಮ್ಮದು? ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ವರ್ಲ್ಡ್ ಹೆಲೋ ಅಂತಿದ್ದಾರೆ ಭಾನುಪ್ರಿಯಾ ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಭಾನುಪ್ರಿಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಸುಚಿ ರುಚಿ ಹಾಯ್ ಅಂತಿದ್ದಾರೆ. ಪಂಡ್ಪುಡ್ ಅವರು. ರಮ್ಯಾ ಸಿಸ್ ಗಿಫ್ಟ್ ಆಗಿದೆ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಸುಚಿ ಅವರು ನೈಸ್ ಅಂತಿದ್ದಾರೆ. ಹಾಯ್ ಹುಷಾರ್ ಬ್ಲಾಗ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು. ಫಣ್ ಅವರು ಶೂ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ.
ಫನ್ ಫುಡ್ ಅವರು ಸೂಪರ್ ಸಪೋರ್ಟ್. ಓಕೆ ಫನ್ ಫುಡ್ ಅವರೇ ಅಂತಿದ್ದಾರೆ. ಸುಚಿ ಅವರು ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಇವತ್ತು ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ಅಕ್ಕ. 12 ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ ಭಾನುಪ್ರಿಯ ಅವರೇ ನಿಮ್ಮದು? 12 ನಂದು 1 ಗಂಟೆ ತನಕ ಇದೆ, ಅದಕ್ಕೆ ಅಂದಿದ್ದು. ನಿಮ್ದು ಎಷ್ಟು ಗಂಟೆ ತನಕ ಇದೆ? ಸೂಪರ್ ಸಪೋರ್ಟ್ ಭಾನುಪ್ರಿಯಾ. ಬುಷಾರ್ ಅವರು ಯೋಗೇಶ್ ರಾಯ್ ಅಂತಿದ್ದಾರೆ. ರುಚಿ ಯಾವ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಯೋಗೇಶ್ ಬ್ರದರ್ ಅವರು. ಪನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಸೂಪರ್ ಸಪೋರ್ಟ್. ಪ್ರಾಚಿ. ಭಾನುಪ್ರಿಯಾ, ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಬಂದೆ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಚಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್. ಟ್ರೈನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಪನ್ ಪುಡ್ಡ ಅವ್ರಿಗೆ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಆರ್ ಹಾಯ್ ಅಂತಿದ್ದಾರೆ ಬುಸಾರ್ ಅವರು. ಇದ್ಯಾರು ಬಂದ್ರು? ಕುರುವ ಸಮ್ನಲಿಂಗಣ್ಣ ಅವರು. ಹಾಯ್ ಅಕ್ಕ, ಟಿಫನ್ ಆಯ್ತಾ? ನಾವು ಮಂತ್ರಾಲಯದ ಹುಡುಗ. ಓಕೆ ಟಿಫನ್ ಆಯ್ತು, ನಿಮ್ದಾಯ್ತಾ? ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ದಾಯ್ತಾ ಟಿಫನ್ ಬ್ರದರ್? ಯಾರೋ ಗೀಚಿ ಓದ ವೇಟಿಯಾನೆ ಬರ ದಿಕ್ಕಿಲ್ಲದ. ಹೌದಾ, ಏನ್ ಮಾಡುದು, ಅದು ವಾಚ್ ಅವರ್ ಆಗುದಿಲ್ಲಪ್ಪ. रुको आती हो. ಸಾರಿ ಮಕ್ಕಳ ಗಲಾಟೆ ಆಗ್ತಾ ಉಂಟು. ಇವತ್ತು ರಜೆ ಅಲ್ವಾ, ಸಾರಿ. DC ಲೋಕೇಶ್ ಅವ್ರು ಬಂದರು. ಥ್ಯಾಂಕ್ ಯು ಸೋ ಮಚ್. ಬಂದ್ಬಿಟ್ಟು ಅವ್ರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಾರಿ, ಮೆಸೇಜ್ ಮಿಸ್ ಆಯಿತು. ಸಾರಿ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ. ಮಕ್ಕಳದ್ದು ಗಲಾಟೆ, ಇಬ್ಬರಿಗೂ ರಜೆ ಉಂಟು. ಯಾರು ಗೀಚೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ರಿ ಹೋದ್ರು ಅಂತ ನಾನು ಇದರಲ್ಲಿ ಮ್ಯೂಟಲ್ಲಿ ಹೋದೆ. ಮಕ್ಕಳು ಹಾಗೆ ಗಲಾಟೆ ಮಾಡ್ತಾನೆ ಇರ್ತಾರೆ. DC ಲೊಕೇಶನ್ನ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಿಮಗೆ ತಿಂಡಿ ಆಯ್ತಾ ನಿಮ್ಮದು? ಲೊಕೇಶನ್ನ ತಿಂಡಿ ಮಾಡಿದ್ರಾ? ಏನು ತಿಂಡಿ ಇವತ್ತು? ಥ್ಯಾಂಕ್ ಯು ಸೋ ಮಚ್ ಪನ್ ಬುಡ್ಡ ಅವರು. ಥ್ಯಾಂಕ್ ಯು ಸೋ ಮಚ್. DC ಲೊಕೇಶನ್ನ ಥ್ಯಾಂಕ್ ಯು ಸೋ ಮಚ್. CL ಲೋಕೇಶ್, DC ಲೋಕೇಶ್ ಬ್ರದರ್ ಗಿಫ್ಟ್ ಆಗಿದೆ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪನ್ ಪುಡ್ಡ ಅವರು. ರುಚಿ ಅವರು ವೆರಿ ಗುಡ್ ಅಂತಿದ್ದಾರೆ. ಪನ್ ಪುಡ್ಡ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಚಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ ಪುಡ್ಡ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ ಪುಡ್ಡ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ, ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಡಾಗ್ ವಾಟರ್ ಜೇಮಿಂಗ್ ಅವರು ಬಂದರು. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್, ನಿಮಗೆ ವೆಲ್ಕಮ್. ಹಾಯ್ ಡಾಗ್ ವಾಟರ್ ಜೇಮಿಂಗ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಪುಡ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಪುಡ್ ಅವರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ, ಇದ್ದಾರೆ ತುಂಬ ಜನ, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಾಗ್ ವಿತ್ ಜೇಮಿಂಗ್ ಇಂಗ್ಲಿಷ್, ಓ ಇಂಗ್ಲಿಷ್, ಸೂಪರ್ ಸಪೋರ್ಟ್ ಹಿಂದಿ सुपर सपोर्ट डॉग विद जेमिंग आपको हिंदी आएगा. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸುಚಿ ಅವರು ವೆರಿ ಅಂತಿದ್ದಾರೆ, ಜೈ ಅಂತಿದ್ದಾರೆ ರುಚಿ ಅವರು. ಪನ್ಪುಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇಂಗ್ಲೀಷ್ ಬರೋದಲ್ಲಲ್ವಾ ನಮಗೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪನ್ಪುಡ್ ಅವರು, ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಡೆ ಥ್ಯಾಂಕ್ ಯು. ಸುಪ್ರೀತಾ ಚುಪ್ಪಿ, ಆಯ್ ವೆಲ್ಕಮ್ ಚುಪ್ಪಿ. ತಿಂಡಿ ದಾನೆ ತುಂಬ ದಿನ ಬೊಕ್ಕ ಬರ್ತೀನಿ ದಾನೆ ಸುತ್ತಿ ಚುಪ್ಪಿ ತಿಂಡಿ ಆಂಡ ಚುಪ್ಪಿ. ಶಿವನ್ ಸೋನಿ ಅವರು ಬಂದರು. ಆಯ್ ವೆಲ್ಕಮ್ ಶಿವನ್ ಸೋನಿ ಅವರೇ, ನಿಮಗೆ ವೆಲ್ಕಮ್. हेलो दीदी, हेलो वेलकम दीदी, वेलकम सीस. चुप्पी तिंडी राधायिनी लाइक कोडु प्लीज. चांड निन्नांड स्पेशल चांड अंद फुड पन और सुपर सपोर्ट लाइक डन, थैंक यू सो मच. शिवानी सोनी अवरे, शिवांशी सोनी अवरे ಸೂಪರ್ ಸಪೋರ್ಟ್. ರುಚಿ ಅವರು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ. ರುಚಿ ಅವರು ತಿಂಡಿ ದಾದಾಯ ಇರೇಗ ಎಂಕ್ ತಿಂಡಿ ಇಡ್ಲಿ ಎನ್ನ ಮಗನ ಅಡ್ಮಿಷನ್ ಆಂಡ್ ಗಲಾಟೆ ಒಂದೊಂದು ಬತ್. ಗುಡ್ ಲೈವ್, ಥ್ಯಾಂಕ್ ಯು ಸೋ ಮಚ್. ಶಿವಾನ್ಸಿ ಸೋನಿ ಅವರೇ, ರುಚಿ ಅವ್ರಿಗೂ ವೆರಿ ಗುಡ್ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಭಾರ್ಗವಿ ಬಾಲ್ ಅವರು ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಭಾರ್ಗವಿ ಬಾಲ್ ಅವರೇ. ಹ್ಯಾಪಿ ವುಮೆನ್ಸ್ ಡೇ ಶಿವಾನ್ಸಿ ಸೋನಿ ಅವರೇ, ಸೋನಿ ಹ್ಯಾಪಿ ವುಮೆನ್ಸ್ ಡೇ ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಬಾಲು. ಫುಲ್ ಒನ್ ಫುಡ್ ಟು ಕನೆಕ್ಟ್ ಅಂತಿದ್ದಾರೆ. ಟಿಫನ್ ಆಯ್ತಾ ಸಿಸ್? ನೀವು ಹಿಂದಿ ಅವರು ಅಂತ ಅನ್ಕೊಂಡೆ ನಾನು. ಟಿಫನ್ ಆಯ್ತು ಸಿಸ್, ನಿಮ್ದು ಆಯ್ತಾ? ಹ್ಯಾಪಿ ವುಮೆನ್ಸ್ ಡೇ ನಿಮ್ಗೆ. ಟಿಫನ್ ಆಯ್ತು ನಿಮ್ದಾಯ್ತಾ ಶಿವನ್ಸಿ ಸೋನಿ ಅವರೇ? ಸುದ್ದಿ ಪೋಡ್ಚಮ್ಮ, ಥ್ಯಾಂಕ್ ಯು. ನಿಮಗೂ ಹ್ಯಾಪಿ ವುಮೆನ್ಸ್ ಡೇ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಪ್ರತಿದಿ ಸಿಸ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಶಿವನ್ಸಿ ಸೋನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಭಾರ್ಗವಿ ಬ್ರೂ ಗಿಫ್ಟ್ ಆಗಿದೆ, ರಿಟರ್ನ್ ಕೊಡಿ ಅಂತಿದ್ದಾರೆ ಪನ್ಪುಡ್ ಅವರು. ಶಿವನ್ಸಿ ನೈಸ್ ಅಂತಿದ್ದಾರೆ ಶಿವನ್ಸಿ ಸೋನಿ ಅವರು. ಭಾರ್ಗವ್ ಬಾಲು, ಭಾರ್ಗವಿ ಅಲ್ವಾ? ಶಿವನ್ಸ್ ಕನೆಕ್ಟ್ ಆಗಿ, ನಾನು ವಿಡಿಯೋ ನೋಡಿ ಕನೆಕ್ಟ್ ಆಗಿ ಬಂದೆ ಅಂತಿದ್ದಾರೆ. ನೋಡಿ ಭಾರ್ಗವಿ ಬಾಲ್ ಅವರು ಕನೆಕ್ಟ್ ಆಗಿದ್ದಾರೆ. ಶಿವನ್ಸಿ ಸೋನಿ ಅವರೇ, ನಿಮ್ಮ ಕೂಡ ಅವರಿಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸಾರಿ ಭಾರ್ಗವಿ ಸಿಸ್ ಗಿಫ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ, ಥ್ಯಾಂಕ್ ಯು. ಭಾರ್ಗವಿ ಬಾಲ್ ಮಿಸ್ ಆಗುತ್ತೆ, ಮಾಡಲಿಕ್ಕಾಗಲ್ಲ, ಎಲ್ಲರೂ ಮಿಸ್ ಆಗುತ್ತೆ, ನಮ್ಮದು ಕೂಡ ಮಿಸ್ ಆಗುತ್ತೆ ಒಮ್ಮೊಮ್ಮೆ.
ಟೈಪಿಂಗ್ ಅಲ್ಲಿ ಸರಿ. Pole, pole, al culo, si yo te lo pido, la po. Dale, lote, litra. ನಾ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಓಕೆ ಮಾಡ್ತೀನಿ ಅಂತಿದ್ದಾರೆ. ಸೋನಿ ಸಿಸ್ ರಿಟರ್ನ್ ಮಾಡಿ. ಸೋನಿ ಸಿಸ್ ನೋಡಿ ಭಾರ್ಗವಿ ಬಾಲ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಬಾಯ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪನ್ಪುಡ್ ಅವರೇ. ಥ್ಯಾಂಕ್ ಯು ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಯಾರು ನನಗೆ ಸಪೋರ್ಟು ಮಾಡಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಕಮೆಂಟ್ ಹಾಕಿ, ನಾನು ನಿಮ್ಮ ಮಾಡ್ತೀನಿ ಅಂತಿದ್ದಾರೆ. ಓಕೆ ಸೋನಿ ಅಂತಿದ್ದಾರೆ. ಹಾಯ್ ಪ್ರಾಚಿ ಸಿಸ್ ಅಂತಿದ್ದಾರೆ ಭಾರ್ಗವಿ ಬಾಲು ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಯ್ ಪ್ರಾಚಿ ಸಿಸ್ ಅಂದಿದ್ದಾರೆ. ಶಿವನ್ಸಿ ಸೋನಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸರಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಅಶ್ವಿನಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಲ್ತೊಂದಿಲ್ಲ ಕಲ್ಲ ಮಲ್ತೊಂದಿಲ್ಲ ಯಾರೆಲ್ಲ ನೀವು ಇದ್ದೀರಾ ನನಗೆ ಪ್ಲೀಸ್ ಕನೆಕ್ಟ್ ಆಗಿ. ಫುಲ್ ವಿಡಿಯೋ ನೋಡಿ ಲೈಕ್ ಕಮೆಂಟ್ ಮಾಡಿ. ನಾನು ಅವರ ಫುಲ್ ವಿಡಿಯೋ ನೋಡಿ ಲೈಕ್ ಕಮೆಂಟ್ ಮಾಡಿ ರಿಟರ್ನ್ ಮಾಡುವೆ ಅಂತಿದ್ದಾರೆ. ಅಶ್ವಿನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏನೊಂದು ಕೋಲಾಡಿ ಅಶ್ವಿನಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ನೀನಾ ನಾನು ಇಂಚ ಮಾಡ್ತಾನದ ನೆಟ್ಟೆ ಕೈತಿಪ್ಪೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುಚಿ ರುಚಿ ಅವರು ವೆರಿ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶುಚಿ ರುಚಿ ಅವರೇ. ಈಗಲೇದು ಯಾನು ಒಂದು ಮಲ್ಪುಣದಲ್ಲಿ ಇಂಚ ಮಲ್ಕಿ ಬರೋದ ತಾನೇ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ನೈಸ್ ಅಂತಿದ್ದಾರೆ. ಆಲ್ ಇನ್ ಒನ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ. ಥ್ಯಾಂಕ್ ಯು. ನಿಮ್ಮ ವಿಡಿಯೋ ನೋಡಿದೆ. ನೀವು ಸಾಂಗ್ ನಮ್ಮ ಹಾಕಿದ್ರಲ್ವ, ಅದನ್ನು ನೋಡಿದೆ. ತುಂಬ ಚೆನ್ನಾಗಿ ಆಡಿದ್ರಿ. ಅರ್ಥಪೂರ್ಣವಾದ ಒಂದು ಸಾಂಗ್ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ವರ್ಲ್ಡ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶುಚಿ ರುಚಿ ಅವರು ಡನ್. ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ಭಾರ್ಗವಿ ಬಾಳು ಅವರು. ಶುಚಿ ರುಚಿ ಅವರೇ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ.
ಶಿವಾನ್ಸಿ ಸೋನಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಶಿವಾನ್ ಸೋನಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ಸ್ ಯು ಅಕ್ಕ. ನಿಮ್ಮ ಬಟಾಟೆ ರೆಸಿಪಿ ಮತ್ತೆ ನಿಮ್ಮದು ಇನ್ನೊಂದು ನೋಡಿದೆ ವಿಡಿಯೋ, ಯಾವ್ದು ಗೊತ್ತುಂಟಾ? ನಿಮ್ಮದು ಯಾವುದೋ ಧರ್ಮಸ್ಥಳದ್ದು ಅದು ಉಂಟಲ್ವಾ, ಎರಡೂ ವಿಡಿಯೋ ನೋಡಿದ್ದೇನೆ ನಾನು ಇವತ್ತು. ನಿಮ್ಮದು ಶಾರ್ಟ್ ಇತ್ತಲ್ವ, ಅದಕ್ಕೆ ಎರಡು ನೋಡಿದ್ದೇನೆ ನಾನು ನಿಮ್ಮದು. ಇನ್ನೊಂದು ನೋಡಿದೆ, ನೈಸ್ 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 ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ, ಥ್ಯಾಂಕ್ಸ್. ಯಾಕೆ ಸಿಸ್ಟರ್, ನೀವು ಕೂಡ ನಮ್ಮ ವಿಡಿಯೋವನ್ನು ನೋಡುವಾಗ ನಾವು ಕೂಡ ನಿಮ್ಮ ವಿಡಿಯೋವನ್ನು ನೋಡಬೇಕಲ್ವಾ? ನೀವು ನಮಗೆ ಸಪೋರ್ಟ್ ಮಾಡುವಾಗ ನಾವು ನಿಮಗೆ ಸಪೋರ್ಟ್ ಮಾಡಬೇಕಲ್ವಾ? ಅದು ಕೂಡ ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ನಾನು ನೋಡಿದೆ. ಸೂಪರ್ ಹಾಕ ಸ್ವಲ್ಪ ಉದ್ದ ಲಾಂಗ್ ಮಾಡಿ ನೀವು ಕೂಡ ವಿಡಿಯೋ, ವ್ಯೂಸ್ ಚೆನ್ನಾಗಿ ಬರುತ್ತೆ ಮತ್ತೆ. ನೈಸ್ ನೈಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಾನು ನೋಡುವೆ, ಪ್ಲೇ ಲಿಸ್ಟ್ ಹಾಕಿದ್ದೆ, ಹೌದಾ? ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ನೋಡುವೆ, ನನಗೆ ಮೆಸೇಜ್, ನಾನು ನಿಮ್ಮ ವಿಡಿಯೋವನ್ನು ಈಗ ನೋಡ್ತಾ ಇದ್ದೀನಿ. ಪ್ಲೇ ಲಿಸ್ಟ್ ಹಾಕಿಲ್ಲ, ಯಾಕಂದರೆ ನನ್ನ ಅದರಲ್ಲಿ ವೈಫೈ ಇಲ್ಲ. ಹಾಗೆ ನಾನು ನೆಕ್ಸ್ಟ್ ಮಂತ್ ವೈಫೈ ಹಾಕ್ತೀನಿ, ಆಗ ಪ್ಲೇ ಲಿಸ್ಟ್ ಮಾಡ್ತೀನಿ. ನಾನು ಕೂಡ ಮಾತ್ರ ಡೈಲಿ ನೋಡ್ತೀನಿ, ನಿಮ್ಮ ವಿಡಿಯೋ ಹಾಕ್ತೀರಲ್ವ ಅದನ್ನು ನೋಡ್ತೀನಿ ನಾನು. ಇಲ್ಲಾಂದರೆ ಇವತ್ತು ಮುಂಚಿನ ವಿಡಿಯೋ ನೋಡಿದೆ, ನೀವು ಹಾಕಿಲ್ಲ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಅಕ್ಕ ಅಂತಿದ್ದಾರೆ, ನೈಸ್ ನೈಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ, ಥ್ಯಾಂಕ್ ಯು सो मच, थैंक यू सो मच. ये आवाज नहीं करने का संगीता. ಶುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಆವಾಜು ರಿಮೋಟಲ್ಲಿ ಆವಾಜು ಒಂದೇ ಇಡು. ಸೂಪರ್ ಸಪೋರ್ಟ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಇಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ಶುಚಿ ಅವರೇ ಥ್ಯಾಂಕ್ ಯು, ಆಲ್ ಇನ್ ಒನ್ ಅವರೇ ಥ್ಯಾಂಕ್ ಯು, ವೆರಿ ಯೂಸ್ಫುಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. Thank you so much. Thank you. Thank you. Very good. 665 gift done. ಭಾರ್ಗವಿ ಬಾಲು ಅಂತಿದ್ದಾರೆ. 665 gift done ಅಂತೆ ನೋಡಿ. ಭಾರ್ಗವಿ ಅವರಿಗೆ ರಿಟರ್ನ್ ಕೊಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ. ಮಕ್ಕಳಿಗೆ ಹಸಿವಾಗ್ತಂತೆ, ಬೇಗನೆ ಹಸಿವಾಗ್ತುಂಟಂತ ಅಂದ್ರು. ಕೊಡುವ ಊಟ ಮಾಡಿ. ಸಂಗೀತಾ ಏನು ಒಂಜೆ ವಜ್ರಿ ಕೂಡ ಇಟ್ಟಿದ್ದರಲ್ಲಿ ಅಮ್ಮ ಬರ್ಪೇರಿದ್ದೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಯೂಸ್ಫುಲ್ ವೆರಿ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಯಾರ್ದು ಮೆಸೇಜ್ ಬರ್ತಿಲ್ಲ? ಯಾಕೆ ಏನಾಯಿತು? ಏನು ಪ್ರಾಬ್ಲಮ್ ಆಯಿತು? ಮೆಸೇಜ್ ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಿಸ್ ಅಂತಿದ್ದಾರೆ. ಮಲೆನಾಡು ಆಲ್ ಇನ್ ಒನ್ ಅವರು
ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹ್ಯಾಪಿ ವುಮೆನ್ಸ್ ಡೇ ಮಲೆನಾಡು ಆಲ್ ಇನ್ ಒನ್ ಅವರೇ. ಥ್ಯಾಂಕ್ ಯು ನಿಮಗೆ. ಕೊರ್ಪೆ ಬಂಡೆ ತಾನು. ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂತಿದ್ದಾರೆ ಮಲೆನಾಡವರು. ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು. ಟಿಫನ್ ಆಯ್ತಾ ಸಿಸ್ ನಿಮ್ದು ಮಲೆನಾಡು ಅವರೇ? ಟಿಫನ್ ಆಯ್ತಾ? ಯಾರೆಲ್ಲ ಲೈಟಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಹೈಡಲ್ಲಿ ಇರಬೇಡಿ. ನಿಮ್ಮದು ಆಯ್ತಾ? ನಿಮಗೂ ಆಯ್ತಾ ಸಿಸ್? ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ದು ಆಯ್ತು. ನಿಮ್ದು ಆಯ್ತಾ ತಿಂಡಿ? ನಮ್ದು ಆಯ್ತು ತಿಂಡಿ. ಬಿಸಾಡ್ಬೇಡ್ವಾ? ಇದಕ್ಕೆ ಹಾಕು. ಒಂದು ತಟ್ಟೆ ಹಿಡ್ಕೊಂಡು ಬಾ ಹೋಗು. ಹೋಗು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಲೆನಾಡು ಆಲ್ ಇನ್ ಒನ್ ಅವರು. ಥ್ಯಾಂಕ್ ಯು ಸೋ ಮಚ್. ಸಿಮ್ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲೆನಾಡು ಅವರೇ. ಥ್ಯಾಂಕ್ ಯು. ಅಣ್ಣ ನಾವು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಐಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬಂದು ಸಪೋರ್ಟ್ ಮಾಡಿ. ಅಣ್ಣನ ನಾಮೂಲ್ ನಿನ್ನ ಜಾಮೂಲು ಅಣ್ಣನಿಗಾಯ್ತು. ಬಚ್ಚಿ ಯಾಕೆ ಏನು ಮೆಸೇಜ್ ಬರ್ತೇ ಇಲ್ಲ? ಯಾರು ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಅಲ್ವಾ? ಮಹಿಳೆಯರಿಗೆ ಸಹಾಯ ಮಾಡಬೇಕು. ಹೌದು, ಮಹಿಳೆಯರಿಗೆ ಸಹಾಯ ಮಾಡಬೇಕು. ಯಾವತ್ತು ಮಹಿಳೆಯರೇ ಹೆಲ್ಪ್ ಮಾಡಬೇಕು. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ. ನೈಸ್. ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಓಕೆ, ವಿಡಿಯೋ ನೋಡ್ತೀನಿ. ಆಲ್ ಇನ್ ಒನ್ ಅವರೇ ನನ್ನ ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ. ನನಗೆ ಅದು ಹುಡುಕಿದ್ರೆ ಯಾರ್ದೋ ಬರುತ್ತೆ ಅದು. ಅದಕ್ಕೆ ವೆಂಕಟ ದುರ್ಗಾ ಆಲ್ ಇನ್ ಒನ್ ಅವರ್. ಹಾಯ್, ಗುಡ್ ಮಾರ್ನಿಂಗ್ ಸಿಸ್. ಗುಡ್ ಮಾರ್ನಿಂಗ್ ವೆಂಕಟ ಅವರೇ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಂಕಟ ದುರ್ಗಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ ನಿಮಗೂ. ಅದು ಹಾಕಿದ್ದೀನಿ. ಓಕೆ, ಹಾಕಿ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ ವೆಂಕಟ ದುರ್ಗಾ ಆಲ್ ಇನ್ ಒನ್ ಅವರೇ.
3 ಜನ ಐಡಲ್ ಇದ್ದೀರಿ, ಯಾಕೆ? ಹ್ಯಾಪಿ ವುಮೆನ್ಸ್ ಡೇ ಆಲ್ ಮೈ ಸಿಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸೇಮ್ ಟು ಯು. 3 ಮೆಂಬರ್ಸ್ ಐಡಲ್ ಇದ್ದೀರಾ. ನೋ ತಮಿಳು, ನೋ ತಮಿಳು, ಓ ತಮಿಳು, ನೋ ತಮಿಳು, ಒನ್ಲಿ ಹಿಂದಿ, ಕನ್ನಡ, ತುಳು. ಓನ್ಲಿ ತೆಲುಗು, ಇಂಗ್ಲಿಷ್. ಎಂತ ತಿನ್ಲಿಕ್ಕೆ ತಿನ್ನಾರಾ? ಅದು ನನ್ಗೆ ಗೊತ್ತಿಲ್ಲ. इंग्लिश डन, ओके थोड़ा. इंग्लिश बरुत्ते. ಯಾರೆಲ್ಲ ಇಡಲಿದ್ದೀರಿ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಕೌಶಿಕ್ ಭಂಡಾರಿ ಅವರು ಬಂದರು. ಹಾಯ್ ಹಾಯ್ ಜಿ, ಹೆಲೋ ಹೆಲೋ ಜಿ, ಹೆಲೋ ಹೆಲೋ, ಹೌ ಆರ್ ಯು ಫ್ರಮ್? ಐ ಆಮ್ ಫೈನ್, ಆಪ್ ಕೈಸೆ? ನೀವು ಹೇಗಿದ್ದೀರಿ? ವೆಲ್ಕಮ್ 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 ನಿಮಗೆ. ವೇರ್ ಆರ್ ಯು ಫ್ರಮ್? ಉಡುಪಿ, ಉಡುಪಿ. I am in Udupi. Lunch like done. ಲೋಣಿಬಾ ರೈ ಅವರು ಬಂದರು. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಲೋಣಿಬಾ ರೈ ಅವರೇ. ಕೌಶಿಕ್ ಅವರೇ ಥ್ಯಾಂಕ್ ಯು ಸೋ ಮಚ್. ಟಿಫನ್ ಆಯ್ತಾ ನಿಮ್ಮದು ಕೌಶಿಕ್ ಅವರೇ? ಅಣ್ಣಪ್ಪ ಅವರು ಹಾಯ್ ಗುಡ್ ಮಾರ್ನಿಂಗ್ ಮೇಡಮ್ ಅಂತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಅಣ್ಣಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಕೌಶಿಕ್ ಅವರು ನಾನು ಚೆನ್ನಾಗಿದ್ದೆ ಜಿ, ನಾವು ಚೆನ್ನಾಗಿ, ಓಕೆ ನಾವು ಕೂಡ ಚೆನ್ನಾಗಿದ್ದೀವಿ. ಹಾಯ್ ಕೌಶಿಕ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ವೆಂಕಟ ದುರ್ಗಾ ಅವರು. ಕೌಶಿಕ್ ಭಂಡಾರಿ ಸಬ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಕೌಶಿಕ್ ಭಂಡಾರಿ ಅವರೇ ನಿಮ್ಗೆ ಸಬ್ ಕೊಟ್ಟಿದ್ದಾರೆ ನೋಡಿ. ಲೋಣಿಬಾ ರೈ ಅವರು. ಜಾಯಿನ್ ಅಂತಿದ್ದಾರೆ ಲೋಣಿಬಾ ರೈ ಅವರು. ಜಾಯಿನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ? ಕೌಶಿಕ್ ಅವರೇ ನಿಮ್ದು ಟಿಫನ್ ಆಯ್ತಾ? ಏನು ಟಿಫನ್ ಇವತ್ತು? ಲಪ್ಪೋ ಖಾಲಿ ಮೀನು ತಿನ್ಪುನತ್ತು ಇವನು. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಅಲ್ವಾ? ಯಾಕೆ ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಬೆಸ್ಟ್ ತಮ್ಮ ಬಂದ ನಂದು. ಆಯ್ತಮ್ಮ ಹೇಗಿದ್ದೀಯಾ? ನಿನ್ನೆಗೆ ಯಾಕೆ ಗುಡ್ ನೈಟ್ ಅನ್ನದೇ ಹೋಗಿದ್ದೀಯಾ ನೀನು? ಯಾಕೆ ಏನಾಯಿತು ನಿನ್ನೆ? ಗುಡ್ ನೈಟ್ ಅಂತ ಏನು ಅಂದಿಲ್ಲ ನೀವು, ಸೀದಾ ಹೋದ್ರಿ. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ತಮ್ಮ. ಹಾಯ್ ಅಂತಿದ್ದಾರೆ ನೋಡಿ ಬೆಸ್ಟ್ ಅವರಿಗೆ. ವೆಂಕಟ ದುರ್ಗಾ ಆಲ್ ಇನ್ ಒನ್ ಅವರು. ಲೋಣಿಬಾ ರೈ ಅವರೇ ನಿಮಗೆ ಹ್ಯಾಪಿ ವುಮೆನ್ಸ್ ಡೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಬೆಸ್ಟ್ ಅವರು. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಜಾಯಿನ್ ಅಂತಿದ್ದಾರೆ ಲೋಣಿಬಾ ರೈ ಅವರು.
ರಪ ರಪ ಉನ್ನತ ಯಾಕೆ ಏನಾಯಿತು? ಐಡಲ್ ಇದ್ದೀರಾ? ಯಾರು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಬೆಸ್ಟ್ ತಮ್ಮ ಸಪೋರ್ಟ್ ಮೆಸೇಜ್ ಹಾಕು ಸ್ವಲ್ಪ. ನಿಂದು ಏಕೆ ಒಂದು ಬರುತ್ತಿದೆ? ತಮ್ಮ ಇವತ್ತು ವಿಡಿಯೋ ನೋಡ್ತೀನಿ ತಮ್ಮ, ನಿನ್ನೆ ಆಗಲಿಲ್ಲ. चैरिटी फाउंडेशन प्रोजेक्ट में डोनेट करने के लिए परफेक्ट है। क्यों नहीं? तुझे तो कहा था कि तेरी चीज सर्दी में नहीं लेनी है, किसी के काम आएगी। ये सारा सामान चैरिटी में जाएगा तो किसी के काम आएगा ना। मैंने भी सुना है। ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. बहुत कम खर्च कॉपीराइट वरून बोका प्लीज बोका दिला ಲೋಣಿಬಾರ್ ಐ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂದಿದ್ದಾರೆ. ಸ್ವಲ್ಪ ಸಪೋರ್ಟ್ ಇಲ್ಲದಿದ್ದಾರೆ. ಬೆಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. आवाज कम कर. हाँ बस हो गया, बाद में रखो. पिज्जा बक्का 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 ना. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಲೋಣಿಬಾರ್ ಐ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲೋಣಿಬಾರ್ ಐ ಇದ್ದೀರಾ? ಗಿಫ್ಟ್ ರಿಟರ್ನ್ ಮಾಡಿ. ಬೆಸ್ಟ್ ತಮ್ಮ ತಿಂಡಿ ಆಯ್ತಾ ನಿಮ್ದು? ಏನ್ ತಿಂಡಿ ಬೆಸ್ಟ್ ಅವರೇ? ತಮ್ಮ ತಿಂಡಿ ಆಯ್ತಾ? ಪಾಡು ಹೊಡ್ಚಿ ಆವಾಜು. ಏನ್ ತಿಂಡಿ ಇವತ್ತು? ನನ್ನದೇ ಪೊಡ್ಚಿ ಪಪ್ಪ ಬೋಡು ನಾನು ಇಜ್ಜಾಯ್ತು. ಆಯ್ತು ಅಕ್ಕ ಅಂತಿದ್ದಾರೆ. ನಿನ್ನೆ ಏನು ಹೋಗಿದ್ದು ಬೇಗ ಬೆಸ್ಟ್ ಅವರೇ? ನಿನ್ನೆ ಹೋಗಿ ಬಿಟ್ಟಿರಲ್ವಾ? ದೋಸೆ ಇವತ್ತು. ಹೌದಾ, ದೋಸೆಯಾ? ಬಿ ಬ್ಲಾಗ್ಸ್ ಅವರು ಬಂದರು. 28 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ಅಮ್ಮ ಕೊರಡೂರು ಅಕ್ಕ ಅಣ್ಣರು. ಹಾಂ ಬಿಬಿ ಅವ್ರ ಹಾಯ್ ಹರಿಣಿ ಗಾರು. ಹಾಯ್ ಬಿಬಿ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಹೇಮಾ ಲೋಕ ಅವರು ಬಂದರು. ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಸೀಸ್ ವೆಲ್ಕಮ್. ಹ್ಯಾಪಿ ವುಮೆನ್ಸ್ ಡೇ ಹೇಮಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಬಿಬಿ ಅವರೇ. ಹ್ಯಾಪಿ ವುಮೆನ್ಸ್ ಡೇ. ಅಕ್ಕ ಇವತ್ತು ತಿಂಡಿ ಇವತ್ತು ಅಕ್ಕ ಏನು ತಿಂಡಿ ಇವತ್ತು? ಇಡ್ಲಿ ಬೆಸ್ಟ್. ಹೇಮಲಕ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಮಲಕ ಅವರೇ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಇಲ್ಲಿದ್ದಾರೆ. ಹ್ಯಾಪಿ ವುಮೆನ್ಸ್ ಡೇ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಹ್ಯಾಪಿ ವುಮೆನ್ಸ್ ಡೇ ಬೆಲ್ಲದಿಂಗಲ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು. ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಅನ್ನು ಕೊಡಿ.
ಬೆಸ್ಟ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಬಿಬಿ ಅವರೇ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಚೂರಲ್ಲ ಕಾಲೇತನ from your channel go to nine new subscriber but today morning I come less 9 members. Oh let's remove blue. Okay. ಅದು ಇಲ್ಲಿ ಎಲ್ರದ್ದು ಲೆಸ್ ಆಗ್ತಾ ಉಂಟು ಈಗ ಬಿಬಿ ಅವರೇ. ಅವಸ್ ಕಮ್ ಬಿಬಿ ಅವರು ಇಫ್ ಕಮ್ ಟು ಯೂಸ್ ಚಾನಲ್ ಐ ವಿಲ್ ಆಸ್ಕ್ ಯು ಗಿವ್ ಬ್ಲೂ. ए आवाज कम कर आवाज. अभी क्या बोला आपको? तेरे को गिव ब्लू ಗಿವ್ ರಿಮೂವ್ ಪ್ಲೀಸ್ ರಿಮೂವ್ ಬ್ಲೂ ಅಂತ ಹೇಳಿದ್ರಿ, ಇವಾಗ ಗಿವ್ ಬ್ಲೂ ಅಂತಿದ್ದೀರಾ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಚಾನಲ್ ಐ ವಿಲ್ ಆಸ್ಕ್ ಯು ಕಮ್ ಟು ಯೂಸ್. ಉಚ್ಚಪ್ಪಾಯ್ತು ಕಾಲೇನು. ರಾಜೇಂದ್ರ ದೇಶ್ ಅವರ ಹಾಯ್ ನಮಸ್ತೆ ನಮಸ್ತೆ ವೆಲ್ಕಮ್ ನಿಮಗೆ. No, not like that. Thank you, Rajendra Desai. Thank you so much. Like done. Thank you so much. ಎಂಚಿನ ಪೊನ್ನಿಗಲ್ಲ ಥ್ಯಾಂಕ್ ಯು. ಲೈಕ್ ಡನ್. ಇಟ್ಸ್ ಬ್ಲೂ ಕಂಪಲ್ಸರಿ ಇನ್ ಯೂಸ್ ಚಾನಲ್. ಇಟ್ ವಿಲ್ ಬಿಕಮ್ ಲೆಸ್. ಹಾಂ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಹೌದಾ, ನಂಗೆ ಗೊತ್ತಿಲ್ಲ ಅದು. ವೆಲ್ಕಮ್ ರಾಜೇಂದ್ರ ದೇಸಾಯಿ ಅವರೇ. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ನಿಮ್ದು? ಹಾಂ ಪಪ್ಪ ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚುಪ್ ಕರ್. ಹಾಂ ಲಾಯನಾ? ಹಾಂ ಕಾಲು ಪಪ್ಪಾಗ ಬೋರ್ಡ್ ಮಾಡಿದ್ ಗೊತ್ತು ಜೊತಾ. It's come to your channel. I will ask you give blue. Okay. ಈಗ ಕೊಡ್ಬೇಕಾ ಬ್ಲೂ? ಈಗೇನು ಕೊಡ್ಬೇಕಾ ಬೇಡವಾ ನಂಗೆ ಗೊತ್ತಿಲ್ಲ. ಪೂರ ತಿಂತಿಲ್ಲ ಅಲ್ಲಿ ಪೂರ ತಿಂದುವಲ್ಲ ಅಂತ ಎಡ್ದಾಣ ಪಾಪ. ಟುಡೇ ನಾಟ್. ಓಕೆ. ಎಸ್ ಆರ್ ಟೈಲರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಸ್ ಆರ್ ಟೈಲರ್ ಅವರೇ. ಓಕೆ ಏನು ಎಪ್ಪತ್ತೀನಿ ಮಂಡೇ ಬಡ್ರನಾ? ಹಾಂ ಬುಕ್ಕರಿಲ್ಲ ಇನ್ನಾರ ಬಲ್ಲಿಂದದಾ? ಹೆಂಗೊರ್ಚಿ ಮಂಡೆ ಬಡೋನು ಚಿನ್ನಂದೇವರು ಲಕ್ಕ ಕೊಡುವರ ಒಕ್ಕತುಪ್ಪೆ. ಪಾಪ ಪಪ್ಪಲಿಂದ್ರ ಬಲ್ಲಿ ಬಂದಿದ್ದು
ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್. ಲೋನಿ ಬಾರೈ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಬೆಸ್ಟ್ ಅವರು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ದೇಶಾಯಿ ಅವರು, ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಬ್ರದರ್. ಲೋನಿಮಾ ಜಾಯಿನ್ ಅಂತಿದ್ದಾರೆ. ಪಾಪ 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 ಹಾ ಪಾಪ. ಮನೆಯಲ್ಲಿ ನಾನು ಅಮ್ಮ ಇರುವುದು, ಹೆಸರು ಕರೆಯುವುದು ಅಪ್ಪಪ್ಪ ಅಂದು. ಎಷ್ಟು ಮಕ್ಕಳು ನೋಡಿ, ಅಮ್ಮ ಬೇಡ. ಯೂಸ್ ಕಿಡ್ ಯುವರ್ ಕಿಡ್, ಹಾ ಮೇರಾ ಮೈ ಕಿಡ್. ಲೋಣಿಬಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್, ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಸೀಸ್, ಗುಡ್ ಮಾರ್ನಿಂಗ್, ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ ನಿಮ್ಮ ಅಡುಗೆ ಸಖಿ ಅವರೇ. ಓಕೆ ಅಂತಿದ್ದಾರೆ BB ಲಾಕ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. 5 ಮೆಂಬರ್ಸ್ ಇದ್ದೀರಾ, ಯಾರೆಲ್ಲ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. आवाज कम कर बोला ना, मम्मी ने परमिशन नहीं दिया ना आवाज करने का. क्यों आवाज करेगा? टीवी बंद करने का एक बार टीवी बंद. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್, ನಿಮ್ಮ ಅಡುಗೆ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. हिंदी is use language, your language. No हमारा लैंग्वेज तुलु कन्नड़ा. बंद करो. मैं मुंबई में हूँ, इसलिए बच्चे लोग हिंदी बात करता है, इसलिए कन्नड़ा नहीं आएगा, तुलु आएगा. हैप्पी रिटर्न्स ವುಮೆನ್ಸ್ ಡೇ ಆಲ್ ಮೈ ಸಿಸ್ಟರ್ಸ್ ಅಂತಿದ್ದಾರೆ. BB ಓಕೆ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಮ್ಮ ಅಡುಗೆ ಥ್ಯಾಂಕ್ ಯು ಅಂತಿದ್ದಾರೆ ಬೆಸ್ಟ್ ಅವರಿಗೆ, ನಿಮ್ಮ ಅಡುಗೆ ಸಖಿ ಅವರು. ಅಕ್ಕ ಎಕ್ಸಾಮ್ ಮುಗೀತು ಇವತ್ತು ಸ್ಯಾಟರ್ಡೇ ಅಲ್ವಾ, ಅವನಿಗೆ ರಜೆ ಇವತ್ತು, ದೊಡ್ಡವನಿಗೆ. ಸಣ್ಣ ಒಂದು ಅಡ್ಮಿಷನ್ ಮಾಡಿ ಬಂದೆ ಇವತ್ತು. ಹಾಯ್ ನಿಮ್ಮ ಗಾರು ಅಂತಿದ್ದಾರೆ BB ಬ್ಲಾಗ್ಸ್ ಅವರು. ಸೂಪರ್ ಅಂತಿದ್ದಾರೆ, ನೈಸ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಡುಗೆ ಸಖಿ ಅವರೇ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಗುಡ್ ಅಂತಿದ್ದಾರೆ. ಹಾಯ್ ಬೆಸ್ಟ್ ಗಾರು ಅಂತಿದ್ದಾರೆ BB ಅವರು. सन्नी तो तू खाना नहीं खाता है, देखो इतना है. नमाज़ ला. आवाज कम कर. ನಿಮ್ಮ ಅಡುಗೆ ಸಖಿ ಅವರು ಸ್ವಲ್ಪ ಕ್ಯೂಟ್ ಎಂಗಲ್ ಅವರು ಬಂದರು. ಹಾಯ್ ವೆಲ್ಕಮ್ ಕ್ಯೂಟ್ ಎಂಗಲ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಹ್ಯಾಪಿ ವುಮೆನ್ಸ್ ಡೇ ನಿಮಗೂ ಕೂಡ. ಆಲ್ರೆಡಿ ಆಲ್ ಕನೆಕ್ಟೆಡ್ ಚೆಕ್ ಮಾಡಿ, ಬ್ಯಾಲೆನ್ಸ್ ಗಿಫ್ಟ್ ಇದೆ, ರಿಟರ್ನ್ ಮಾಡಿ. ಬಂದ್ करना क्यों आवाज नहीं सुनता है तेरे को? हाँ बाद में कर. सुपर सपोर्ट, थैंक यू सो मच, थैंक यू सो मच. BB ಬಟ್ ಐ ಗೋಟ್ ಲೆಸ್ ಎಲ್ರಿಗೂ ಆಗಿದೆ ಬ್ರದರ್ BB ಅವರೇ, ನಮಗೂ ಕೂಡ ಆಗಿದೆ. ಸೂಪರ್ ಸಪೋರ್ಟ್ ಲೋನಿಬಾರ್ ಐ ಡನ್ ಅಂತ ರಾಜೇಂದ್ರ ದೇಶಾಯಿ ಅವರು. ನೈಸ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು.
ರಾಜೇಂದ್ರ ದೇಸಾಯಿ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದೆ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೆಸ್ಸು ನಮ್ಮದು ಕೂಡ ಆಗಿದೆ. संविता मम्मी आवाज कम बंद करो बोले ना, वो टाइम बंद करने का, फिर तो वापस क्यों करता है तू. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ದೇಸಾಯಿ ಅವರು ಸೂಪರ್ ಲೋಣಿಬಾ ಅವರೇ ಇದ್ದೀರಾ ನೋಡಿ. ನಿಮಗೆ ರಾಜೇಂದ್ರ ದೇಸಾಯಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಯಾರೆಲ್ಲ ಐಡಲ್ ಇದ್ದೀರಾ, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಆದ್ರೂ ಒಂದು ಲೈಕ್ ಕೊಡಿ ನನಗೆ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಹಾಯ್ ಹಾಯ್ ಅಂತಿದ್ದಾರೆ ರಾಜೇಂದ್ರ ದೇಸಾಯಿ ಅವರು. ಹಾಯ್, ವೆಲ್ಕಮ್ ವೆಲ್ಕಮ್. ಸೂಪರ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಮಾಯ್ ಅಮ್ಮ, ಹಾಯ್ ಅಮ್ಮ ಅಂತಿದ್ದಾರೆ. ರಾಧಮ್ಮ ಅವರು ಬಂದರು. ಹಾಯ್ ರಾಧಮ್ಮ ಅವರೇ, ಗುಡ್ ಮಾರ್ನಿಂಗ್ ನಿಮಗೆ. ಹ್ಯಾಪಿ ವುಮೆನ್ಸ್ ಡೇ ರಾಧಮ್ಮ ಅವರೇ. ಟಿಫನ್ ಆಯ್ತಾ? ಅನ್ನಕರು ಥ್ಯಾಂಕ್ ಯು ರಾಧಮ್ಮ. ಹಾಯ್ ಅಮ್ಮ ಅಂತಿದ್ದಾರೆ. ಸುಭಾಷ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಥ್ಯಾಂಕ್ ಯು. ಹಾಂ ಏ ತಿನ್ನು. ಅಡುಗೆ ಆಯ್ತಾ? ಅಡುಗೆ ಆಯಿತು. ಮಕ್ಕಳು ಊಟ ಮಾಡ್ತಿದ್ದಾರೆ. ಅವರು ಬೇಗ ಊಟ ಮಾಡೋದು, ಇವತ್ತು ರಜೆ ಅಲ್ವಾ ಅದಕ್ಕೆ, ಇಲ್ಲಾಂದ್ರೆ ಲೇಟ್. ಇವತ್ತು ಬೇಗ ಊಟ ಅವ್ರದ್ದು. ನೋ ಅಭಿ ಬಂದ್ಕರು. ಅಡಿಗೆ ಆಗಿ ಬಂದೆ. ಹೇಮಂತ್ ಗೌಡ ಅವರು ಬಂದರು. ಹೇಮಂತ್ ಗೌಡ ಅವರೇ ವೆಲ್ಕಮ್ ನಿಮಗೆ. ವೆಲ್ಕಮ್. ನೋಡು ಸಂಗೀತ, ಪ್ಲೇಟಲ್ಲಿ ಖಾಲಿ ಆಗಬೇಕು, ಇಲ್ಲಾಂದರೆ ನೋಡು. ನಾನು ಆ ಕಡೆ ಹೋದ್ಮೇಲೆ ನೀನು ಸೌಂಡ್ ಇಡು. ಥ್ಯಾಂಕ್ ಯು ರಾಧಮ್ಮ ಅವರೇ. ಚಾಂಡ್ ರಾಧಮ್ಮ ಅವರು ಗುಡ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. 4 ಮೆಂಬರ್ಸ್ ಇದ್ದೀರಾ, 5 ಮೆಂಬರ್ಸ್ ಯಾಕೆ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಬೇಕಲ್ವಾ, ಮಾಡಿ. ಸೂಪರ್ ಅಂದಿದ್ದಾರೆ. ದಾದಾ ಮನ್ಪುವಾರು ದಾಲೆಜ್ಜಿಯೇ ಕುಲೊಂದಿನಿ ಜೋಕುಲು ಒಣಸು ಮಲ್ ತೊಂದಿತ್ತೇರೆ ಆಗಲೇ ಒಣಸು ಕೊರ್ದು ಕುಳ್ಳಿನಿ. ಅವು ನೋ ಅಂತಿದ್ದಾರೆ ರಾಧಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್. ಮಗ ಸ್ಕೂಲ್ಗೆ ಹೋಗ್ತಾನ? ಹೌದು, ದೊಡ್ಡವನು ಈಗ ಸೀನಿಯರ್ KG ಆಯಿತು ಎಕ್ಸಾಮು, ಇನ್ನು ಫಸ್ಟ್ ಸ್ಟ್ಯಾಂಡರ್ಡು. ಸಣ್ಣವನದು ಇವತ್ತು ಅಡ್ಮಿಷನ್ ಮಾಡಿ ಬಂದೆ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಚಾಂಡೆ ದಾದಮಲ್ಪುರದ ಹುಷಾರುಳ್ಳೆ ಆಯ್ ಅಂತಿದ್ದಾರೆ ರಾಜೇಂದ್ರ ದೇಸಾಯಿ ಅವರು. ಸೂಪರ್ ಅಂತಿದ್ದಾರೆ ರಾಧಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ರಾಧಮ್ಮ ಅವರೇ ಲೈಕ್ ಕೊಟ್ರಾ ನೀವು? ಹೇಮಂತ್ ಗೌಡ ಅವರೇ ಒಂದು ಲೈಕನ್ನು ಕೊಡಿ. ಲೈಫ್ ಇದ್ದು ರಂಜು ಅವರು ಬಂದರು. ಅಕ್ಕ ಅಂತಿದ್ದಾರೆ. ಹಾಂ ತಂಗಿ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಅಂತಿದ್ದಾರೆ.
ರಾಧಮ್ಮ ಅವನು ಇಷ್ಟಾನು ಲೈಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಒಂದು ಲೈಕ್ ಕೊಡಿ. ಇಟ್ಸ್ ಸ್ಯಾಟರ್ಡೇ. ಓ ಸ್ಯಾಟರ್ಡೇ. ಹಾಂ ಮೋನ ಬಲಿ ಇರಲ್ಲ. ಓಲೆ ಅವನು ಇಷ್ಟಾನು ಲೈಕ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಟ್ಸ್ ಸ್ಯಾಟರ್ಡೇ. ಹಾಂ, ನಾನು ವಾಪಸ್ ತಗೋತೆ ಇವಾಗ. ಕೊಟ್ರ ನೀವು? ಯಾವಾಗ ಕೊಟ್ರಿ? ನನಗೆ ಬಂದೇ ಇಲ್ಲ ನೋಡಿ. 31 ಇದೆ ಲೈಫು. ಇವತ್ತು ಸ್ಯಾಟರ್ಡೇ. ಹೌದು, ಸ್ಯಾಟರ್ಡೇ ಆದರೆ ನನಗೆ ತುಂಬ ಟೆನ್ಷನ್. ನಮ್ಮ ದೊಡ್ಡ ಮಗ ಇದ್ದಾನೆ, ಇವನಿಗೆ ಇಬ್ಬರಿಗೂ ಜಗಳ ಆಗ್ತಾ ನಾನು ಸಂಜೆ ತನಕ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಡಾಗ್ ಬರ್ತೀನಿ, ಡಾಗ್. ಲೈಫ್ ಇದ್ ರಂಜು ಅವರು ಥ್ಯಾಂಕ್ ಯು ಸೋ ಮಚ್. ನಗಾಡ್ತಿದ್ದಾರೆ. ನನಗೆ ವೀಕೆಂಡ್. ಹೌದಾ, ಇವತ್ತು ರಜೆ. ನೀವು ಕೆಲ್ಸಕ್ಕೆ ಹೋಗ್ತೀರಾ? ನೀವು ಕೆಲಸ ಮಾಡ್ತೀರಾ? ನನಗೆ ಇಲ್ಲಪ್ಪ, ನನಗೆ ಯಾವಾಗಲೂ ವೀಕೆಂಡೇ. ಇವಾಗ ಕೆಲ್ಸಕ್ಕೆ ಹೋಗ್ತಿಲ್ಲ ಅಲ್ವಾ ನಾನು. ಮುಂಚೆ ಹೋಗ್ತಿದ್ದೆ, ಮದುವೆ ಮುಂಚೆ ಮಾಡ್ತಿದ್ದೆ ಕೆಲಸ. ಈಗ ಮಾಡಲ್ಲ. ಟೈಮ್ ಸಿಗಲ್ಲ, ಟೈಮ್ ಇಲ್ಲ. ಎಂತ ಕೆಲಸ? ಕಪಡ. ನೀನು ಹೋಗ, ನೀನು ಟಿವಿ ನೋಡು. ನಿನ್ಗೆ ಏನು ನನ್ನ ಹಿಂದ್ಗಡೆ ಬರ್ತೀಯ? ಹೋಗು. ನೀನು ಅಣ್ಣ ಇದ್ದಾನಲ್ವ, ಅಲ್ಲಿ ಹೋಗು. ನೀನು ಕಪಡ. ಯಾರೆಲ್ಲ ಐಡಲ್ಲಿದ್ದೀರಾ? ಬಂದು ಸಪೋರ್ಟ್ ಮಾಡಿ. ಯಾಕೆ, ಏನಾಯಿತು? ಇವತ್ತು ತುಂಬ ಜನ ಕಮ್ಮಿ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಇವತ್ತು ಮೆಸೇಜೇ ಇಲ್ಲ, ಲೈಕ್ ಬಂದಿದೆ ಇವತ್ತು. ಕೆಲವೊಮ್ಮೆ ಲೈಕ್ ಬರುವುದಿಲ್ಲ, ಮೆಸೇಜ್ ಬರುತ್ತೆ. ಇವತ್ತು ಉಲ್ಟಾಗಿದೆ. ಇವತ್ತು ಲೈಕ್ ಬಂದಿದೆ. ನಿಮ್ಮ ಅಡುಗೆ ಸಖಿ ಸೂಪರ್. ರಾಧಮ್ಮ ಅವರು ಇಸ್ತಾನು ಅಂತಿದ್ದಾರೆ. ನಮಗೆ ಒಮ್ಮೊಮ್ಮೆ ಓದ್ಲಿಕ್ಕೆ ಬರಲ್ಲ, ಅದೇ ಒಂದು ಪ್ರಾಬ್ಲಮ್ ನಮ್ಮದು. ಸೂಪರ್ ಅಂತಿದ್ದಾರೆ ನಿಮ್ಮ ಅಡುಗೆ ಸಖಿಯವರು. ಥ್ಯಾಂಕ್ ಯು ಸೋ ಮಚ್ ಅಡುಗೆ ಸಖಿಯವರೇ. ನಿಮ್ಮ ಅಡುಗೆ ಸಖಿಯವರೇ, ನಿಮ್ಮ ಲೈವಿಗೆ ಬರಲು ನನಗೆ ತುಂಬ ಖುಷಿ ಆಗುತ್ತೆ. ಎಂತ ಗೊತ್ತುಂಟಾ, ನೀವು ಮಾತಾಡುವುದು ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ SR ಟೈಲರ್ ಅವರು ಹೆಲೋ ಅಂತಿದ್ದಾರೆ. ಹೆಲೋ ಟೈಲರ್ರೇ, ಯಾನು ಬೊಕ್ಕ ಬರ್ಪೆ ಟೈಲರ್ರೇ ಇನಿ ಒಂಜಿ ಇರ್ನ ಒಂಜೇ ಪೊರ್ತು ಒಂಜೇ ಗಂಟೆದ ಪಂಡ್ಪರ್ ಅದಾಗೆ ಯಾನು ಇಂಚ ಬರ್ಪುಂಡು ಬನ್ನಿ. SR ಟೈಲರ್. ಪ್ರೀತಿ ಕುಮಾರ್ ಅವರು ಬಂದರು. ಹಾಯ್ ಪ್ರೀತಿ ಕುಮಾರ್ ಅವರೇ, ವೆಲ್ಕಮ್ ನಿಮಗೆ. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನ್ಯೂ ಮೆಂಬರ್ಸ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಪ್ರೀತಿ ಅವರೇ, ಒಂದು ಲೈಕನ್ನು ಕೊಡಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು. ಅರಿನಾ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು, ವೆಲ್ಕಮ್ ನಿಮ್ಮ ಅಡುಗೆಯವರೇ. ರಾಧಮ್ಮ ಅವರು ಸೂಪರ್ ಸಪೋರ್ಟ್ ಲೈಕ್ ಡ್ಯಾನ್ಸಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಮ್ಮ ಅಡುಗೆಯವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ನಿಮ್ಮ ಅಡುಗೆ ಸಖಿಯವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೇಂದ್ರ.
ರಾಧಮ್ಮ ಡನ್ ಅಂತಿದ್ದಾರೆ. ರಾಧಮ್ಮ ನೋಡಿ ರಾಜೇಂದ್ರ ಬ್ರದರ್ ಅವರು ನಿಮಗೆ ಕೊಟ್ಟಿದ್ದಾರೆ ಗಿಫ್ಟ್, ಅವರಿಗೆ ರಿಟರ್ನ್ ಕೊಡಿ. ನಿಮ್ಮ ಅಡುಗೆ ಸಖಿ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೈಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಅವರು ಇಸ್ತಾನು ಗಿಫ್ಟ್ ಅಂತಿದ್ದಾರೆ. ರಾಧಮ್ಮ ಅವರೇ, ನಿಮಗೆ ಅವರು ರಾಜೇಂದ್ರ ದೇಸಾಯಿ ಬ್ರದರ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನನಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನನಗೂ ಕೂಡ ಕನೆಕ್ಟ್ ಆಗಿ ನಾನು ಕೂಡ ರಿಟರ್ನ್ ಕೊಡ್ತೀನಿ. ನಮ್ಮ ವಿಡಿಯೋವನ್ನು ನೀವು ನೋಡಿ, ನಿಮ್ಮ ವಿಡಿಯೋ ನಾನು ಖಂಡಿತ ನೋಡ್ತೀನಿ. ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ನೋಡಿ, ನಾನು ನಿಮ್ಮ ವಿಡಿಯೋ ಖಂಡಿತವಾಗಿ ನೋಡ್ತೀನಿ. ನಾನು ಕೂಡ ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತೀನಿ ನಿಮಗೂ ಕೂಡ. ರಾಜೇಂದ್ರ ಕೊಡ್ತಾರಂತೆ. ರಾಜೇಂದ್ರ ಅವರೇ ನಿಮಗೆ ಗಿಫ್ಟ್ ಕೊಡ್ತಾರಂತೆ. ಇವರು ನಮ್ಮ ಅಮ್ಮ ಅವರು, ರಾಧಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಡನ್ ಅಂತಿದ್ದಾರೆ ನಮ್ಮ ರಾಧಮ್ಮ ಅವರು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ನಿಮ್ಮ ಅಡುಗೆ ಸಖಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಡುಗೆ ಸಖಿಯವರೇ. ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೈಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಮಾಡಿ. ರಾಧಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರೇ. ಥ್ಯಾಂಕ್ ಯು. ವುಮೆನ್ಸ್ ಡೇಗೆ ಏನು ಸ್ಪೆಷಲ್ ಇವತ್ತು? ಎಲ್ಲರೂ ಫ್ರೀಯಾಗಿ ಕೂತ್ಕೊಳ್ಳಿ. ಇವತ್ತು ಅಡುಗೆ ಬೇಕಾದ್ರೆ ಅವರವರ ಹಸ್ಬೆಂಡ್ ಎಲ್ಲ ಮಾಡಬೇಕು. ಇವತ್ತು ವುಮೆನ್ಸ್ಗೆ ಫ್ರೀ ಇರಬೇಕು. ಆದರೆ ನನ್ನ ಮಾಡಿ ಆಯಿತು, ನಾನೇ ಮಾಡಿದ್ದು, ಅವ್ರು ಮಾಡಿಲ್ಲ. ನಾನೇ ಮಾಡಿದೆ ಇವತ್ತಿನ ಅಡುಗೆ. ಹಾಯ್ ಸಪೋರ್ಟ್ ಅಂತಿದ್ದಾರೆ. ಅಕ್ಕ ರಾಧಮ್ಮ ಅವರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬಂದೆ, ಅವರಿಗೆ ಹೇಳಿ. ರಾಧಮ್ಮ ಸಿಸ್ ಗಿಫ್ಟ್ ಡನ್ ನೋಡಿ. ಲೈಫ್ ವಿತ್ ರಂಜು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಬಂದಿದ್ದಾರಂತೆ ನೋಡಿ. ಲೈಫ್ ವಿತ್ ರಂಜು ಅವರಿಗೆ ರಿಟರ್ನ್ ಕೊಡಿ ರಾಧಮ್ಮ ಅವರೇ. ರಂಜು ತಿಂಡಿ ಏನು ಇವತ್ತು? ರಾಧಮ್ಮ ಲೈಕ್ ಅಂದಿದ್ದಾರೆ. ಸೂಪರ್ ಅಂದಿದ್ದಾರೆ ನಿಮ್ಮ ಅಡುಗೆ ಸಖಿಯವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾಕೆ ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಬೇಕಲ್ವಾ? ಐಡಲ್ಲಿ ಇರಬೇಡಿ. ಯಾಕೆ ನೋಡ್ತಾ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ. ಐಡಲ್ಲಿ ಇದ್ದು ಏನು ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಡುಗೆ ಸಖಿ ಅವರು. ಬಂದೆ. ಯಾರದು? ಭಾಷೆ ಬರಲ್ಲ ನಿಮಗೆ? ಎಂತ ಮಾಡಿದ್ದೀರಿ? పాడలు బట్టలు కావు
ಥ್ಯಾಂಕ್ ಯು ವೆಲ್ಕಮ್ ಎಲ್ಲರೂ ಬನ್ನಿ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ. ಸಾರಿ ಥ್ಯಾಂಕ್ ಯು. ರಾಧಮ್ಮ ಅಂತಿದ್ದಾರೆ ಲೈಫ್ ಇದ್ದವರು. ರಾಧಮ್ಮ ಅವರು ಗುಡ್ ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಫಿ ರಂಜು ಅವರು ಸೂಪರ್ ಸಪೋರ್ಟ್. ರಾಜಮ್ಮ ಕಾಫಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರೇ. ಕಾಫಿ ಕುಡಿಯೋದಿಲ್ಲ ನಾನು, ಕುಡಿಯಲ್ಲ ಕಾಫಿ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ದಿಸ್ ಮೆಸೇಜ್ ಈಸ್ ಐಡ್. ಯಾರದು ಐಡಲ್ಲಿದ್ದವರು? ನವೀನ ಕೃಷ್ಣ ಡಸ್ ನಾಟ್ ಇನ್ ಶೋ. ತಗೊಂಡ ಪಿನ್ ಮ್ಯೂಟ್ಗೆ ಇಟ್ಕೋ, ಮೂತಿಗೆ ಇಟ್ಕೋ. ಯಾರದು? ನವೀನ್ ಅವರು. ದೋಷ ತಗೊಂಡ ನಿನ್ನ ಮೂತಿಗೆ ಇಟ್ಕೋ ರಂಜು. ಯಾರಿಗೆ ಅದು ಮೆಸೇಜ್ ಮಾಡಿದವರು? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈಫ್ ಇದ್ದವರೇ. ಥ್ಯಾಂಕ್ ಯು ಸೋ ಮಚ್. ದೋಷ ತಗೊಂಡ ನಿನ್ನ ಮೂತಿಗೆ ಇಟ್ಕೋ ರಂಜು. ಅದು ಯಾರು ರಂಜು ಅವರೇ? ನವೀನ್ ಕೃಷ್ಣ ಅವರು ನೋಡಿ, ಅವರೊಂದು ಮೆಸೇಜ್ ಹಾಕಿದ್ದಾರೆ ನೋಡಿ. ಸೂಪರ್ ಅವರು ನೋಡಿ. ಇವರು ನವೀನ್ ಅವರು ಯಾರು ಅಂತ ನೋಡಿ ನಿಮಗೆ ಮೆಸೇಜ್ ಹಾಕಿದ್ದಾರೆ ನೋಡಿ ರಂಜು ಅವರೇ. ಅದು ಗುಡ್ ಅಂತಿದ್ದಾರೆ ಮೇಲ್ಗಡೆ ನೋಡಿ ರಂಜು ಅವರೇ. ಹೈಡಲ್ಲಿತ್ತು, ನಾನು ಅದನ್ನು ಶೋ ಮಾಡಿದೆ. ಯಾವ ಊರು ತಾಯಿ ನೀನು ಅಬ್ಬೋ ದೇವಾ. ಹಾಯ್ ಸಾಯಿ ಸಂಡೇ ಬಂಡೆ ಅವರು ತುಂಬ ದಿನದ ನಂತರ ನನಗೆ ಎಂಟ್ರಿ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸಂಡೇ ಬಂಡೆ ಅವರೇ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಿಮಗೆ ಒಂದು ಲೈಕನ್ನು ಕೊಡದಿದ್ದರೆ ಲೈಕ್ ಕೊಡಿ. ಹ್ಯಾಪಿ ವುಮೆನ್ಸ್ ಡೇ ರಾಧಮ್ಮ ಅವರು. ಹಾಯ್ ರಾಧಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಾಡ್ ಬ್ಲೆಸ್ ಯು ಅಂತಿದ್ದಾರೆ. ಬನ್ನಿ ಲೈವಿಗೆ ಬರ್ತೀನಿ. ಇಷ್ಟು ದಿನ ಇರಲಿಲ್ವಾ ಸಂಡೇ ಅವರು ನಿಮ್ಮದು? ನನಗೆ ಸಿಗ್ತಿಲ್ಲ ಸಂಡೇ ಅವರೇ. ನಾನು ಎಷ್ಟು ಹುಡುಕ್ತೀನಿ ಗೊತ್ತುಂಟಾ ನಿಮ್ಮದು? ನೀವು ಬರ್ತೀರಲ್ವ, ಅದಕ್ಕೆ ಎಷ್ಟು ಹೋಗ್ತೀನಿ ನಾನು. ಹಾಯ್ ಸಿಸ್ಟರ್, ತಿಂಡಿ ಮಾಡಿದ್ರಾ? ಭಾಗ್ಯ ಕನ್ನಡ ಬ್ಲಾಗ್ಸ್ ಅವರು. ತಿಂಡಿ ಆಯಿತು ಸಿಸ್ಟರ್, ನಾನು ಊಟನೇ ಮಾಡಿದೆ. ನನಗೊಂದು ಲೈಕನ್ನು ಕೊಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸಂಡೇ ಅವರು ಸೂಪರ್ ಅಂದಿದ್ದಾರೆ. ಸಂಡೇ ಪಂಡೆ ಅವರು ಸೂಪರ್ ಅಂತಿದ್ದಾರೆ. ಸೂಪರ್ ಅಂದಿದ್ದಾರೆ ಭಾಗ್ಯ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ ಭಾಗ್ಯ ಕನ್ನಡ ಬ್ಲಾಗ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಅಂತಿದ್ದಾರೆ. ಹ್ಯಾಪಿ ವುಮೆನ್ಸ್ ಡೇ ಅಂತಿದ್ದಾರೆ. ಲೈಫ್ ಇದ್ ರಂಜು ಅವರೇ. ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತಿದ್ದಾರೆ. ಯಾರು ಅದು? ನವೀನ್ ಅವರು ಯಾರು ನಿಮಗೆ ಮೆಸೇಜ್ ಮಾಡಿದ್ದಾರೆ ನೋಡಿ ರಂಜು ಅವರೇ. ದೋಸೆ ಇಟ್ಕೊಂಡು ಮೂತಿಗೆ ಉಡ್ಕೋ ಅಂತ ಅಂತಿದ್ದಾರೆ. ಇಟ್ಕೋ ರಂಜು ಅಂತಿದ್ದಾರೆ. ಯಾರು ಅದು ಗೊತ್ತಾ ರಂಜು ನಿಮಗೆ? ಲೈಕ್ ಅಂತಿದ್ದಾರೆ. ಹಾಯ್ ರಾಜೇಂದ್ರ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರಿಗೆ. ನಮ್ಮ ಮನೆಗೆ ಯಾರೆಲ್ಲ ಬಂದಿಲ್ಲ ಬನ್ನಿ ಪ್ಲೀಸ್, ನಾನು ನಿಮ್ಮ ಮನೆಗೆ ಮರೆಯದೆ ಬರುತ್ತೇನೆ ಅಂತಿದ್ದಾರೆ ನಮ್ಮ ಭಾಗ್ಯ ಕನ್ನಡ ವ್ಲಾಗ್ಸ್ ಅವರು. 2 PM ಇದೆಯಾ? ಖಂಡಿತ ಜಾಯ್ನ್ ಆಗ್ತೀನಿ. ನನಗೆ ಒಂದು ಮೆಸೇಜ್ ಹಾಕಿ, ಖಂಡಿತವಾಗ್ಲೂ ನಾನು ಇವತ್ತು ಜಾಯ್ನ್ ಆಗಿಯೇ ಆಗ್ತೀನಿ. ಪ್ಲೀಸ್ ನನ್ನ ಇವತ್ತಿನ ವಿಡಿಯೋಗೆ ಒಂದು ಮೆಸೇಜ್ ಹಾಕಿ, ನಾನು ಖಂಡಿತವಾಗಿ ಜಾಯ್ನ್ ಆಗ್ತೀನಿ. ನನಗೆ ಸಿಗಲ್ಲ ನಿಮ್ಮದು ಇದು. ನಾನು ಎಷ್ಟೋ ಹುಡುಕ್ತೀನಿ ನಾನು, ಆದರೂ ನನಗೆ ಸಿಗ್ತಿಲ್ಲ. ಭಾಗ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಡೇ ಅವರು ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ರಾಧಮ್ಮ ಅವರು ಧನ್ಯವಾದ ಅಮ್ಮ ಅಂತಿದ್ದಾರೆ. ಧನ್ಯವಾದ ರಾಧಮ್ಮ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅಕ್ಕನ ಈ ಲೈವ್ ಬಿಟ್ಟು ಎಲ್ಲರೂ ಅದರ ಕೆಲಸ ಮಾಡ್ಕೋ ಹೋಗಿ. ನಿಮಗೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ನವೀನ್ ಕೃಷ್ಣ ಅವರೇ ನೀವು ಬರಬೇಡಿ. ಎಲ್ರಿಗೂ ಹೋಗಿ ಕೆಲಸ ಮಾಡ್ತಾರೆ. ಅವರವರ ಕೆಲಸ ಮಾಡಲಿಕ್ಕೆ ಅವರಿಗೆ ಗೊತ್ತುಂಟು. ಅವರಿಗೆ ಕೆಲಸ ಮಾಡಲಿಕ್ಕೆ ನೀವು ಅವರಿಗೆ ಇದು ಮಾಡೋದು, ಸಜೆಷನ್ ಕೊಡೋದು ಬೇಡ. ನವೀನ್ ಅವರೇ ನಿಮ್ಮದು ಎಷ್ಟು ಕೆಲಸ ಉಂಟು ಅಷ್ಟು ಮಾಡಿ ಹೋಗಿ. ಇನ್ನೊಬ್ಬರಿಗೆ ಹೋಗಿ ಕೆಲಸ ಮಾಡಿ ಅನ್ನಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಅವರಿಗೆ ಗೊತ್ತುಂಟು ಅವರ ಮನೆಯದ್ದು ಹೇಗೆ ಮಾಡಬೇಕು, ಏನು ಮಾಡಬೇಕು ಗೊತ್ತಿದ್ದು ಅವರು ಬಂದು ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಇಷ್ಟಿದ್ರೆ ಇರಿ, ಇಲ್ಲ ಅಂದರೆ ಹೋಗಿ.
ಹೆಚ್ಚಾಗಿ ಎಷ್ಟು ಮಾತಾಡಬೇಡಿ, ಗೊತ್ತಾಯ್ತಾ? ಮೈಂಡಿಗೆ ಹೋಯ್ತಾ? ಹೋಗಿಲ್ಲ ಅಂದರೆ ಇನ್ನೂ ಬೇಕಾದರೆ ಉದ್ದ ಭಾಷಣ ಮಾಡ್ತೀನಿ ನಾನು, ಮಾಡಬೇಕಾದ್ರೆ. 36085 ಭಾಗ್ಯಸಿಸ್ ಗಿಫ್ಟ್ ಡನ್. ವಿಡಿಯೋ ನೋಡಿ ರಿಟರ್ನ್ ಮಾಡಿ ಕೊಡಿ ಅಂತಿದ್ದಾರೆ. ನಿಮ್ಮ ಅಡುಗೆ ಸೂಪರ್ ಅಂತಿದ್ದಾರೆ. ಆನ್ ಮಾಡಿ. ಅದು ಹೇಗೆ ಆಲ್ ಅಂತ ಆನ್ ಮಾಡಿದ್ದೇನೆ, ಅದು ಆನ್ ಮಾಡಿದ್ದೇನೆ ನಾನು. ಬರ್ತಾ ಇಲ್ಲ ಸಂಡೇ ಅವರೇ ನನಗೆ. ನಾನು ನೋಡ್ತಾ ಇದ್ದೆ, ತುಂಬ ಎಷ್ಟು ನೋಡಿದೆ ಗೊತ್ತುಂಟಾ? ಕೆಲವರದ್ದು ಸಿಗುವುದಿಲ್ಲ ನನಗೆ. ರಾಧಮ್ಮ ಅವರು ಗುಡ್ ಅಂತಿದ್ದಾರೆ. ಊರು ಥ್ಯಾಂಕ್ ಯು ರಾಧಮ್ಮ ಅವರೇ, ಸೂಪರ್ ಅಂತಿದ್ದಾರೆ. ರಾಜೇಂದ್ರ ಅವರು ಬಾಯ್ ಅಂತಿದ್ದಾರೆ. ಸಂಡೇ ಅವರು ಸೂಪರ್ ಅಂತಿದ್ದಾರೆ. ಹಾಯ್ ಅಕ್ಕ ಅಂತಿದ್ದಾರೆ. ಪಲ್ಲವಿ ಕನಸು ಅವರು. ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ. ಹಾಯ್ ಸೀಸ್, ಹ್ಯಾಪಿ ವುಮೆನ್ಸ್ ಡೇ. ಕಲ್ಪನಾ ಕನ್ನಡ ಬ್ಲಾಗ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಿಮ್ಮ ಅಡುಗೆ ಸಖಿಯವರು ಸೂಪರ್ ಅಂತಿದ್ದಾರೆ. ಭಾಗ್ಯ ಕನ್ನಡ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ನೋಡಿಬಿಟ್ಟು ಕೊಡ್ತೀನಿ ಅಂತಿದ್ದಾರೆ ಭಾಗ್ಯ ಅವರು. ರಾಧಮ್ಮ ಅವರು ಸ್ಥಾನು ಅಂದಾರಿಕೆ ಅಂತಿದ್ದಾರೆ. RR ಅವರು ಬಂದರು. ಹಾಯ್ ಸಿಸ್, ಹ್ಯಾಪಿ ವುಮೆನ್ಸ್ ಡೇ ಅಂತಿದ್ದಾರೆ. ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಒಬ್ರೊಬ್ರು ಮೆಸೇಜ್ ಹಾಕ್ಲಿಕ್ಕೆ ಬರ್ತಾರೆ, ಹೋಗಿ ಅವ್ರದ್ದು ಲೈವಿಂದ ನೀವು ಕೆಲಸ ಮಾಡಿ ಅಂತಿದ್ದಾರೆ. ಅವ್ರಿಗೆ ಗೊತ್ತಿಲ್ವಾ ಹೇಗೆ ಕೆಲಸ ಮಾಡಬೇಕು, ಹೇಗೆ ಲೈವ್ಗೆ ಜಾಯಿನ್ ಆಗಬೇಕು? ಅವ್ರಿಗೆ ಗೊತ್ತಿಲ್ಲ. ನೀವು ಇದು ಮಾಡಬೇಕಾ? ಅವರಿಗೆ ಸಜೆಷನ್ ಕೊಡಬೇಕಾ? ಅವ್ರಿಗೆ ಗೊತ್ತುಂಟು ಅವರವರ ಮನೆಯದು ಕೆಲಸ ಹೇಗೆ ಮಾಡಬೇಕಂತ. ನೀವು ಯಾಕೆ ಮೆಸೇಜ್ ಹಾಕ್ತೀರಾ? ಹ್ಯಾಪಿ ವುಮೆನ್ಸ್ ಡೇ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಅವರೇ, ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ವೈ ಆಲ್ ಪೀಪಲ್ ಕಮ್ ವಿತ್ ಯಾರದು ಕೆಲಸ ಇಲ್ಲದವ್ರು ಬಂದು ನಮಗೆ ಇಲ್ಲಿ ಉಪದ್ರ ಕೊಡೋದು? ನಾವೆಲ್ಲ ಅದಕ್ಕೆಲ್ಲ ಅಂಜು ಅವರಲ್ಲ, ಗೊತ್ತಾಯ್ತಾ? ನವೀನ್ ಕೃಷ್ಣ ಅವರೇ, ಗೊತ್ತಾಯ್ತಾ? ಇದ್ರೆ ನಿಮಗೆ ಮೆಸೇಜ್ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಇದ್ರೆ ಮಾಡಿ, ಇಲ್ಲಾಂದರೆ ರೈಟ್ ಹೇಳಿ ಅಷ್ಟೇ. ಭಾಗ್ಯ ಸಿಸ್ ರಿಟರ್ನ್ ಕೊಡಿ. ಭಾಗ್ಯ ಸಿಸ್ ನೋಡಿ, ನಿಮ್ಮ ಅಡುಗೆ ಸಖಿಯವರಿಗೆ ರಿಟರ್ನ್ ಕೊಡಿ. ಭಾಗ್ಯ ಅವರು ಸೂಪರ್ ಸಪೋರ್ಟು. ಎಲ್ಲರೂ ಪಾಪ ಅವರು ನಾವು ಕೂಡ ಇದಾಗಬೇಕಂತ ಬರ್ತಾರೆ. ನಿಮ್ಮಂಥವ್ರು ಇದ್ದರೆ ಯಾರೂ ಕೂಡ ಮುಂದೆ ಹೋಗಲು ಸಾಧ್ಯ ಇಲ್ಲ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನೆಯ ಶುಭಾಶಯಗಳು. ಕಲ್ಪನಾ ಕನ್ನಡ ಬ್ಲಾಗ್ಸ್ ಅವರು ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಲ್ರಿಗೂ, ನಮ್ಮ ಎಲ್ಲ ಸಿಸ್ಟರ್ಸ್ಗೆ ಹ್ಯಾಪಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಯಾಕೆ ಸಿಸ್ಟರ್ ಯಾರು ಏನು ಹೇಳಿದರು? ನವೀನ್ ಇದ್ದಾನಲ್ವ, ನವೀನ್ ಅವರು ಒಂದು ಮೆಸೇಜ್ ಹಾಕಿದ್ರು ನೋಡಿ. ಅವ್ರದ್ದು ಲೈವಲ್ಲಿ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಅಂದರು. ಅದಕ್ಕೆ ಅಂದಿದ್ದು ನಾನು ಅವರಿಗೆ, ನಮ್ಮ ಕೆಲಸ ನಮಗೆ ಮಾಡಲಿಕ್ಕೆ ಗೊತ್ತಿಲ್ವಾ? ಅವರು ಹೇಳ್ಬೇಕಾ ನಮಗೆ? ಅವ್ರು ಯಾರು? ಅವರಿಗೆ ಬಂದರೆ ಬರಬೇಕು, ಇಲ್ಲ ಅಂದರೆ ರೈಟ್ ಅಂತ ಮಾಡಬೇಕು. ಎಲ್ರಾಗೆ ಮೆಸೇಜ್ ಮಾಡಿದಾಗೆ ನನಗೆ ಮೆಸೇಜ್ ಮಾಡಲಿಕ್ಕೆ ಬಂದರೆ ನಾನು ಬಿಡೋಲ್ಲ, ಗೊತ್ತಾಯ್ತಾ ನವೀನ್ ಅವರೇ? ತಲೆಗೆ ಹೋಯ್ತಾ ನಿಮಗೆ? ನಿಮ್ಮದು ಇಂಗ್ಲೀಷ್ ಇದ್ದರೆ ನಿಮ್ಮ ಕಡೆ ಇಟ್ಕೊಳ್ಳಿ, ನನಗೆ ಇದು ಮಾಡಲಿಕ್ಕೆ ಭಾಷಣ ಮಾಡಲಿಕ್ಕೆ ಬರಬೇಡಿ. ಹೈಡ್ ಮಾಡಿ ಅಂತಿದ್ದಾರೆ. ಹೈಡ್ ಮಾಡಿ ಬಿಸಾಕ್ತೀನಿ, ಇಲ್ಲಾದರೂ ಹೈಡ್ ಮಾಡಬಾರ್ದು. ಈಗ ಹೈಡಲ್ಲಿ ಈಗ ಎಷ್ಟು ಮೆಸೇಜ್ ಮಾಡ್ತಾನೆ ನೋಡಬೇಕು. ನಾನು ಅದಕ್ಕೆಲ್ಲ ಕುಗ್ಗುವಲ್ಲ, ಗೊತ್ತಾಯ್ತಾ? ಹಾಯ್ ಕಲ್ಪನಾ ಸಿಸ್ ಅಂತಿದ್ದಾರೆ. ಅಶ್ವಿನಿ ಅವರು ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಅವರು ಗುಡ್. ಕೆಲವರು ಹಾಗೆ ಅವ್ರಿಗೆ ಇದು ಎಂಥ ಹೊಟ್ಟೆ ಕಿಚ್ಚು ಅಂತಾರಲ್ವಾ, ಅದು ಇದ್ದವರಂತ ಜೀವನದಲ್ಲಿ ಮುಂದುವರಿಯುವುದೇ ಇಲ್ಲ. ಅವರು ಇದ್ದ ಕಡೆ ಇರ್ತಾರೆ ಅಷ್ಟೇ. ಅಲ್ಲಿ ವಂಡರ್ಫುಲ್ಸ್ ವುಮೆನ್ಸ್ ಡೇ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಆಶಾ ಟ್ರಾವೆಲ್ ಲೈಫ್ ಅವರು ಬಂದರು. ಹಾಯ್ ಅಕ್ಕ, ಹಾಯ್ ಆಶಾ ಅವರೇ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದನ್ನು ಒಮ್ಮೆ ಕಲ್ತ್ಕೊಳ್ಳಿ ನವೀನ್ ಅವರೇ, ಗೊತ್ತಾಯ್ತಾ? ನಿಮಗೆ ನೋಡ್ಲಿಕ್ಕಿದ್ರೆ ನೋಡಬೇಕು, ಇಲ್ಲಾಂದರೆ ಅವ್ರು ರೈಟ್ ಅಂತ ಹೇಳ್ಬೇಕು ಅಷ್ಟೇ. ಅಧಿಕ ಪ್ರಸಂಗ ಮೆಸೇಜ್ ಹಾಕಬೇಡಿ. ನಿಮಗೆ ಕೆಲಸ ಇಲ್ಲದೆ ಬಂದ್ರಾ? ನಿಮ್ಮ ಕೆಲಸ ಫಸ್ಟ್ ಮಾಡ್ಕೊಳ್ಳಿ, ಹೋಗಿ ಮತ್ತೆ ಅವರಿಗೆ ಭಾಷಣ ಮಾಡಲಿಕ್ಕೆ ಬನ್ನಿ. ಹಾಯ್ ಅಕ್ಕ. ಅಶ್ವಿನಿ ಹಾಯ್ ಸೀಸ್ ಅಂತಿದ್ದಾರೆ. ಕಲ್ಪನಾ ಕನ್ನಡ ಬ್ಲಾಗ್. ಸಾರಿ ಫ್ರೆಂಡ್ಸ್, ಸಾರಿ ಬ್ರದರ್ ಸಿಸ್ಟರ್. ಒಂದು ಅವರಿಗೆ ತಕ್ಕ ಆನ್ಸರ್ ಕೊಟ್ಟರೆ ಮಾತ್ರ ಅವರು ಇದಾಗೋದು, ಇಲ್ಲಾಂದರೆ ಅವ್ರದ್ದು ಮುಂದೆನೇ ಜಾಸ್ತಿ ಆಗುತ್ತೆ. ರಾಧಮ್ಮ ಅವರು ನಿಜ ಅಂತಿದ್ದಾರೆ. ಅಶ್ವಿನಿ ಅವರು ಸೂಪರ್ ಅಂತಿದ್ದಾರೆ. ಲೈಕ್ ಡನ್ 33. ಆಶಾ ಟ್ರಾವೆಲ್ ಲೈಫ್ ಅವರೇ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪಾಪ ಅವರು ಕಷ್ಟಪಡ್ತಿದ್ದಾರೆ, ಅವರಿಗೆ ಸಪೋರ್ಟ್ ಕೊಡಬೇಕಲ್ಲದೆ ಇವರಿಗೆ ಕೆಲಸ ಇಲ್ಲ ಅಂತ ಬಂದು ಏನೋ ಮೆಸೇಜ್ ಹಾಕಿದರೆ ನಾವು ಬಿಡ್ತೀವ? ಅಶ್ವಿನಿ ಸೂಪರ್ ಅಂತಿದ್ದಾರೆ. ಸಂಡೇ ಪಂಡೆ ಅವರು ಸ್ಟ್ರಾಂಗ್ ಇರಬೇಕು. ಯಾವಾಗಲೂ ಹೆಣ್ಮಕ್ಳು ಯಾರಿಗೂ ಹೆದರ್ಕೋಬಾರ್ದು ನೋಡಿ. ನಾನು ಸ್ಟ್ರಾಂಗೇ ಇದ್ದೀನಿ, ನಾನು ಬಿಡುವುದಿಲ್ಲ ಯಾರಿಗೂ ಕೂಡ. ಅವರ ಮಾತಿಗೆ ಬೆಲೆ ತಲೆ ಕೆಡಿಸ್ಕೋಬೇಡಿ ಸಿಸ್ಟರ್. ನಾನು ತಲೆ ಕೆಡಿಸ್ಕೋಬೇಡ, ಅವರಿಗೆ ಕೊಟ್ಟಿದ್ದು ಆನ್ಸರ್. ನಾನು ಅದಕ್ಕೆ ಹೆದರುವವಲ್ಲ ನಾನು. ಇವ್ರು ಯಾರು? ನಮ್ಮ ಮನೆಗೆ ಸಂಬಂಧಪಟ್ಟವರು. ನಮಗೆ ಹೋಗಿ ಕೆಲಸ ಮಾಡಿ ಅಲ್ಲಿಗೆ.
ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್ ಅಂದಿದ್ದಾರೆ. ಗುಡ್ ಮಾರ್ನಿಂಗ್ ಆಶಾ ಟ್ರಾವೆಲ್ ಲೈಫ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವುಮೆನ್ಸ್ ಡೇ. ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ನೋಡಿ ಬ್ಲೂ ಕೊಟ್ಟಿದ್ದೀನಿ. ಹಾಯ್ ಸಿಸ್ ಡನ್ ಅಂತಿದ್ದಾರೆ. ಎಸ್ಕ್ಯೂನ್ ಸಿಸ್ಟರ್, ಹ್ಯಾಪಿ ವುಮೆನ್ಸ್ ಡೇ. ನಿಮಗೂ ಕೂಡ ಬ್ರೇಕ್ಫಾಸ್ಟ್ ಆಯ್ತಾ? ಆಯಿತು. ನಿಮಗೂ ಕೂಡ ಸೇಮ್ ಟು ಯು. ಸೂಪರ್ ಅಂತಿದ್ದಾರೆ. ಲೈವ್ ಟೈಮ್ ಟೆಲ್ ಮೀ ಅಕ್ಕ. ನಂದು ನೈಟ್ 9:30, ಮಾರ್ನಿಂಗ್ 10:30 ಜಾಯ್ನ್ ಆಗಿ. ಎಲ್ಲರೂ ನನ್ನ ವಿಡಿಯೋ ನೋಡಿ. ನಾನು ನಿಮ್ಮ ವಿಡಿಯೋವನ್ನು ಗ್ಯಾರಂಟಿ 100% ನಾನು ನೋಡ್ತೀನಿ. ನನಗೂ ಕಮೆಂಟ್ ಹಾಕಿ ನೋಡಿದರೆ ನಾನು ನಿಮ್ಮ ವಿಡಿಯೋವನ್ನು ಖಂಡಿತವಾಗಿಯೂ ನೋಡ್ತೀನಿ. ಹಾಯ್ ಸಿಸ್, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಎಸ್ಕ್ಯೂನ್ ಕಿಚನ್ ಅವರೇ, ಆಶಾ ಟ್ರಾವೆಲ್ ಹಾಯ್ ಅಂತಿದ್ದಾರೆ. ಎಸ್ಕ್ಯೂನ್ ಅವರು, ಕ್ರೇಜಿ ಲೈಫ್ ಅವರು, ಬೈ ಲಕ್ಷ್ಮಿ ಅವರು ಹಾಯ್ ಅಂತಿದ್ದಾರೆ. ಎಸ್ಕ್ಯೂನ್ ಅವರ ಅಕ್ಕ ಆಶಾ ಹಾಯ್ ಅಂತಿದ್ದಾರೆ. ಕ್ರೇಜಿ ಅವರು ಹ್ಯಾಪಿ ವುಮೆನ್ಸ್ ಡೇ. ನೋಡಿ ವುಮೆನ್ಸೇ ಬಂದಿದ್ದಾರೆ ಇವತ್ತು, ಎಷ್ಟು ಖುಷಿ ಆಗ್ತಾ ಉಂಟು ಗೊತ್ತುಂಟಾ. ಹಾಯ್ ಅಂತಿದ್ದಾರೆ. ಸ್ವಿಪಿ ವ್ಯಾರ್ ಅಂತಿದ್ದಾರೆ. ವ್ಯಾರ್ ಕಿಚನ್ ಕ್ರೇಜಿ ಲೈಫ್ ಹಾಯ್ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟ್. ನೀವು ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಸಂಡೇ ಬಂಡೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಕ್ರೇಜಿ ಲೈಫ್ ಅವರು ಇದ್ದಾರೆ ನೋಡಿ. ಕ್ಯಾನ್ ಎನಿ ಒನ್ ಕಮ್ ಜಾಯಿನ್ ಅಂತಿದ್ದಾರೆ ನೋಡಿ. ಕಲ್ಪನಾ ಅವರು ಇದ್ದಾರೆ, ಸೂಪರ್ ಅಂತಿದ್ದಾರೆ. ಆಶಾ ಟ್ರಾವೆಲ್ ಕಲ್ಪನಾ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಎಸ್ಕ್ಯೂನ್ ಅವರು ನನ್ನ ವಿಡಿಯೋ ನೋಡಿ ಮೆಸೇಜ್ ಮಾಡಿ, ನಾನು ಮಾಡ್ತೀನಿ ಅಂತಿದ್ದಾರೆ. ಆಶಾ ಟ್ರಾವೆಲ್ ಅವರು ಲೈಫ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸೂಪರ್ ಅಂತ ಇವ್ರು ಯಾರೋ ಒಂದು ಮೆಸೇಜ್ ಹಾಕ್ತಿದ್ದಾರೆ ಅಂತಂದು ಗೊತ್ತಿಲ್ಲ, ಅವರಿಗೆ ಇರಲಿ ಅದು. ಸಿಪ್ಪಿ ವ್ಯಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಮೀ ಅಂತಿದ್ದಾರೆ. ಓಕೆ, ಪಿನ್ ಮಾಡ್ತೀನಿ. ಪಿನ್ ಮಾಡಿದ ಮೇಲೆ ಇಲ್ಲೇ ಇರಬೇಕಾಯ್ತಾ ಸಿಸ್? ಪಿನ್ ಮಾಡ್ತೀನಿ ನೋಡಿ. ಅವರೆಲ್ಲ ಕೊಡ್ತಾರಲ್ವ, ಅವರಿಗೆ ರಿಟರ್ನ್ ಕೊಡಬೇಕಲ್ವ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಲ್ಪನಾ ಹಾಯ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ಲೀಸ್ ಜಾಯಿನ್ ಅಂತಿದ್ದಾರೆ. ಕ್ರೇಜಿ ಅವರು, ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಶ್ವಿನಿ ಅವನು ಕ್ರೇಜಿ ಲೈಫ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕ್ರೇಜಿ ಅವ್ರ ಲೈಫ್ ಅವರೇ ಡನ್ ಅಂತಿದ್ದಾರೆ ನೋಡಿ. ನಿಮಗೆ ಕ್ರೇಜಿ ಲೈಫ್ ಅವರು ಪ್ಲೀಸ್ ಕ್ರೇಜಿ ಲೈಫ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅಶ್ವಿನಿ ಅವರು ನೋಡಿ. ಕ್ರೇಜಿ ಲೈಫ್ ಅವರೇ ನಿಮಗೆ ತುಂಬ ಗಿಫ್ಟ್ ಬರ್ತಾ ಇದೆ ನೋಡಿ, ಚೆಕ್ ಮಾಡಿ. ಎಲ್ರಿಗೂ ರಿಟರ್ನ್ ಕೊಡಿ. ಆಶಾ ಟೈಲರಿಂಗ್ ಅವರು ಕ್ರೇಜಿ ಲೈಫ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಸಿಪಿ ವ್ಯಾರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಲ್ಪನಾ ಅವರು. ಥ್ಯಾಂಕ್ ಯು ಸೋ ಮಚ್ ಕಲ್ಪನಾ ಅವರೇ. ಆಶಾ ಟ್ರಾವೆಲ್ ಕ್ರೇಜಿ ಲೈಫ್ ಅವರು ಅಂತಿದ್ದಾರೆ, ಸೂಪರ್ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಕ್ರೇಜಿ ಡನ್ ಅಂತಿದ್ದಾರೆ. ಕ್ರೇಜಿ ಲೈಫ್ ಅವರು ಐ ವಿಲ್ ರಿಟರ್ನ್ ಆಫ್ಟರ್ ಲೈವ್ ಅಂತಿದ್ದಾರೆ. ಎಸ್ಕ್ಯೂಸ್ ಕಿಜಾನ್ ಕ್ಯೂನ್ ಕ್ರೇಜಿ ಮಟನ್ ಮೆಸೇಜ್ ಮಾಡಿದ್ದೀನಿ ಅಂತಿದ್ದಾರೆ. ಕ್ರೇಜಿ ಮಟನ್ ಮೆಸೇಜ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಎಸ್ಕ್ಯೂನ್ ಕಿಚನ್ ಅವರು ಕೊಟ್ಟಿದ್ದಾರಂತೆ. ಕಲ್ಪನಾ ಸೀಸ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅಶ್ವಿನಿ ಅವರು ಬೆಸ್ಟ್ ಅವರು ಆಶಾ ಟ್ರಾವೆಲ್ ಲೈಫ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಐ ವಿಲ್ ರಿಟರ್ನ್ ಒನ್ಲಿ ಆಫ್ಟರ್ ವಾಚಿಂಗ್ ಯುವರ್ ವಿಡಿಯೋ ಅಂತಿದ್ದಾರೆ. ಕ್ರೇಜಿ ಅವರು ವಿಡಿಯೋ ನೋಡಿ ಕೊಡ್ತಾರಂತೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕ್ರೇಜಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ಐ ವಿಲ್ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕ್ರೇಜಿ ಅವರು ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡೂ ಅಂತಿದ್ದಾರೆ. ಕ್ರೇಜಿ ಅವರು. ಕಲ್ಪನಾ ಅವರು ಎಸ್ಕ್ಯೂನ್ ಕಿಚನ್ ಹಾಯ್ ಸಿಸ್ ಅಂತಿದ್ದಾರೆ. ಕಲ್ಪನಾ ಅವರು ಹಾಯ್ ಸಿಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅಶ್ವಿನಿ ಅವರು ಸೂಪರ್ ಅಂತಿದ್ದಾರೆ. ಸೂಪರ್ ಕ್ರೇಜಿ ಡನ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಿಸ್, ಊಟ ಆಯ್ತಾ ಸಿಸ್? ಹೇಮಲತ್ ಅವರೇ ವೆಲ್ಕಮ್. ನಿಮಗೆ ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಊಟ ಆಯಿತು. ಹ್ಯಾಪಿ ವುಮೆನ್ಸ್ ಡೇ ನಿಮಗೆ. ಸಬ್ಸ್ಕ್ರೈಬ್ ಐ ವಿಲ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಅಶ್ವಿನಿ ಅವನು ಕ್ರೇಜಿ ಲೈಫು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕ್ರೇಜಿ ಐ ವೈಟ್ ಅಂತಿದ್ದಾರೆ. ಕ್ರೇಜಿ ಅವರು ಅಶ್ವಿನಿ ವಿಡಿಯೋ ನೋಡಿ ಕಮೆಂಟ್ ಆಗಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೋಲ್ಡನ್ ಸ್ಟಾರ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗೋಲ್ಡನ್ ಸ್ಟಾರ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಎಸ್ಕ್ಯೂನ್ ಅವರಿದ್ದಾರೆ ನೋಡಿ. ಕ್ರೇಜಿ ಡನ್ ಅಂತಿದ್ದಾರೆ. ಕ್ರೇಜಿ ಲೈಫು ಲಕ್ಷ್ಮಿ ಅವರಿದ್ದಾರೆ. ಐ ವಿಲ್ ರಿಟರ್ನ್ ಪಕ್ಕ ಐ ವಿಲ್ ಗಿವ್ ಅಂತಿದ್ದಾರೆ. ಅವ್ರು ಕೊಡ್ತಾರಂತೆ ನೋಡಿ ಪಕ್ಕ. ಸ್ವಿಗ್ಗಿ ಆರ್ ವಿಡಿಯೋಸ್ ಸಪೋರ್ಟಿಂಗ್ ಗಿಫ್ಟ್ ನೋಡಿ ಅಂತಿದ್ದಾರೆ. ಸ್ವಿಗ್ಗಿ ನೋ ವಿಡಿಯೋಸ್
ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೌದು, ಕಲ್ಪನಾ ಸಿಸ್ ಗಿಫ್ಟ್ ಬಂದಿಲ್ಲ ನೋಡಿ ಅಂತಿದ್ದಾರೆ. ನೋಡಿ ಬಂದಿಲ್ಲ ಅಂತ. ಅಶ್ವಿನಿ ಅವ್ರು ಸೂಪರ್ ಸಪೋರ್ಟ್, ಬೆಸ್ಟ್ ಅವ್ರ ಸೂಪರ್ ಸಪೋರ್ಟ್, ಗೋಲ್ಡನ್ ಸ್ಟಾರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೋಡಿ ಈಗ ನಾನು ಅವರಿಗೆ ಮಾತಾಡಿದ್ದಕ್ಕೆ ಅವರು ಹೋದ್ರು ನೋಡಿ, ಇಲ್ಲಾಂದರೆ ತುಂಬ ಮೆಸೇಜ್ ಆಗ್ತಾನೇ ಇರ್ತಾರೆ. ಅಂಥವ್ರಿಗೆ ಬಿಡಬಾರ್ದು. ಯಾಕೆ ಹೆದರ್ಕೋಬೇಕು ಹೇಳಿ? ನಾವು ಎಲ್ರಿಗೂ ಹೆದರ್ಕೊಂಡು ಕೊಡ್ತಾರೆ, ಜೀವನ ಮಾಡೋದೇ ಕಷ್ಟ ಉಂಟು. ಅಶ್ವಿನಿ ಡನ್ ಅಂತಿದ್ದಾರೆ. ಎಸ್ಕ್ಯೂನವರು ಅಶ್ವಿನಿ ಡನ್ ಅಂತಿದ್ದಾರೆ. ಅಶ್ವಿನಿ ಅವನು ಎಸ್ಕ್ಯೂನಿ ಸಿಸ್ ಹಾಯ್ ಅಂತಿದ್ದಾರೆ. ಕ್ಯಾನ್ ಎನಿ ಒನ್ ಕನೆಕ್ಟೆಡ್ ಅಂತಿದ್ದಾರೆ. ಅಶ್ವಿನಿ ಹಾಯ್ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು ಅಶ್ವಿನಿ ಹಾಯ್ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಎಲ್ಲರೂ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಎಲ್ಲರೂ ನನಗೆ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ. ರಾಧಮ್ಮ ಅವರು ಬಂದರು ನೋಡಿ, ಗುಡ್ ಅಂತಿದ್ದಾರೆ. ರಾಧಮ್ಮ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎಸ್ಕ್ಯೂನ್ ಕಿಚನ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಕ್ರೇಜಿ ಲೈಫ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ವಾಟ್ ಈಸ್ ದ ಪ್ರಪೋಸ್ ಆಫ್ ದಿಸ್ ಲೈವ್? ವಾಟ್ ಕಂಟೆಂಟ್ ಆರ್ ಯು ಪ್ರೌಡಿಂಗ್? ಅಶ್ವಿನಿ ಅವರು ಗಿಫ್ಟ್ ಬಂದಿಲ್ಲ ನೋಡಿ ಅಂತಿದ್ದಾರೆ. ಅಶ್ವಿನಿ ಯಾರ್ದು ಬಂದಿಲ್ಲ ಸಿಸ್ ನಿಮಗೆ? ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ಕ್ಯೂನ್ ಅವರು ಅಶ್ವಿನಿ ಡನ್ ಅಂತಿದ್ದಾರೆ. ಅಶ್ವಿನಿ ಡನ್ ಅಂತಿದ್ದಾರೆ. ಅಶ್ವಿನಿ ಸಿಸ್ ಗಿಫ್ಟ್ ಕೊಡಿ, ನಾನು ಕೊಡುವೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಅಶ್ವಿನಿ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ ಅಂತಿದ್ದಾರೆ. ಅಶ್ವಿನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಗಿಫ್ಟ್ ಡನ್ ಅಂತಿದ್ದಾರೆ. ಕಲ್ಪನಾ ಅವರು ನೋಡಿ, ಕಲ್ಪನಾ ಅವರು ಕೊಟ್ಟಿದ್ದಾರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ, ಚೆಕ್ ಮಾಡಿ. ಅನ್ನ ನೋಡ ಸಾಂಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಾಟ್ ಈಸ್ ದಿಸ್ ಗಿಫ್ಟ್ ಆ್ಯಂಡ್ ಸಬ್ಲಿ ಸಪೋರ್ಟ್ ನ್ಯೂ ಹೌ ಕ್ಯಾನ್ someone just beg for likes? No content, nothing, just sitting in front of camera. ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತು. ಅವರಿಗೆ ಯಾರಾದರೂ ಕನೆಕ್ಟ್ ಆಗಬೇಡಿ. ಗಿಫ್ಟ್ ಬೇಕಾದವರು ವಿಡಿಯೋ ನೋಡಿ ರಿಲೇಟೆಡ್ ಕಮೆಂಟ್ ಮಾಡಿ, ರಿಟರ್ನ್ ಗಿಫ್ಟ್ ಕೊಡ್ತೇನೆ ಅಂತಿದ್ದಾರೆ. ಪ್ಲೀಸ್ ಲಾಂಗ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ರಾಧಮ್ಮ ಗಿಫ್ಟ್ ಅಂತಿದ್ದಾರೆ. ಬಂದಿಲ್ಲ ಗಿಫ್ಟ್ ಸಿಸ್ ಅಂತಿದ್ದಾರೆ ಅಶ್ವಿನಿ ಅವರು. ಕಲ್ಪನಾ ಅವರೇ ನೋಡಿ, ಅವರಿಗೆ ಒಂದು ಕಮೆಂಟ್ ಹಾಕಿ ನೋಡಿ, ಅವರಿಗೆ ಬಂದಿಲ್ಲ ಅಂತೆ. ಫ್ರೀ ಸಪೋರ್ಟು, ಸಬ್ಸ್ಕ್ರೈಬ್, ಕಮೆಂಟ್ ಫ್ರೀ ಅಂತಿದ್ದಾರೆ. ಕಲ್ಪನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಕ್ಕ ಪಲ್ಲವಿ ಕನಸು ನೀರು ಗುಚ್ಚೋಗ್ತಿ ನೀರಿಜ್ಜಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಪ್ಲೀಸ್ ಲರ್ನ್ ಇಂಗ್ಲೀಷ್. ಬಾಯ್. ನಿಮಗೆ ಬರುತ್ತಾ ಇಂಗ್ಲೀಷ್ ಮಾತಾಡಿ? ನಮ್ಗೆ ಬರಲ್ಲ. ಅಶ್ವಿನ್ ರಿಟರ್ನ್ ಪ್ಲೀಸ್. ನಾನು ಕಲಿಬೇಕಂತ ನೀವ್ಯಾಕೆ ಹೇಳ್ತೀರಾ? ನಮಗೆ ಗೊತ್ತುಂಟು ಇಂಗ್ಲೀಷ್ ಕಲಿಬೇಕು, ಮರಾಠಿ ಕಲಿಬೇಕಾ, ಅಥವಾ ಗುಜರಾತಿಯ ತೆಲುಗು ಎಂತಂತ ಗೊತ್ತುಂಟು ನಮಗೆ. ನೀವು ಕಲೀರಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ನಮಗೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಮೊದಲು ಎಲ್ರಿಗೂ ನೀಟಾಗಿ ರೆಸ್ಪೆಕ್ಟ್ ಕೊಡೋದು ಕಲಿತ್ಕೊಳ್ಳಿ. ನವೀನ್ ಕುಮಾರ್ ಕೃಷ್ಣ ಅವರೇ, ಎಲ್ಲರೂ ಒಬ್ಬರು ಮೇಲೆ ಇದಾಗ್ತಾರಂತಲ್ಲ, ಅವರಿಗೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬರಬೇಡಿ. ಗೊತ್ತಾಯ್ತಾ? ಸೂಪರ್ ಸಪೋರ್ಟ್ ಅಶ್ವಿನಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ರಿಟರ್ನ್ ಅಂತಿದ್ದಾರೆ. ಅಶ್ವಿನಿ ಚೆಕ್ ಮಾಡಿ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವರಿಗೆ ಆಲ್ ಟೈಮ್ ನಮ್ಮಿಂದ ರೆಸ್ಪೆಕ್ಟ್ ಹೋಗುತ್ತೆ. ಕಲ್ಪನೆ ಚಿಕ್ಕವರು ಇರಲಿ ದೊಡ್ಡವರು ಇರಲಿ, ಎಲ್ರಿಗೂ ಒಂದೇ ಥರ ರೆಸ್ಪೆಕ್ಟ್ ನಮ್ಮದು. ಕಲ್ಪನೆ ಸಿಸ್ ಕಮೆಂಟ್ ಮಾತ್ರ ಬಂದಿದೆ, ಗಿಫ್ಟ್ ಬಂದಿಲ್ಲ ನೋಡಿ. ಕಲ್ಪನಾ ಅವರಿಗೆ ಕಮೆಂಟ್ ಮಾತ್ರ ಬಂದಿದೆ ಅಂತೆ, ಗಿಫ್ಟ್ ಬಂದಿಲ್ಲ ಅಂತೆ. ಒಂದ್ಸಲ ಅನ್ಸಬ್ ಮಾಡಿ ಇಸ್ತಾನು ಅವರಿಗೆ ಗಿಫ್ಟ್ ಕೊಡಿ. ರಾಧಮ್ಮ ಅವರಿದ್ದಾರೆ ನೋಡಿ. ನಂದು ವಾಚ್ ಟೈಮ್ ಕಮ್ಮಿ ಆಗಿದೆ ಅಕ್ಕ, ಯಾಕಂತ ಗೊತ್ತಿಲ್ಲ ಅಕ್ಕ. ಹೌದಾ? ಯಾಕೆ, ಎಷ್ಟು ಕಮ್ಮಿ ಆಗಿದೆ? ಅಶ್ವಿನಿ ರಿಟರ್ನ್ ಅಂತಿದ್ದಾರೆ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸಬ್ಸ್ಕ್ರೈಬ್ ಟು ಯು. ಓಕೆ ಹಾಗೆ ಮಾಡಿ, ಸಬ್ ಮಾಡಿ. ಇಲ್ಲಾಂದರೆ ಎಂತೆಂತ ಮಾತಾಡೋದಲ್ಲ, ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ. ನವೀನ್ ಅವರೇ, ನಿಮಗೆ ಅದೇ ಅಂದಿದ್ದು ನಾವು, ಬೈದದ್ದಲ್ಲ. ನೀವು ಹಾಗೆಲ್ಲ ಹೋಗಿ ನಿಮ್ಮ ಕೆಲಸ ನೋಡಿ, ಅವ್ರಿಗೆ ಅವ್ರದ್ದು ಇದು ಮಾಡೋದು ಬೇಡ, ಹಾಗೆಲ್ಲ ಮಾತಾಡಬಾರ್ದಲ್ವಾ.
ಅದಕ್ಕೆ ನಿಮಗೆ ಅಂದಿದ್ದು. ನಿಮಗೆ ಇದು ಮಾಡಬೇಕಂತಲ್ಲ, ನಮಗೂ ಕೂಡ ರೆಸ್ಪೆಕ್ಟ್ ಕೊಡಿ, ನಾವು ಕೂಡ ಕೊಡ್ತೀವಿ, ನಮ್ಮಿಂದು ಕೂಡ ಬರುತ್ತೆ. ಅಶ್ವಿನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಕಲ್ಯಾಣಿ ರೇವಂತ್ ಅವರು ಹಾಯ್ ಅಂತಿದ್ದಾರೆ. ಅಶ್ವಿನಿ ಅವರು ಕಲ್ಪನಾ ಡನ್ ಅಂತಿದ್ದಾರೆ. ಗೋಲ್ಡನ್ ಸ್ಟಾರ್ ಕಲ್ಪನಾ ಬ್ಲಾಗ್ ಕನೆಕ್ಟ್ ಮೀ ಅಂತಿದ್ದಾರೆ. ಕಲ್ಯಾಣ್ ರೇವಂತ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಸಿಸ್, ಹ್ಯಾಪಿ ವುಮೆನ್ಸ್ ಡೇ ನಿಮಗೆ. ಅಶ್ವಿನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಕ್ಯೂನ್ ಕಿಚ್ ಎಸ್ ಗಿಫ್ಟ್ ಬಂದಿಲ್ಲ. ಕ್ಯೂನ್ ಕಿಚನ್ ಅವರೇ, ನಿಮ್ಮದು ಗಿಫ್ಟ್ ಬಂದಿಲ್ಲಂತೆ ನೋಡಿ ಅವರಿಗೆ, ಅಶ್ವಿನಿ ಅವರಿಗೆ. ಅಶ್ವಿನಿ ಡನ್ ಮಾಡಿ ಅಂತಿದ್ದಾರೆ ನೋಡಿ. ವಾಟ್ ಟೈಪ್ ಆಫ್ ಕಂಟೆಂಟ್ ಆರ್ ಅನ್ಪ್ರೌಡಿಂಗ್. ಗಿಫ್ಟ್ ಕೊಟ್ಟು ನಿಮಗೆ ಕನ್ನಡದಲ್ಲಿ ಮೆಸೇಜ್ ಮಾಡಲಿಕ್ಕಿದ್ರೆ ಮಾಡಿ, ಇಂಗ್ಲೀಷಲ್ಲಿ ಮಾತಾಡಬೇಡಿ. ಕಂಟೆಂಟ್ ರಿಟರ್ನ್ ಮಾಡ್ತೀನಿ. ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅಶ್ವಿನಿ ರೀಸೆಂಟ್ ವಿಡಿಯೋಗೆ ಮೆಸೇಜ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ರೀಸೆಂಟ್ ವಿಡಿಯೋಗೆ ಮೆಸೇಜ್ ಮಾಡಿದ್ದಾರಂತೆ ನೋಡಿ. 18 ಅವರು ಕಮ್ಮಿ ಆಗಿದೆ, ಅದಕ್ಕೆ 3 ಸಬ್ ಕಮ್ಮಿ ಆಗಿದ್ದಕ್ಕ. ಹೌದಾ, ಅದು ಇದಕ್ಕೆ ಆ್ಯಡ್ ಆಗುತ್ತೆ ನಿಮಗೆ. ಪಬ್ಲಿಕ್ ಆ್ಯಡ್ ಆಗಿಲ್ವಾ? ಪಬ್ಲಿಕ್ ಮತ್ತು ಟೋಟಲ್ ವಾಚ್ ಅವರ್ ಎಷ್ಟು ಅಂತ. ನಂದು ಕೂಡ ನಿನ್ನೆ ಕಮ್ಮಿ ಆಗಿದೆ ವಾಚ್ ಅವರ್ ಸ್ವಲ್ಪ. ಅದು ನನಗೆ ಇದಕ್ಕೆ ಆ್ಯಡ್ ಆಗಿದೆ, ಯಾವುದಾಗ ಟೋಟಲ್ಗೆ ಆ್ಯಡ್ ಆಗಿದೆ. ಆಗುತ್ತೆ ಅಂತೆ, ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೆ, ಎಲ್ಲರದ್ದು ಆಗುತ್ತೆ. ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಗೋಲ್ಡನ್ ಸ್ಟಾರ್ ಅವರು ಅಶ್ವಿನಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಕಿಂಗ್ ಸಬ್ಸ್ಕ್ರೈಬ್ಸ್ ಆರ್ ಯು ಆರ್ ಎನಿ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್ ಪೀಪಲ್ ವಿಲ್ ಸಬ್ಸ್ಕ್ರೈಬ್. ವಾಟ್ ಈಸ್ ದಿಸ್ ರಬ್ಬಿಸ್. ಪಲ್ಲವಿಸ್ ಇಸ್ ಕನೆಕ್ಟ್ ಮೀ, ನಾನು ರಿಟರ್ನ್ ಮಾಡ್ತೀನಿ. ಅಶ್ವಿನಿ ಎಕ್ಸ್ಕ್ಯೂಸ್ ಕಿಚನ್ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ. ಅಶ್ವಿನಿ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ರಾಧಮ್ಮ ಅವರು. ಗೋಲ್ಡನ್ ಸ್ಟಾರ್ ಕೊಡು, ನಾನು ಚಾನಲ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ ಕಲ್ಪನಾ ಅವರು. ಎಲ್ಲರೂ ಗಿಫ್ಟ್ ಏನು ಕೊಡ್ತಾರೆ, ಏನು ಇರುತ್ತೆ ಆ ಗಿಫ್ಟಲ್ಲಿ? ಗಿಫ್ಟ್ ಅಂದರೆ ಏನಂತ ಗೊತ್ತಾ ನವೀನ್ ಅವರೇ? ಸಬ್ ಅಂತ ಯಾರು ಇದು ಮಾಡೋದಿಲ್ಲ, ಮೆನ್ಷನ್ ಮಾಡೋದಿಲ್ಲ, ಅದಕ್ಕೆ ಗಿಫ್ಟ್ ಅಂತ ಇದು ಮಾಡೋದು. ಸಬ್ಬಿಗೆ ಹೋಗಿ ವಿಡಿಯೋಕ್ಕೆ ಹೋಗಿ ಸಬ್ ಅಂತ ಕೊಡಿ, ಆಲ್ ಅಂತ ಕೊಡಿ, ಬೆಲ್ ಬಟನ್ ಅನ್ನು ಕೊಡಿ, ಕಮೆಂಟ್ ಆಗಿ ಬನ್ನಿ, ಅದೇ ಗಿಫ್ಟ್. ಸೂಪರ್ ಸೂಪರ್ ಅಂತಿದ್ದಾರೆ ರಾಧಮ್ಮ. ಡನ್ ಪ್ಲೀಸ್ ರಿಟರ್ನ್ ಮಾಡಿ. ಎಕ್ಸ್ಕ್ಯೂನ್ ಸಿಸ್ ಗಿಫ್ಟ್ ಡನ್. ರಾಧಮ್ಮ ಗಿಫ್ಟ್ ಇಸ್ತಾನು ಅಂತಿದ್ದಾರೆ ನೋಡಿ. ರಾಧಮ್ಮ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಅಶ್ವಿನಿ ಬಂತಾ ಅಂತಿದ್ದಾರೆ ಎಕ್ಸ್ಕ್ಯೂನ್ ಕಿಚನ್ ಅವರು. ಐ ವಿಲ್ ರಿಟರ್ನ್ ಗಿಫ್ಟ್. ಗೋಲ್ಡನ್ ಸ್ಟಾರ್ ಹೇಮಲತಾ ಸಿಸ್ ಅಂತಿದ್ದಾರೆ. ವಾಟ್ ಗಿಫ್ಟ್ ಆರ್ ಪ್ರೌಡಿಂಗ್. ಅಶ್ವಿನಿ ಬಂತಾ ಕಮೆಂಟ್ ಮಾಡಿ ರಿಟರ್ನ್ ಮಾಡಿದೆ ಅಂತಿದ್ದಾರೆ. ಗೋಲ್ಡನ್ ಸ್ಟಾರ್ ಆಲ್ರೆಡಿ ಕನೆಕ್ಟೆಡ್ ಈಸ್ ಅಂತಿದ್ದಾರೆ. ಹೊಸಬ್ರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ರಾಧಮ್ಮ ಅವ್ರು ಗಿಫ್ಟ್ ಡನ್ ಅಂತಿದ್ದಾರೆ. ಅಶ್ವಿನಿ ಬಂತಾ ಅಂತಿದ್ದಾರೆ ನೋಡಿ. ಕ್ರೇಜಿ ಶ್ರೀ ಅಂತಿದ್ದಾರೆ. ಮೈ ಸಿಸ್ಟರ್ ಹಾಯ್ ಹಾಯ್ ಎವ್ರಿ ಒನ್, ಹ್ಯಾಪಿ ವುಮೆನ್ಸ್ ಡೇ. ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ನಜೀಮಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಜೀಮಾ ಮೋನಿಶಾ ಕುಕಿಂಗ್. ನಜೀಮಾ ಮೋನಿಶಾ ಕುಕಿಂಗ್. ರಾಧಮ್ಮ ರಿಟರ್ನ್ ಮಾಡಿ. ರಾಧಮ್ಮ ರಿಟರ್ನ್ ಮಾಡಿ ಅಂತಿದ್ದಾರೆ. ಭಾರ್ಗವಿ ಬಾಲು ಅವರು ನೋಡಿ. ಕುಕಿಂಗ್ ಅಶ್ವಿನಿ ಟಿಫನ್ ಮೀ ರಿಟರ್ನ್ ಮೀ ಅಂತಿದ್ದಾರೆ ಅಶ್ವಿನಿ ಅವರೇ. ಗೋಲ್ಡನ್ ಸ್ಟಾರ್ ಅವರಿಗೆ ರಿಟರ್ನ್ ಕೊಡಿ. ಎಕ್ಸ್ಕ್ಯೂನ್ ಡನ್ ಅಂತಿದ್ದಾರೆ ನೋಡಿ ಕ್ರೇಜಿ ಅವರು. ಅಶ್ವಿನಿ ಶಿವರಾತ್ರಿ ವಿಡಿಯೋಗೆ ಮೆಸೇಜ್ ಮಾಡಿದ್ದೀನಿ. ಎಕ್ಸ್ಕ್ಯೂನ್ ಕಿಚನ್ ಅವರು ಅಂತಿದ್ದಾರೆ ನೋಡಿ ಅಶ್ವಿನಿ ಅವರಿಗೆ. ಗೋಲ್ಡನ್ ಸ್ಟಾರ್ ರಾಧಮ್ಮ ಶೂರ್ ರಾಧಮ್ಮ ರಿಟರ್ನ್ ಮಾಡಿ ಅಂತಿದ್ದಾರೆ ಭಾರ್ಗವಿ ಬಾಲ್ ಅವರು. ಅಶ್ವಿನಿ ಡನ್ ಅಂತಿದ್ದಾರೆ ಕ್ರೇಜಿ ಅವರು. ಅದು ಆಯಿತು. ರಾಧಮ್ಮ ರಿಟರ್ನ್ ಮೀ ಅಂತಿದ್ದಾರೆ ಗೋಲ್ಡನ್ ಸ್ಟಾರ್ ಅವರು. ಕ್ರೇಜಿ ಲೈಫ್ ಬೈ ಲಕ್ಷ್ಮಿ ಸಿಸ್ಟರ್ ಹಾಯ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ರೇಜಿ ಲೈಫ್ ಮತ್ತು ಲಕ್ಷ್ಮಿ ಅವರಿಗೆ ಗಿಫ್ಟ್ ಡನ್ ಆಗಿದೆ ನೋಡಿ. ನಜೀಮಾ ಅವರಿಗೆ ರಿಟರ್ನ್ ಕೊಡಿ. ರಾಧಮ್ಮ ಅವರು. ಆರ್ ಕೆ ಗೌಡ್ರು ಕಾರ್ಯಂ ಕಾಯೇಶ್ ದಾಶಿ ಕರುಣೇಶ್ ಮಂತ್ರಿ ಭೂಜೇಶು ಮಾತ್ರ ಸನ್ನೇಶು ಸಂಭು ಕ್ಷಮಾಯ ಸದ್ಗರಿತ್ರಿ ರೂಪೇಶು ಲಕ್ಷ್ಮಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಕುಲ ಧರ್ಮವಂತ್ನಿ
ಬರೋಕರ ಸ್ತ್ರೀ ನಿಮ್ಮದು ಎಲ್ಲರಿಗೂ ಅಂತಾರಾಷ್ಟ್ರೀಯ. ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೌಡ್ರವರೇ, ಥ್ಯಾಂಕ್ ಯು. ನಿಮ್ಮ ಮೆಸೇಜ್ ಓದಿ ತುಂಬಾ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ನಮಸ್ಕಾರ ದೇವರು ಅಂತಿದ್ದಾರೆ. ನಮಸ್ಕಾರ ಆರ್ ಕೆ ಗೌಡ್ರೆ. ಲೈಕ್ ಡನ್ ಸಿಸ್, ಲೈಕ್ ಥ್ಯಾಂಕ್ ಯು ಸೋ ಮಚ್ ಆರ್ ಕೆ ಗೌಡ್ರೆ, ಥ್ಯಾಂಕ್ ಯು. ಟಿಫನ್ ಆಯ್ತಾ ಸಿಸ್? ಆಯಿತು, ನಿಮ್ದು ಆಯ್ತಾ? ಕ್ರಿಜಿ ಅವರು ವೆಯ್ಟ್ ಅಂತಿದ್ದಾರೆ. ಫಿಕ್ಸ್ ಆರ್ ಕೆ ಗೌಡ್ರು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮೀ ಅಂತಿದ್ದಾರೆ ನೋಡಿ. ನಜ್ಮಾ ಮನಿಷಾ ಕುಕಿಂಗ್ ಅವರು ನೋಡಿ. ಕ್ರಿಜಿ ಅವರು ಸೂಪರ್ ಸಪೋರ್ಟ್, ಐ ವಿಲ್ ಡೂ ಅಂತಿದ್ದಾರೆ ನೋಡಿ. ಟೈಮ್ ಪಾಸ್ ಜಸ್ಟ್ ನಾನ್ ಸೆನ್ಸ್ ಪೀಪಲ್, ಇಫ್ ಕನಾಟ್ ಯು ಪೀಪಲ್ ವಿಲ್ ವಾಚ್ ವೈ ಆರ್ ಬಿಗಿನಿಂಗ್. ಅವನಿಗೆ ಟೈಮ್ ಪಾಸ್ ಅಲ್ವಾ ಅಂತ ಸೆಪಿ ಅವರಿದ್ದಾನೆ ಅಲ್ವಾ, ಅವನಿಗೆ ಟೈಮ್ ಪಾಸ್. ನಾನ್ ಸೆನ್ಸ್ ಪೀಪಲ್ ಅಂತ ಹೇಳ್ತಾ ಇದ್ದಾನೆ ನೋಡಿ. ಅವನದು ಐಡಲ್ ಇರುವ, ಅವನು ಬರೋದೇ ಬೇಡ ನನ್ನ. ಅದಕ್ಕೆ ನಾವು ನಾನ್ ಸೆನ್ಸ್ ಆದರೆ ನೀನು ನಾನ್ ಸೆನ್ಸ್. ನೀನು ಯಾಕೆ ಗೊತ್ತಾ ನಾನ್ ಸೆನ್ಸ್? ನೀನು ಕೂಡ ಬಂದಿದ್ದೀಯಲ್ವ ಲೈವ್ಗೆ. ನೀನು ನಾನ್ ಸೆನ್ಸ್ ಅಲ್ಲದಿದ್ದರೆ ನೀವು ಯಾಕೆ ಬರ್ತೀಯಾ? ಯಾಕೆ ಬಂದೆ ನೀನು? ಬರಬಾರ್ದಿತ್ತಲ್ವ ನೀನು? ಅವನು ಬೇಡಪ್ಪ ಅಂಥವ್ರು ಬರಲೇಬಾರ್ದು. ಅಕ್ಕ ದೂರ, ಅತ್ತ ಏರು ಎಂಚ ನೋಡಿ ಇದ್ದಾರೆ ನೋಡಿ. ಅಕ್ಕ ದೂರ, ಡೋರ್ ಹತ್ರ ಯಾರೋ ಇದ್ದಾರೆ ನೋಡಿ. ಇರ್ಬೋದು, ಬರ್ತಾರೆ ಬಂದವರು. ಗೋಲ್ಡನ್ ಸ್ಟಾರ್ ನೋಡಿ ಸಿಸ್ ಅಂತಿದ್ದಾರೆ. ನನಗೆ ಇದು ಮಕ್ಕರ್ ಮಾಡಲಿಕ್ಕೆ ಬರಬೇಡಿ, ಗೊತ್ತಾಯ್ತಾ? ನಾನು ಅದನ್ನೆಲ್ಲ ಇದು ಮಾಡೋದಿಲ್ಲ. ರಾಜಮ್ಮ ಇಸ್ತಾನು ಅಂತಿದ್ದಾರೆ. ಎಲ್ಲರೂ ಬಿಡ್ತಾರಂತೆ, ನಾನು ಬಿಡುವುದಿಲ್ಲ. ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ನಜಿಮಾ ಅವರಿಗೆ ಗೋಲ್ಡನ್ ಸ್ಟಾರ್. ಹೇಮಲತಾ ಗಿಫ್ಟೆಡ್, ಪ್ಲೀಸ್ ರಿಟರ್ನ್ ಮೀ ಅಂತಿದ್ದಾರೆ. ಅಶ್ವಿನಿ ಸಿಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಆರ್ ಕೆ ಅವರು ಏನು ಬೇಟ ನೀನು ಎಂತ ತೆಗ್ದೆ? ಏನದು? ಸೂಪರ್ ಆರ್ ಕೆ ಡೇ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಆರ್ ಕೆ ಗೌಡ್ರವರೇ, ನಿಮಗೂ ಕೂಡ ಇಸ್ತಾನು ಅಂತಿದ್ದಾರೆ. ಆಯಿತು ಸಿಸ್ ಅಂತಿದ್ದಾರೆ. ಏನು ಸ್ಪೆಷಲ್ ಆರ್ ಕೆ ಗೌಡ್ರವರೇ? ಸೂಪರ್ ಅಂತಿದ್ದಾರೆ. ಅಶ್ವಿನಿ ಅವರು ಕನೆಕ್ಟ್ ಮಾಡಿದ್ದೀನಿ ನೋಡಿ ಲಾಂಗ್ ವಿಡಿಯೋಕ್ಕೆ ನೋಡಿ, ಕಮೆಂಟ್ ಮಾಡಿದ್ದಾರಂತೆ ನೋಡಿ ಲಾಂಗ್ ವಿಡಿಯೋಗೆ. ಅಶ್ವಿನಿ ಅವರು ಗೋಲ್ಡನ್ ಸ್ಟಾರ್ ಸಿಸ್ ಲಾಂಗ್ ವಿಡಿಯೋ ಕನೆಕ್ಟ್ ಡನ್ ಅಂತಿದ್ದಾರೆ. ರಾಧಮ್ಮ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ ಕೆ ಗೌಡ್ರು ಅವರು ಬಾಯ್ ರಿಟರ್ನ್ ಕೀಜಿಯೇ ಅಂತಿದ್ದಾರೆ. ಆರ್ ಕೆ ಬಾಯ್ ರಿಟರ್ನ್ ಕೀಜಿಯೇ. ರಿತು ಕುಮಾರಿ ಅವರು ಸೂಪರ್ ಸಪೋರ್ಟ್ ರಿತು ಕುಮಾರಿ ಸಿಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ನಜಿಮಾ ಅವರು ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಪ್ರೀತಿ ದೀದಿ ಆಪ್ ಪಹಲೆ ಸೆ ಜಾಯಿನ್ ಹೈ ಅಂತಿದ್ದಾರೆ. ಹತ್ತಿ ಲಿಖಿತಲ್ಲ ಏನೇ ಚಾಹಿಯೆ ದೇ ದೋ ದೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. SQ-ನವರು ಥ್ಯಾಂಕ್ ಯು ಸೋ ಮಚ್. ಒಬ್ಬರೊಬ್ಬರು ಮೆಸೇಜ್ ಮಾಡಲಿಕ್ಕೆ ಬರ್ತಾರೆ, ಏನು ಮಾಡ್ತಾರೆ ಅವ್ರಿಗೆ? ನಾನ್ ಸೆನ್ಸ್ ಪೀಪಲ್ ಅಂತೆ, ಟೈಮ್ ಪಾಸ್ ಅಂತೆ, ಯೂಸ್ ಇಲ್ಲಂತೆ. ಅವನು ಇಂಗ್ಲೀಷಲ್ಲಿ ಮಾಡೋದು ಯಾರು ಅಂತ ಅವನದು ಐಡಲಿಟಿ. ಈಗ ಯೂಸ್ ಇಲ್ಲಂತೆ ನೋಡಿ. ಸ್ವಿಪಿ ವೇರ್ ಅವನು ಅಷ್ಟು ನಾನ್ ಸೆನ್ಸ್ ಇಲ್ಲದಿದ್ದರೆ ಅವನು ಯಾಕೆ ನಮ್ಮ ಲೈವ್ಗೆ ಜಾಯ್ನ್ ಆಗ್ತಾನೆ? ಯಾಕೆ? ಅಶ್ವಿನಿ ಮೆಸೇಜ್ ಬಂದಿಲ್ಲ. ರಾಧಮ್ಮ ಅವರು ರಿತು ಕುಮಾರಿ ಕೋಯಿ ಸಿಂಗ್ ಕಿಚ್ಚರ್ ರಿಟರ್ನ್ ಕೀಜಿಯೇ ಅಂತಿದ್ದಾರೆ. ಸಿಂಗ್ SQ ಕಿಚ್ಚರ್ ಅವರೇ ರಿಟರ್ನ್ ಕೊಡಿ ನೋಡಿ ರಿತು ಅವರಿಗೆ. ಅದು ಎಲ್ಲರ ಲೈವ್ಗೆ ಹೋಗಿ ಎಲ್ರಿಗೂ ಬ್ಯಾಡ್ ಕಮೆಂಟ್ ಹಾಕಿ ಅವರಿಗೆ ಅದೇ ಆಗಿಬಿಟ್ಟಿದೆ. ಯಾರು ಮಾತಾಡಲ್ಲಲ್ವಾ, ಹೆದರಿಕೆ ಆಗ್ತದೆ. ನನಗಂತೂ ಹೆದರಿಕೆ ಆಗಲ್ಲಪ್ಪ. ಏನು ಮಾಡಲಿಕ್ಕೆ ಆಗಿದ್ರೆ ಮಾಡಲಿ ಅವರು, ನನಗೆ ಏನು ಹೆದರಿಕೆ ಆಗಲ್ಲ. ಸೂಪರ್ ಸಪೋರ್ಟ್. ರಿತು ಮೆಸೇಜ್ ಪ್ಲೀಸ್ ಅಂತಿದ್ದಾರೆ. ಗೋಲ್ಡನ್ ಸ್ಟಾರ್ ರಿಟರ್ನ್ ಕೀಜಿಯೇ ಅಂತಿದ್ದಾರೆ. ರಿತು ಮೆಸೇಜ್ ಪ್ಲೀಸ್ ಅಂತಿದ್ದಾರೆ. SQ-ನವರು ಮೆಸೇಜ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರಿತು ಮೆಸೇಜ್ ಪ್ಲೀಸ್ ಅಂತಿದ್ದಾರೆ. SQ ಕಿಚನ್ ಅವರು. ಅಂಥವ್ರು ಬಂದರೆ ಲೈವ್ ಹಾಲಾಗುತ್ತೆ. ರಿತು ಮೆಸೇಜ್ ಪ್ಲೀಸ್.
ಅಶ್ವಿನಿ ಮೆಸೇಜ್ ಪ್ಲೀಸ್. ಅಶ್ವಿನಿ ಅವರೇ ಮೆಸೇಜ್ ಕೊಡಿ ಅವರಿಗೆ. किचन भाई कमेंट कर दीजिए. दिया है ना, ಕಮೆಂಟ್ ಕರ್ ದಿಯಾ ಏನಾ ಅಂತಿದ್ದಾರೆ. ರಿತುಕುಮಾರಿ ಅವರಿಗೆ ಕಮೆಂಟ್ ಹಾಕ್ಬೇಕಂತೆ. ಎಸ್ಕ್ಯೂನ್ ಕಿಚನ್ ಅವರೇ ನಜಮುನಿಶ್ ಗಿಫ್ಟ್ ಕೊಡಿ. ರಿಟರ್ನ್ ಬಂತ ಗೊತ್ತಿಲ್ಲ. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಿತುಕುಮಾರಿ ಗಿಫ್ಟ್ ಕೊಡಿ ಅಂತಿದ್ದಾರೆ ಗೋಲ್ಡನ್ ಸ್ಟಾರ್ ಅವರು. ನಿಮ್ಮ ಅಡುಗೆ ಸಖಿ ಅವರು ಬಂದರು. ಹಾಯ್ ಆಲ್ ಇನ್ ಒನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಲೋ, ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಅಂತಿದ್ದಾರೆ. ಹೆಲೋ ಹೆಲೋ ವೆಲ್ಕಮ್. ಹಾಯ್ ಅಶ್ವಿನಿ ಮೆಸೇಜ್ ಮಾಡಿ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಶ್ವಿನಿ ಆಲ್ ಇನ್ ಒನ್ ಅವರೇ ಇದ್ದೀರಾ? ರಿತುಕುಮಾರಿ ಸೂಪರ್ ಸಪೋರ್ಟಲ್ಲಿ ಅಶ್ವಿನಿ ಮೆಸೇಜ್ ಮಾಡಿ ಅಂತಿದ್ದಾರೆ. ಸೂಪರ್ ಸೂಪರ್ ಅಂತಿದ್ದಾರೆ ರಾಧಮ್ಮ ಅವರು. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಧಮ್ಮ ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. 5 ಮೆಂಬರ್ಸ್ ಇದ್ದೀರಾ? ಯಾರೆಲ್ಲ ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ರಾಧಮ್ಮ ಹಾಯ್, ರಾಧಮ್ಮ ಹಾಯ್. ನೋಡಿ ಕ್ಯೂನ್ ಕಿಚನ್ ಅವರು ರಾಧಮ್ಮ ಹಾಯ್ ಅಂತಿದ್ದಾರೆ ನೋಡಿ ರಾಧಮ್ಮನಿಗೆ. ರಾಧಮ್ಮ ಹಾಯ್ ಅಂತೆ, ರಾಧಮ್ಮ ಹಾಯ್ ಅಂತಿದ್ದಾರೆ, ಹಾಯ್ ಅಂಡಿ ಅಂತಿದ್ದಾರೆ. ಮತ್ತೆ ಸಿಸ್ ಏನು ಮಾಡ್ತಾ ಇದ್ದೀರಾ? ನಾನು ಕುತ್ಕೋತಿದ್ದೀನಿ. ಎಲ್ಲಿ ಹೋದ್ರಿ ಆಲ್ ಇನ್ ಒನ್ ಅವರೇ? ನೀವು ಒಂದು ಮೆಸೇಜ್ ಹಾಕಿ ಓಡಿ ಹೋಗಿದ್ದೀವಿ. ಸೂಪರ್ ಇದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ಹ್ಯಾಪಿ ವುಮೆನ್ಸ್ ಡೇ ಸಿಸ್ ಅಂತಿದ್ದಾರೆ. ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಶುಭ ಮಧ್ಯಾಹ್ನಂ అందరికీ ಶುಭ ಮಧ್ಯಾಹ್ನ. ನಿಮಗೂ ಕೂಡ ಶುಭ ಮಧ್ಯಾಹ್ನಂ. ಆಲ್ ಇನ್ ಒನ್ ಅವರೇ ನಿಮ್ಮದು ವಿಡಿಯೋ ನೋಡಿದ್ದೀನಿ, ನೋಡಿದ್ರಾ? ಒಂದು ಲೈಕ್ ಕೊಡಿ ಆಲ್ ಇನ್ ಒನ್ ಅವರೇ. ನೀವು ಲೈಕ್ ಕೊಟ್ಟಿಲ್ಲ. ಇದ್ದೀನಿ ಸೀಸ್, ಒಂದು ಲೈಕ್ ಕೊಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್. ಕೊಟ್ಟಿಲ್ಲ ಅಂದರೆ ಕೊಡಿ ಅಂತ. ಅಮ್ಮದೇವ ಎಂತದ ಊಟ ಆಯ್ತಾ ನಿಂದು? ಲೈಕ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಡಿಗೆ ಮಾಡ್ತಾ ಲೈವ್ ಮಾಡ್ತೀನಿ. ಹೌದಾ? ನೋಡಿ ಒಂದು ಲೈಕನ್ನು ಕೊಡಿ. ಅಡಿಗೆ ಆಗಬೇಕಲ್ವ ಎಲ್ರಿಗೂ? ಹೌದು, ಎಲ್ರಿಗೂ ಈಗ ಅಡಿಗೆ ಮಕ್ಕಳಿದ್ರೆ ಮಕ್ಕಳಿಗೆ ರೆಡಿ ಮಾಡಿ ಕೊಡಬೇಕು. ನನಗೂ ಕೂಡ ಹಾಗೇನೆ, ನಂದು ಕೂಡ ಅಡಿಗೆ ಮಾಡಿ ಎಲ್ಲ ಕೆಲಸ ಮಾಡಿ ಬರ್ತೀನಿ ನಾನು. ಅವನು ಗುಡ್ ಅಂದಿದ್ದಾರೆ ನಮ್ಮ ರಾಧಮ್ಮ ಅವರು. ಲೈಕ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಧಮ್ಮ ಅವರೇ, ಥ್ಯಾಂಕ್ ಯು. ರಾಧಮ್ಮ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಾವು ಕೂಡ ನಿಮ್ಮ ವಿಡಿಯೋಗೆ ಬಂದು ಸಪೋರ್ಟ್ ಮಾಡ್ತೀವಿ. ಆಲ್ ಇನ್ ಒನ್ ಅವರು ಪ್ಲೀಸ್ ಎಲ್ಲ ಕನೆಕ್ಟ್ ಆಗಿಲ್ಲ, ಪ್ಲೀಸ್ ಕನೆಕ್ಟ್ ಆಗಿ, ನಾನು ಕನೆಕ್ಟ್ ಆಗ್ತೀನಿ. ಪ್ಲೀಸ್ ನನ್ನ ಚಾನಲ್ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹತ್ರ ಹಾಕ್ಬನ್ನಿ, ಅವರಿಗೆ ನಾನು ರಿಟರ್ನ್ ಕೊಡ್ತೀನಿ. ಗೋಲ್ಡನ್ ಸ್ಟಾರ್ ಪಿನ್ ಮೀ ಅಂತಿದ್ದಾರೆ. ಓಕೆ ಗೋಲ್ಡನ್ ಸ್ಟಾರ್ ಅವರೇ. ಆಲ್ ಇನ್ ಒನ್ ವೈಪಿ ಗುಡ್ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಮಾಡುವೆ ಅಂತಿದ್ದಾರೆ. ಮಾಡೂರವರು ಬಂದರು. ನಮಸ್ಕಾರ ಮಾಡೂರವರೇ, ತುಂಬ ದಿನದ ನಂತರ ಬಂದಿದ್ದೀರಿ. ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಟಿಫನ್ ಆಯ್ತಾ ನಿಮ್ಮದು? ಏನು ಟಿಫನಿಗೆ ಇವತ್ತು? ಇನ್ನಿದಾದೆ ತಿಂಡಿ ಮಾಡೂರು ಹಿರೇಗ್. ರಾಧಮ್ಮ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಗೋಲ್ಡನ್ ಸ್ಟಾರ್ ಅವರು.
ಸೂಪರ್ ಮಾಡೂರವರು ಫಾಸ್ಟಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡೂರವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಫಾಸ್ಟಿಂಗ್ ಅಂದಿಸ ಮಾಡೂರವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೆಲ್ಲಪ್ಪ ಒಂದು ಪಸತ್ತ ಪಪ್ಪ ನೆನಪಿರು. ಹೇಮಂತ್ ಗೌಡ ಅವರು ವೀನಕ್ಕ ಓಲೇರು ವೀನಕ್ಕ ಗೀತೆ ಡ್ಯೂಟಿ ಇಲ್ಲೇರ ಅಂದಾರ ಮತ್ತೆ ಬೈಯ ಬರ್ಪೇರ ನೈಟ್ ಬರ್ಪೇರು ವೀನಕ್ಕ ನೈಟ್ ಜಾಯಿನ್ ಆಪೇರು. ಗೋಲ್ಡನ್ ಸ್ಟಾರ್ ಹೇಮಲತಾ ಅವರೇ ನಿಮ್ಮ ಚಾನಲ್ಗೆ ಹೋಗಿ ಬಂದೆ, ಪ್ಲೀಸ್ ನಮ್ಮ ಚಾನಲ್ಗೆ ಬನ್ನಿ ಕನೆಕ್ಟ್ ಆಗಿ ಅಂತಿದ್ದಾರೆ. ಪಿನ್ ಐಡಿಗೆ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಬೇಕು ನೋಡಿ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಆಗಿ ಗೋಲ್ಡನ್ ಸ್ಟಾರ್ ಹೇಮಲತಾ ಅವರಿಗೆ. ಸಂಗೀತ ಚಟಿಪಾಡು ವಿಂಕಿನ दादाओ गले जाओ जा ಮಾಡೂರ್ ಅವರು ಆಲ್ ಇನ್ ಒನ್ ಗಿಫ್ಟ್ಸ್ ಕೊಟ್ಟೆ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರೇ ಕೊಟ್ಟರು ನೋಡಿ. ಹೇಮಲತಾ ಅಕ್ಕ ಹಾಯ್ ಅಂತಿದ್ದಾರೆ. ಹೇಮಂತ್ ಗೌಡ ಅವರು ಓಕೆ ಆಲ್ ಇನ್ ಒನ್ ಸೀಸ್ ಹೋಗಿ ಬರುತ್ತೇನೆ ಅಂತಿದ್ದಾರೆ ನೋಡಿ. ಮಾಡೂರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೇಮಂತ್ ಅವರೇ ದಾನೆ ಮಸ್ತ್ ದಿನ ಇವಕ್ಕ ಎಂಟ್ರಿ ಕೊರಿಯರ್. ಗೋಲ್ಡನ್ ಸ್ಟಾರ್ 337 ಆಲ್ ಇನ್ ಒನ್ ರಿಟರ್ನ್ ಮೀ ಅಂತಿದ್ದಾರೆ. ರಾಧಮ್ಮ ಅವರು ಹಾಯ್ ಅಂಡಿ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು ಥ್ಯಾಂಕ್ ಯು ಹೇಮಲತಾ ಸಿಸ್ ಅಂತಿದ್ದಾರೆ. ಯಾನ್ ಇಜ್ಜಾಂಡ್ ಅಂದೆ ಇಜ್ಜತ್ ಇತಿಜಾರ ಓಕೆ ಓಕೆ. ಹಾಯ್ ಹೇಮಲತಾ ಹೇಮಂತ್ ಗೌಡ ಬ್ರೂ ಅಂತಿದ್ದಾರೆ. ಹೇಮಲತಾ ಅವರು ಗೆಜ್ಜೆಗಿರಿ ವರ್ಕ್ ಜೊತೆಯಿಂದ ಅಂಚನಾ ಓ ಅಂಚೆ ಇತಿಜಾರು ಬಿಸಿ ಇತ್ತಾರೆ. ರಾಧಮ್ಮ ಬೆಳಿಗ್ಗೆನೆ ಮಾಡಿದ್ನಲ್ಲ ಮತ್ತೆ ಹೋಗಿ ಹೇಗ್ ಮಾಡ್ಲಿ ಅಂತಿದ್ದಾರೆ ನೋಡಿ. ಮಾಡೂರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿಂದ ಮಾಡೂರ್ ಅವರು ರಿಟರ್ನ್ ಮಾಡಿ ಬಂದೆ ಅಂತಿದ್ದಾರೆ. ಮಾಡ್ರು ಆಲ್ ಇನ್ ಒನ್ ಥ್ಯಾಂಕ್ಸ್ ಅಂತಿದ್ದಾರೆ. ಹೇಮಲತಾ ಅಕ್ಕ ಊಟ ಆಯ್ತಾ ಅಂತಿದ್ದಾರೆ. ಹೇಮಂತ್ ಗೌಡ ಅವರು ಹೇಮಂತ್ ನಿಮ್ದು ಕನ್ನಡನ ಯಾರ್ದು ಆಯ್ತು ಬ್ರೂ ಅಂತಿದ್ದಾರೆ. ಮಾಡೂರ್ ಅವರು ಸೂಪರ್ ಅಂತಿದ್ದಾರೆ. ಹೇಮಂತ್ ಗೌಡ ಅವರೇ ಪ್ಲೀಸ್ ಚಾನಲ್ ಕನೆಕ್ಟ್ ಆಗಿ ನಾನು ಹೋಗಿ ಬಂದೆ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ ಅವರು ಹೇಮಂತ ಗೌಡ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ದೇವಾ ಯಾರೋ ಪೂರ್ತಿ ಇದೀನು
ಎನಿವನ್ ಕನೆಕ್ಟೆಡ್ ಮೀ ಅಂತಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಿ ಬಂದು ಸಪೋರ್ಟ್ ಅನ್ನು ಮಾಡಿ. ಏ ಪುಟ್ಟ ನೋಡು ಎಂತದು ತೆಗೀತು ನೋಡುವ ಬೇಡವಾ ಅಮ್ಮಂದಲ್ವಾ ಬೇಡ ಹೋಗು. ಯಾಕೆ ಮಾಡ್ತೀಯ ಬಂದೆ ಈಗ ನೀವು ಮೆಸೇಜ್ ಮಾಡ್ತಾ ಇರಿ. ಬಂದೆ. ಕ್ರೇಜಿ ಲೈಫ್ ಲಕ್ಷ್ಮಿ ನಾನು ಕನೆಕ್ಟ್ ಆಗಿ ಆದ್ರೆ ನೀ ಕಮೆಂಟ್ ಮಾಡಿ ಬಂದೆ ಸಿಸ್ ಪ್ಲೀಸ್ ಕನೆಕ್ಟ್ ಆಗಿ ಅಂದಿದ್ದಾರೆ. ಹೇಮಲತಾ ಅಕ್ಕ ಓಕೆ ಅಂತಿದ್ದ. ಈಗ ಬಂದೆ. ಸಾರಿ ಕ್ರೇಜಿ ಲೈಫ್ ಗಿಫ್ಟ್ ಲಕ್ಷ್ಮಿ ಡನ್ ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ ಹೇಮಂತ್ ಅವರು. ನೀವು ಆನ್ಲೈನ್ನಲ್ಲಿ ಹೇಮಲತಕ್ಕ ಮಾಡರ್ ಬ್ಲಾಗ್ಸ್ ಆಯ್ ಅಂತಿದ್ದಾರೆ. ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಬನ್ನಿ ಪ್ಲೀಸ್ ಹಾಗೆ ಕೊಡಬೇಡಿ ಅಂತಿದ್ದಾರೆ ಹೇಮಂತ್ ಅವರು. ನೋ ಹೇಮಂತಕ್ಕ ಗೊತ್ತೂ ಇಲ್ಲ.
ಸಾರಿ 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 ಸಾರಿ. ಹಾಯ್ ಮಾಡೂರವ್ರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ ನೋಡಿ ಬ್ರೂ, ನಮ್ಮ ಚಾನಲ್ ನೋಡಿ ಗೊತ್ತಾಗುತ್ತೆ ಅಂತಾರೆ. ಪ್ರಿಯಾ ಠಾಕೂರ್ ಅವರು ಬಂದರು. ಹಾಯ್ ಪ್ರಿಯಾ ಅವರೇ, ಹಲೋ, ವೆಲ್ಕಮ್ ವೆಲ್ಕಮ್ ಪ್ರಿಯಾ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹೇಮಂತ್ ಇನ್ಸ್ಟಾಗ್ರಾಮ್ ಏರುಲ್ಲರ ಮಾತಾ ಇಂಕಲುಲ್ಲ ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಡಿಸೋಜ್ ಅವರು ಹಾಯ್ ಅರಿನಕ್ಕ, ಹಾಯ್ ವೆಲ್ಕಮ್ ಡಿಸೋಜ್ ಅವರೇ. ತುಂಬ ದಿನದ ನಂತರ ನೀವು ಭೇಟಿ ಕೊಟ್ರಿ. ಕೊದಿಯಾರು ದೂರ ಪೋದಿತ್ತಾರೆ ಡಿಸೋಜ್ ಅಕ್ಕ. ಇರ್ನ ಲೈವ್ ಎಂಕ್ ತಿಕ್ಕಿಜಿ ಬ್ರೇಕ್ಫಾಸ್ಟ್ ಆಂಡ್ ಅಕ್ಕ ಎನ್ನಾಂಡ್ ಇರ್ನಾಂಡೆ ಲೈಕ್ ಕೊರಿಯರೇ. ಸ್ಪೇಸ್ ಲೈವ್ ಮಾಡಲೇಬೇಕಾ? ಪೇಸ್ ಇಲ್ಲತ್ತೆ ಹಂಗೆ ಲೈವ್ ಮಾಡ್ಬೋದು, ಏನಾಗೋದಿಲ್ಲ, ಎಲ್ಲರೂ ಮಾಡ್ತಾರೆ. ನಾನು ಎಂತ ಗೊತ್ತೋ ಏನಾಗುತ್ತೆ ಅಂತ ತೋರಿಸ್ತಿದ್ದೀನಿ ಪೇಸ್ ಅಷ್ಟೇ. ಮಾಡ್ಬೋದು, ಏನಾಗಲ್ಲ. ಲೈಕ್ ಡನ್ ಅಕ್ಕ ಆಗಲ್ಲ ಅಂತಾರೆ, ಏನು ಮತ್ತೇನಂತ ಗೊತ್ತಿಲ್ಲ, ಒಬ್ರೊಬ್ರು ಒಂದೊಂದು ಮಾತಾಡ್ತಾರೆ. ಹ್ಯಾಪಿ ವುಮೆನ್ಸ್ ಡೇ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಡಿಸೋಜ ಅವರೇ ಹ್ಯಾಪಿ ವುಮೆನ್ಸ್ ಡೇ. ಮಾಡೂರವರು ಸಪೋರ್ಟಲ್ಲಿದ್ದಾರೆ. ಡಿಸೋಜ ಅವರು ಎನ್ನಲ ಆಂಡ್ ಅಕ್ಕ ಅಂದೆ, ಇರ್ನಲ್ಲ ಆಂಡೆ. ನಂದು ಇನ್ಸ್ಟಾಗ್ರಾಮ್ ಇಲ್ಲಪ್ಪ ಅಂತಿದ್ದಾರೆ ಗೋಲ್ಡನ್ ಸ್ಟಾರ್ ಅವರು. ಡಿಸೋಜ ಅಕ್ಕ ಹಾಯ್ ಅಂತಿದ್ದಾರೆ ಹೇಮಂತ್ ಅವರು. ದಾದಾ ಡಿಸೋಜ ದಾದಾ ತಿಂಡಿ ಮಲ್ದಾರಿ ನೀ ತಿಂಡಿ ದಾದಾ ಮಲ್ದಾರ್. ಏನು ಸ್ಪೆಷಲ್ ಸಿಸ್ ಇವತ್ತು ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ಪೆಷಲ್ ಎಂತ ಗೊತ್ತುಂಟ? ಮೀನು ಸಾರು ಮತ್ತು ಮೀನು ಫ್ರೈ. ಡಿಸೋಜ ಎಂಕ್ ಮ್ಯಾಗಿ ಅಂದೆ, ಎಂಕಿ ಇಡ್ಲಿ ಮಲ್ತಿತ್ತೆ. ನಿಮಗೆ ಏನು ಆಲಿನ್ ಒನ್ ಅವರೇ, ಡಿಸೋಜ್ ಅವರೇ, ನಿಮಗೆ ಏನು ಸ್ಪೆಷಲ್ ಇವತ್ತು? ಆಲಿನ್ ಒನ್ ಅವರೇ, ನಿಮಗೆ ಏನು ಸ್ಪೆಷಲ್? ಡಿಸೋಜ್ ಅಕ್ಕ ಒಲ್ಪ ಉಲ್ಲಾರು. ಮಧ್ಯಾಹ್ನದ ಒಣಸಗು ದಾದಾ ಸ್ಪೆಷಲು. ಏನು ಸ್ಪೆಷಲು ಎಲ್ರಿಗೂ ಮಧ್ಯಾಹ್ನದ ಊಟಕ್ಕೆ? ಉಲ್ಲೆ ಮುಲ್ಪ ಹೇಮಂತ್ ಅಂತಿದ್ದಾರೆ. ಉಲ್ಲೇರಿಗೆ ಯಾರು ಅಲ್ಪಣೆ ನಾನುಲ್ಲೆ ಮೂಲುಲ್ಲೆ. ಊರು ಒಲ್ಪ ಅಕ್ಕ ಪಣೊಂದ್ಕೇನೊಂದುಲ್ಲೇರು ಡಿಸೋಜಾರ್ನ. ಡಿಸೋಜ ಮ್ಯಾಂಗ್ಳೂರ್ ಅಂತಾನೆ ಇದೆ ನೋಡಿ, ಅವರು ಮ್ಯಾಂಗ್ಳೂರಿನವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಅವರು. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಗೋಲ್ಡನ್ ಸ್ಟಾರ್ ಅವರಿಗೆ.
ಹಾಯ್ ಡಿಸೋಜ್ ಆಸಿಸ್ ಅಂತಿದ್ದಾರೆ ನೋಡಿ. ಡಿಸೋಜ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಗೋಲ್ಡನ್ ಸ್ಟಾರ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಿಸೋಜ ಆಸಿಸ್ ಅಂತಿದ್ದಾರೆ. ಹಾಯ್ ಡಿಸೋಜ್ ಅವರೇ. ಡಿಸೋಜ ಇರ್ನ ಒಂದು ಒಣಸಕದಾದ ಮಧ್ಯಾಹ್ನ ಗೀನ ಗಮ್ಮತ್ ಮಲ್ದಾರೇನಿ ಸೂಪರ್ ಸಪೋರ್ಟ್ ವುಮೆನ್ಸ್ ಡೇ ಆಯ್ತಾ ಅಂಚಾದ ಗಮ್ಮತ್ ಮೀನಿ ಉಂಡ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿಸೋಜ ಅವರೇ. ವರ್ಕ್ ದಾದಾ ಮಲ್ಪುನು ಡಿಸೋಜ ಅಕ್ಕ. ವೆಲ್ಕಮ್ ಅಂತಿದ್ದಾರೆ ನೋಡಿ. ವರ್ಕ್ ದಾದಾ ಮಲ್ಪುನು ಒಂದಕ್ಕೆ ಏನೊಂದಿಲ್ಲ ಹೇಮಂತ್ ಬ್ರದರ್. ಉಡುಪಿ ನಾಯಕ್ ಸಿಸ್ ನಿಮಗೆ ಏನು ಆಗಬೇಕು? ಅರೀನಾ ಸಿಸ್. ಉಡುಪಿ ನಾಯಕ್ ಸಿಸ್ ನನಗೇನು ಇಲ್ಲ, ಅವರು ನಂದು ಸಬ್ ಆಗಿದ್ದಾರೆ ನನ್ನ ಚಾನಲ್ಗೆ. ಹಾಗೇನು ಅವರು ನನಗೆ ಪರಿಚಯ ಅವರು ನಂದು. ಹಾಗೆ ಇದರಲ್ಲಿ ಯೂಟ್ಯೂಬಲ್ಲೇ ಪರಿಚಯ ಆಗಿದ್ದು ನನಗೆ ಅವರು. ಸೂಪರ್ ಅಂತಿದ್ದಾರೆ. ರಾಧಮ್ಮ ಅವರು ಇದ್ದಾರೆ ನೋಡಿ. ರಾಧಮ್ಮ ಇಲ್ಲಿಂದಾನೇ ಪರಿಚಯ ನನಗೆ. ಉಡುಪಿ ಸಿಸ್ ಬಂದಿಲ್ಲ, ತುಂಬ ದಿನ ಆಯಿತು. ನಿನ್ನೆ ನೈಟ್ ಬಂದಿದ್ರು, ಹೋದ್ರು ಅವ್ರ ಮನೆಯಲ್ಲಿ ನೆಂಟಿದ್ದಾರಂತೆ, ಅದಕ್ಕೆ ಬಂದಿಲ್ಲ ಅವರು. ಹೌದಾ ಸಿಸ್ ಓಕೆ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೈಡಲ್ಲಿದ್ದೀರಾ 5 ಮೆಂಬರ್ಸ್, ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ? ಬನ್ನಿ ಮಾಡಿ ಮೆಸೇಜ್. ರಾಧಮ್ಮ ಗಿಫ್ಟ್ ಡನ್ ಅಂತಿದ್ದಾರೆ. ಯಾರಿಗೆ ರಾಧಮ್ಮ? ಡಿಸೋಜ್ ಅಕ್ಕ ಈರ್ ಆನ್ಲೈನ್ ಬರ್ಪರ ಏಪಾಲ. ಲೈಕ್ ಅಂತಿದ್ದಾರೆ. ಆನ್ಲೈನ್ ಬಂಡ ಲೈವ್ ಹೇಮಂತ ಅಂತಿದ್ದಾರೆ. ಲೈವಾ ಅಂತಿದ್ದಾರೆ. ಕ್ರೇಜಿ ಅವ್ರು ಲೈಕ್ಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂದಿದ್ದಾರೆ ಡಿಸೋಜ್ ಅವರು. ಥ್ಯಾಂಕ್ ಯು ಸೋ ಮಚ್. ಅಕ್ಕ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು. ಈಗ ಬಂದ್ರ ರಂಜು? ಈಗ ಬರ್ಪರ ಕೇನಿ ಆನ್ಲೈನ್ ಲೈವ್ಗೂ ಒಂದದು ಅಕ್ಕ. ಹಾಂ
ನಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಕೊಡಿ ರಾಧಾ ಸಿಸ್ ಅಂತಿದ್ದಾರೆ. ಹಾಂ ಬರ್ಪೆ ಹೇಮಂತ್ ಅಂತಿದ್ದಾರೆ. ಕೃಷಿ ಸ್ನೇಹಿತ ಅವರು ಬಂದರು. ಹಾಯ್ ಕೃಷಿ ಅವರೇ. ಶೀಲಾ ಕುಮಾರ್ ಅವರು ಬಂದರು. ಶೀಲಾ ಕುಮಾರ್ ಪುಡ್ ಅವರು ಬಂದರು. ನಮಸ್ತೆ ನಮಸ್ತೆ ಲೈಕ್ ಡನ್ ಅಂದಿದ್ದಾರೆ. ಕೃಷಿ ಅವರೇ ನಮಸ್ತೆ ನಿಮಗೆ. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಲೇಡೀಸ್ಗೂ ಎಲ್ರಿಗೂ ಸಿಸ್ಟರ್ಗೆ ಹ್ಯಾಪಿ ವುಮೆನ್ಸ್ ಡೇ ನನ್ನ ಕಡೆಯಿಂದ. ಹೆಂಗೆ ಗೊತ್ತು ಆ ಪೂಜಿ ಅಕ್ಕ ಈ ಆನ್ಲೈನ್ ಪುನಃ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಿವಕುಮಾರ್ ಫುಡ್ ಬ್ಲಾಗ್ಸ್ ಅವರೇ. ಕೃಷಿ ಸ್ನೇಹಿತ ಹೋಪ್ ಆಲ್ ಆರ್ ಗುಡ್. ಅವರು ಯಾರು ಅಂತ ನಂಗೆ ಗೊತ್ತಿಲ್ಲ. ಇವತ್ತು ವುಮೆನ್ಸ್ ಡೇ ಏನು ಹೇಳ್ಬಾರ್ದು ಅಂತ ಸೈಲೆಂಟ್ ಆಗಿದ್ದೀನಿ. ನನಗೆ ಸಿಟ್ಟು ಬಂತು ಲೈಫ್ ಇದ್ದು ರಂಜು ಅವರೇ. ಎಂತ ಗೊತ್ತುಂಟಾ, ನಿಮ್ಗೆ ಆಗ ಮೆಸೇಜ್ ಮಾಡಿದ್ದೇನಲ್ಲ, ದೋಸೆ ತಿಂದು ನಿಮ್ಮ ತಿಕ್ಕು ಅಂದ್ರಲ್ವಾ. ಮತ್ತೆ ಎಂತ ಮಾಡ್ತಾರೆ ಇವ್ರದ್ದು ಲೈವ್ಗೆ ಏನು ಹೋಗಿ ನಿಮ್ಮ ಕೆಲಸ ನೋಡಿ ಅಂತಾರಲ್ವ. ಅದು ಸಿಟ್ಟು ಬಂತು ನನಗೆ. ನಮ್ಮ ಮನೆದು ಕೆಲಸ ಮಾಡಲಿಕ್ಕೆ ನಿಮ್ಮ ಮನೆದು ಕೆಲಸ ಮಾಡಲಿಕ್ಕೆ ಅವರವ್ರ ಮನೆದು ಅವ್ರಿಗೆ ಗೊತ್ತಿಲ್ವಾ, ಇವ್ರು ಯಾರ ಹೇಳಲಿಕ್ಕೆ ಅಲ್ವಾ. ಅದಕ್ಕೆ ನಾನು ಸಾರಿ ಜೋರು ಮಾಡಿದೆ. ಮತ್ತೆ ಅವನಿಗೆ ಗೊತ್ತಾಯಿತು ಅವರಿಗೆ ನಾನು ಹೇಳ್ಬಾರ್ದಂತ. ಮತ್ತೆ ಮಾತಾಡ್ತಾ ಇದ್ದರು, ನಾನು ಆನ್ಸರ್ ಕೊಟ್ಟಿಲ್ಲ. ಮತ್ತೆ ಏನೇನೋ ಅಂತಿದ್ರು, ಮತ್ತೆ ಹೋದ್ರು ಸೀದಾ. ಹೇಮಂತ್ ಹೆಂಗೆ ಕನೆಕ್ಟೆಡ್ ಆ ಥರ ಅಂತಿದ್ದಾರೆ. ಮತ್ತೆ ಅಂತಿದ್ದಾರೆ ರಂಜು ಅವ್ರು ನಿಮಗೆ ಹಾಗೆ ಅಂತೆ. ನಾನು ಬಿಡಲ್ಲಪ್ಪ ಹಾಗೆಲ್ಲ ಅಂದರೆ. ನಾನು ಏನೇ ಆಗಲಿ ಆಗುತ್ತೆ. ಅಲ್ಲ, ನಮ್ಮ ಕೆಲಸ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ವಾ ಇವ್ರು ಯಾರು ಅನ್ನಲಿಕ್ಕೆ, ನಮಗೆ ಹೋಗಿ ಕೆಲಸ ಮಾಡಿ ಅನ್ನಲಿಕ್ಕೆ. ಮಾಡ್ತೀವಿ ಬಿಡ್ತೀವಿ ಅವ್ರಿಗೇನು. ಏರಕ್ಕ ಒಂಜಿ ಒರಿ ಬರ್ತಿತ್ತೆ ರೆಕಾರ್ಡ್ ಅದಾಗ. ಗುಡ್ ವೆಲ್ಕಮ್ ಅಂದೆ. ಒಲ್ಲ ಕೆಲವರು ಇಪ್ಪೇರುತ್ತೆ ಬೊಕ್ಕೋರಿಯನ ಏನಂಡಲ್ಲ ಮಲ್ತೆಡ್ಡ ಬೊಕ್ಕೋರಿ ಬತ್ತಿತ್ತೇರು. ನಿಗ್ಲೆಗ್ದಾಲ ನಾನ್ ಸೆನ್ಸ್ ಪೀಪುಲ್ ನಿಗ್ಲೆದಾಲ ಬೇಲೇಜ್ ಗಿಫ್ಟ್ ತಂದು ಅವೇನು ಕೊರ್ಪಿ ನಿಂದಿತ್ತ ಕೂಡ ಮೆಸೇಜ್ ಮಲ್ತಿತ್ತೇರು ಇಂಗ್ಲೀಷಡು. ಅತ್ತಪ್ಪ ಅತ್ತು ಎಂತಕ್ಕೆ ಬೇಜಾರಾಯಿತು ರಂಜು? ನನ್ನ ಕಡೆಯಿಂದ ಬೇಜಾರಾಯ್ತಾ? ಬಾನ್ವಿ ಅವರು ಬಂದರು. ಹಾಯ್ ಹಾಗೆ ದಬ್ಬಿಸ್ಬೇಕು ಸಿಸ್ ನೀವು ಹೆದರ್ಬೇಡಿ ಎಲ್ರಿ ಯಾರಿಗೂ. ನಾನು ಹೆದ್ರಲ್ಲಪ್ಪ. ನಾನು ಸಾರಿ ಬೈದಕ್ಕೆ ಅವರು ಸೈಲೆಂಟ್ ಆಗಿ ಬಂದರು. ಮತ್ತೆ ಎಲ್ಲಾದರೂ ನಮಗೆ ನಾವು ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಇರಬೇಕು, ಯಾವುದಕ್ಕೆ ಹೆದರ್ಕೋಬಾರ್ದು. ಹೆದರುವವರು ಎಷ್ಟೋ ಮಂದಿ ಇರ್ತಾರೆ. ನಾವು ಅದಕ್ಕೆಲ್ಲ ಹೆದರ್ಕೊಂಡು ಕೂತ್ರೆ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವೇ ಇಲ್ಲ. ಇದ್ದಲ್ಲೇ ಇರಬೇಕಾಗ್ತದೆ, ನಾವು ಹೆದರ್ಕೊಂಡೇ ಇರಬೇಕು. ಇರೆಗೆ ನೆರ್ಪುಜಿಯೇ ಹೇಮಂತ್ ಇರೆಗದಾಗಿ ನೆರ್ಪೇನು. ಯಾಕೆ ರಂಜು ಅವರೇ ನಿಮಗೆ ಬೇಜಾರಾಯಿತು? ಭಾವನಿ ಆಯ್ ಅಂತಿದ್ದಾರೆ. ಆಯ್ ಭಾವನಿ ಅವರೇ ವೆಲ್ಕಮ್ ನಿಮಗೆ. ಹೆಣ್ಣು ಒಂದು ಕಲಿತರೆ ಸಾಲೆ ಒಂದು ತೆರೆದಂತೆ, ಹೆಣ್ಣು ಒಂದು ಕಲಿತರೆ ಸಾಲೆ ತೆರೆದಂತೆ, ಹೆಣ್ಣು ಒಂದು ಕಲಿತರೆ ಎಂದು ಸಾಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ವುಮೆನ್ಸ್ ಡೇ. ಅವನಿಗೆ ನನ್ನ ಬಾಯಿಂದ ತುಂಬ ನಾನು ಬೈದೆ. ಏನಾಗಲಿ, ಯಾರೋ ಒಬ್ಬ ಬಂದಿದ್ದ, ಅವನು ಹೊಸದಾಗಿ ಬಂದಿದ್ದ. ಹೇಮಂತ್ ಡಿಸೋಜ್ ಅವರಿಗೆ ಕನೆಕ್ಟ್ ಆಗ್ತಾರೆ ಇರು. ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಬೇಜಾರಾಯಿತು ಅಕ್ಕ. ಯಾಕೆ ಬೇಜಾರಾಗಿದ್ದು ಇವರೇ? ಥ್ಯಾಂಕ್ ಯು ಸೋ ಮಚ್ ಭಾವನಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಭಾವನಿ. ಬಾನ್ವಿ ಥ್ಯಾಂಕ್ ಯು ಸೋ ಮಚ್. ಅಂತಿದ್ದಾರೆ. ಶಿವಕುಮಾರ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಹೆಣ್ಣು ಒಂದು ಕಲಿತಾರೆ. ಹೌದು ವೈಟ್ ಯು ಒಂದು ಮುಗಿಯದ ಬದುಕು ನೆನಪಿರಲಿ. ತುಂಬ ಹೊತ್ತು ಬದುಕಿ ಸಾಯುವುದು ಅಂದರೆ ಈ ವೈಟ್. ಹೌದು ನಾನು ಯಾವ ಅಕ್ಕ ಆನ್ಲೈನ್ ಬರುವುದು ಅಲ್ಲ. ಲೈಫು ಇದ್ದು ರಂಜು ಅವರೇ, ನೀವು ಯಾಕೆ ಇದು ಮಾಡೋದು? ಅವ್ರಿಗೆ ಆನ್ಸರ್ ಕೊಡಬೇಕು. ನಿಮಗೆ ಹೇಳಿದ್ರಲ್ವಾ, ನಿಮಗೆ ದೋಸೆಯನ್ನು ನಿಮ್ಮ ಮುಖಕ್ಕೆ ತಿಕ್ಕಿ ತಿನ್ನಿ ಅಂತ. ಹಾಗೆ ನೀವು ಸುಮ್ಮನೆ ಇರಬಾರ್ದಿತ್ತು, ಆನ್ಸರ್ ಕೊಡಬೇಕಿತ್ತು ಅವರಿಗೆ. ಅಕ್ಕ ಆನ್ಲೈನ್ ಬರುವುದಾ? ಬನ್ನಿ ಬಲೆ. ಶೀಲಾ ಅಕ್ಕ ಅಂತಿದ್ದಾರೆ. ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಬಾನ್ವಿ ಅವರು ನನಗೂ ಪಿನ್ ಮಾಡಿ. ಓಕೆ ಗೋಲ್ಡನ್ ಸ್ಟಾರ್ ಅವರೇ, ಇವ್ರದ್ದು ಮಾಡ್ತೀನಿ ಸ್ವಲ್ಪ.
ಬಾಣ್ವಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬಾಣ್ವಿ ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್ ಬಾಣ್ವಿ ಅವರೇ, ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ರಾಜುಗೂ ದಾದಗೆ ರಂಜು ಅವರಿಗೂ ಕೂಡ ಮೆಸೇಜ್ ಹಾಕಿದ್ದಾರೆ, ರಂಜು ಅವರಿಗೆ. ಅದಕ್ಕೆ ನಾನು ಯಾರು ಅಂತ ರಂಜು ಹತ್ರ ಕೇಳಿದೆ, ಯಾರದು ಅಂತ, ಅವರಿಗೆ ಗೊತ್ತಿಲ್ಲ ಅಂದರು. ಮತ್ತೆ ನನಗೆ ಅವರಿಗೆ ಇವ್ರದ್ದು ಲೈವಲ್ಲಿ ಹೋಗಿ ಎಲ್ಲರೂ ನಿಮ್ಮ ಕೆಲಸ ನೋಡಿ, ನಿಮಗೆ ಕೆಲಸ ಇಲ್ವ ಅಂತ ಅಂದರು. ಅದಕ್ಕೆ ನನಗೆ ಸಿಟ್ಟು ಎಲ್ಲಿಂದ ಬಂತ ಏನ. ನಮ್ಮ ಮನೆದು ಕೆಲಸ ಮಾಡಲಿಕ್ಕೆ ಮೂರನೇವರು ಯಾರು ಹೇಳಲಿಕ್ಕೆ, ನಮ್ಗೆ ಗೊತ್ತಿಲ್ವ ಮಾಡಲಿಕ್ಕೆ. ಸೂಪರ್ ಸಪೋರ್ಟ್ ಗೋಲ್ಡನ್ ಸ್ಟಾರ್ ಅವರು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಬಾನ್ವಿ ಜಿ ಅಂತಿದ್ದಾರೆ ಶೀಲಾ ಕುಮಾರ್ ಪುಡ್ ಅವರು. ಪಾಪ ಎಲ್ಲರೂ ಟೈಮ್ ಪಾಸ್ಗೆ ಬರೋದಲ್ಲ, ಅವರಿಗೂ ಕೂಡ ಪಾಪ ಒಂದು ಆದರೆ ಒಳ್ಳೇದಲ್ವ. ನಾವು ಕೂಡ ಮೋನೆ ಆಗಬೇಕು, ನಾವು ಕೂಡ ಯೂಟ್ಯೂಬರ್ ಆಗಬೇಕನ್ನುವ ಆಸೆ ಇರುತ್ತಲ್ವ. ಇಂಥವ್ರು ಒಂದೊಂದು ಬಂದರೆ ಸಾಕು, ಎಲ್ಲರದು ಇದು ಮಾಡ್ತಾರೆ. ಹೇಮಂತ್ ಹಾಯ್ ಅಂತಿದ್ದಾರೆ ನೋಡಿ ಶೀಲಾ ಕುಮಾರ್ ಪುಡ್ ಅವರು. ನಾವು ಅದಕ್ಕೆಲ್ಲ ಇದ್ರು ಅವಳಲ್ಲ, ಆದರೆ ಆಗ್ತದೆ ಹೋದ್ರೂ ಹೋಗ್ತದೆ. ಊಟ ಆಯ್ತಾ ರಂಜು ಅಕ್ಕ, ಎಲ್ಲಿ ಇದ್ದೀರಿ, ಊಟ ಆಯ್ತಾ ಅಂತಿದ್ದಾರೆ. ಅವರ ಮನೆಯವರಿಗೆ ಮಾಡ್ತಾರೆ, ಇದು ಮಾಡ್ತಾರಲ್ಲ, ಹೋಗಿ ಕೆಲಸ ನೋಡಿ ನಿಮ್ಮದು ಅಂತ ಮಾಡ್ತಾರೆ. ಅದು ನಮಗೆ ಮಾಡ್ತಾರೆ, ನಾವೆಂತ ಎದುರ್ಕೊಂಡು ಇರ್ತೀವ. ಕನ್ನಡ ಪಾತಿರ್ನಾ ಅಂದು ಯಾವ ಊರು ಅವ್ರದ್ದು, ಹೇಗೆ ಮಾಡಿದ್ರು ಅವರು, ನನಗೆ ಸಿಟ್ಟು ಬರ್ತಿದೆ ಈಗೆಲ್ಲ ಮಾತಾಡ್ದ. ಹೌದು, ಹೋಗಿ ನಿಮ್ಮ ಕೆಲಸ ನೋಡಿ ಅಂದರು. ಮತ್ತು ರಂಜು ಅವರಿಗೆ ಅಂದರು, ದೋಸೆ ತಿನ್ನಿ ಮುಖಕ್ಕೆ ತಿಕ್ಕು ನಿನ್ನ ಮುಖಕ್ಕೆ ನಿನ್ನ. ಅದು ಕೂಡ ಅಲ್ಲ, ಇದು ಲ್ಯಾಂಗ್ವೇಜ್ ಅಂದರೆ ಏಕವಚನದಲ್ಲಿ ಮಾತಾಡಿದ್ರು. ಹಾಗೆಲ್ಲ ಮಾತಾಡಿದವರು ರೆಸ್ಪೆಕ್ಟ್ ಕೊಡೋದಿದ್ದಾರೆ. ನಮಗೆ ಯಾರು ರೆಸ್ಪೆಕ್ಟ್ ಅವರು, ಅವರಿಗೆ ಹಿಂದೆ ರೆಸ್ಪೆಕ್ಟ್ ಉಂಟೆ, ನಮ್ಗೆ ಕೊಡಲ್ವ ಅವರಿಗೆ ರೆಸ್ಪೆಕ್ಟ್ ಇಲ್ಲವೇ ಇಲ್ಲ. ಹಾಗೆ ನಮ್ಮದು. ಮತ್ತೆ ಹೋದರು ಅವರು. ಇನ್ನೊಬ್ಬ ಬಂದರು, ಅವರು ಕೂಡ ನಿಮಗೆ ಕೆಲಸ ಇಲ್ವಾ ಮಾಡಲಿಕ್ಕೆ, ನಾನ್ ಸೆನ್ಸ್ ಪೀಪಲು ಹಾಗೆಲ್ಲ ಅಂದರು. ಅವನ ಐಡೆಂಟ್ ಬ್ಲಾಕ್ ಮಾಡಿಬಿಟ್ಟೆ, ಹೋಗ್ಲಿ ಆಚೆ ಅಂತ. ನನಗೆ ಏನಂದ್ರು ನಾನು ಬಿಡಲ್ಲ. ಆದದ್ದು ಆಗುತ್ತೆ, ಹೋಗದದ್ದು ಹೋಗುತ್ತೆ. ಎದ್ರುಕೊಂಡು ಕೂತ್ರೆ ಅಂದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಎದುರ್ಕೊಂಡೇ ಕೂರಬೇಕು. ಹಿಂದಿನ ಕಾಲ ಆಯಿತು ಹೆಣ್ಮಕ್ಳು ಎದುರುವುದು, ಈಗ ಆಗಬಾರ್ದು. ಸ್ಟ್ರಾಂಗ್ ಆಗಿರಬೇಕು ಎಲ್ಲರೂ, ಲೇಡೀಸು ಸ್ಟ್ರಾಂಗ್ ಆಗಿರಬೇಕು ಎಲ್ಲರೂ. ಸೂಪರ್ ಅಂತಿದ್ದಾರೆ ಇಸುಜಾಕ ಒಲ್ಪ ಉಳ್ಳಾರು ಅಂದಕ್ಕೆ ಏನೊಂದಿಲ್ಲ. ಯಾರದು ಕತ್ರಿ ಕೂಡ ಕತ್ರಿ. ಹೆಣ್ಮಕ್ಳು ಸ್ಟ್ರಾಂಗ್ ಇದ್ರೇ ಸ್ವಲ್ಪ ಇದಾಗೋದು. ಹಾಯ್, ಗುಡ್ ಆಫ್ಟರ್ನೂನ್ ಸಿಸ್ಟರ್. ಹಾಯ್ ಜಾಯ್ಸ್ ಆಫ್ ಮಲೆನಾಡು ಅವರೇ, ಗುಡ್ ಆಫ್ಟರ್ನೂನ್ ನಿಮಗೂ ಕೂಡ. ಏನಾಯ್ತು, ಎಂಥದೋ ಒಬ್ಬರು ಕಮೆಂಟ್ ಹಾಕಿದ್ರು ರಾಂಗ್ ಆಗಿ, ಅದಕ್ಕೆ ಅಂದೆ ಅವರಿಗೆ. ಆಗ ಬೆಳಿಗ್ಗೆ ಮಾರ್ನಿಂಗ್ 10 ಗಂಟೆಗೆ 10:30 ರಂಜು ಅಕ್ಕ ಕೋಪಡುಲ್ಲೇರ ಅಂದು ಕೋಪಡಿದ್ದಾರೆ. ಪಾಪ ಬೇಜಾರ ಅಣ್ಣ ಅಂದು ಅಲ್ಲ ಅಂಚಾದಾರು ಪೋಯಿರ ಕಡೆ ಬತ್ತಿನಾಗ್ಲೇಗ್ಲ ತೋರ ಆಗ್ಲೇ ಬರ್ರೆತ್ತನ ಬರೋಡು ಜಿನ ಪೋಡ ತಾತೆ ಮುಗ್ಗಿನು ಬರುತ್ತಿದ್ರೆ ಬರಬೇಕಿಲ್ಲ ಅಂದರೆ ಹೋಗ್ಬೇಕಲ್ವಾ. ಇದ್ದವರು ಪಾಪ ಅವರು ಏನಾದರೂ ಮಾಡಿ ಬಿಡ್ತಾರೆ, ಅವ್ರಿಗೆ ಏಕೆ ಅಲ್ಲ. ನನಗೆ ಮತ್ತೆ ಮೆಸೇಜ್ ಮಾಡ್ತಾರೆ ರಂಜು ಅವರೇ, ನನಗೆ ಮತ್ತೆ ನೀವು ಇಂಗ್ಲೀಷ್ ಕಲೀರಿ, ನೀವು ಇಂಗ್ಲೀಷ್ ಕ್ಲಾಸ್ಗೆ ಹೋಗಿ ಅದೆಲ್ಲ ಮಾಡ್ದ ನನಗೆ ಮೆಸೇಜ್. ನಿಮಗೆ ಒಂದೇ ಮೆಸೇಜ್ ಅಲ್ವಾ, ನನಗೆ ತುಂಬ ಮೆಸೇಜ್ ಮಾಡ್ದಾನೆ ಅವನು, ಗೊತ್ತಾ. ದಾಯಿಗೆ ಬೇಜಾರು. ನಿಮಗೆ ಒಂದು ಮೆಸೇಜ್, ನೀವು ಆಮೇಲೆ ಹೋದ್ರಲ್ವ, ನಾನೆಲ್ಲ ಆಗಲ್ಲ, ನನಗೆ ತುಂಬ ಮೆಸೇಜ್ ಮಾಡಿದ್ದಾನೆ. ನಾವು ಆನ್ಸರ್ ಕೊಟ್ಟೆ ಅವನಿಗೆ. ಹೋಗ್ಲಿ ಬಿಟ್ಟು ಅವರಿಗೆ ಅದು ಇದಾಗಿ ಬಿಟ್ಟಿದೆ. ಇನ್ನೂ ಅವ್ರದ್ದು ಹಾರಾಟ ಜಾಸ್ತಿ ಆಗುತ್ತೆ. ನಾವು ಎಷ್ಟು ಹೋಗ್ಲಿ ಅಂತ ಬಿಡ್ತೀವ ಅಷ್ಟು ಹಾರಾಟ ಜಾಸ್ತಿ ಆಗುತ್ತೆ. ಮತ್ತೆ ನನಗೆ ಸಬ್ ಆಗ್ತೀನಿ ಅಕ್ಕ ನಿಮಗೆ ಹಾಗೆ ಅಂದು ಹೋದ. ನಮಗೆ ಗೊತ್ತಾಯ್ತು ಅವನಿಗೆ ಇವರು ಅಕ್ಕ ಬಿಡಲ್ಲ ಅಂತ. ಸಪೋರ್ಟ್ ಅಂದಿದ್ದಾರೆ ಗೋಲ್ಡನ್ ಸ್ಟಾರ್ ಅವರು. ಅಲ್ವಾ ಗೋಲ್ಡನ್ ಸ್ಟಾರ್ ಅವರೇ, ಗೋಲ್ಡನ್ ಸ್ಟಾರ್ ಕೂಡ ಸ್ಟ್ರಾಂಗ್ ಇದ್ದಾರೆ ನೋಡಿ. ರಂಜು ಅಕ್ಕ ನಿಮ್ಮದು ಊರು, ರಂಜು ಅಕ್ಕಂದು ಊರು ಹೇಮಂತ್ ಅವರು. दरवाजा बंद क्यों करने का?
ಯಾವ ಓ ಮಲೆನಾಡು ದಾವಣಗೆರೆ. ಓ ಗೋಲ್ಡನ್ ಸ್ಟಾರ್ ಅವರು ಅಂತಿದ್ದಾರೆ, ನಮ್ಮ ಕಡೆ ಹೀಗೆಲ್ಲ ಮಾತಾಡಲ್ಲ ಅಕ್ಕ. ಯಾವ್ದು ಕಡೆ? ನಿಮ್ಮ ಕಡೆ ಹೇಗೆಲ್ಲ? ನಾನು ಸ್ಟ್ರಾಂಗ್ ಇದ್ದೀನಿ ಸಿಸ್. ನಾನು ಕೂಡ ಸ್ಟ್ರಾಂಗ್ ಇದ್ದೀನಿ ಸಿಸ್. ನಂದು ಮಲೆನಾಡು. ಯಾವ ಥರ ಮಾತಾಡಲ್ಲ ಸಿಸ್? ನಾವು ಮಾತಾಡಲ್ಲ ಅಂದರೆ ನಮಗೆ ಇದಾಗೋದಿಲ್ಲ. ನಮಗೆ ಯಾರು ರಾಂಗ್ ಆಗಿದ್ದೀರಾ ಅವರಿಗೆ ರಾಂಗ್ ಆಗಿ ಆನ್ಸರ್ ಕೊಡಬೇಕಲ್ಲದೆ ಅವರಿಗೆ ಬನ್ನಿ ಕೂತ್ಕೊಳ್ಳಿ ಚಹಾ ಕುಡೀರಿ ಅಂತ ಇದೆಲ್ಲ. ನಾನು ಹಾಗೆಲ್ಲ, ನಮಗೆ ರಾಂಗ್ ಕೊಟ್ಟರೆ ನಾನು ಅವರಿಗೆ ರಾಂಗ್ ಆಗಿ ಮಾತಾಡೋದು ಅಂತಿದ್ದಾರೆ. ಸ್ಟ್ರಾಂಗ್ ಇರಬೇಕು ಹೇಮಲತಾ ಅವರೇ. ಸ್ಟ್ರಾಂಗ್ ಇಲ್ಲ ಅಂದರೆ ತುಂಬಾ ಈಗಿನ ಇದರಲ್ಲಿ ನಾವು ಎಲ್ಲ ಹೆಣ್ಮಕ್ಳು ಅಂದರೆ ಸ್ಟ್ರಾಂಗೇ ಇರಬೇಕು ಗೊತ್ತಾ. ಸ್ಟ್ರಾಂಗ್ ಇಲ್ಲ ಅಂದರೆ ನೋಡಿ ಸೌಜನ್ಯದ್ದು ಏನಾಯಿತು ನೋಡಿ. ಸ್ಟ್ರಾಂಗ್ ಇದ್ರೇ ಎಲ್ಲದರಲ್ಲಿ ನಾವು ಮೇಲೆ ಬರುತ್ತೇವೆ. ಅವರು ಬಂದು ಕಮೆಂಟ್ ಹಾಕಿದ್ದಲ್ಲ ಹಾಗೆ. ಹೌದೌದು, ಅದಕ್ಕೆ ನಾನು ಅಂದ್ಕೊಂಡೆ ರಂಜು ಅವರು ಸೀದಾ ಹೋದರು, ಅವರಿಗೆ ಬೇಜಾರಾಯ್ತಾ ಏನು ಅವ್ರ ಕಡೆಯಿಂದ ಅಂತ. ನಿಮಗೆ ಗೊತ್ತುಂಟ ಅವ್ರು ಯಾರಂತ? ಸೂಪರ್ ಸೂಪರ್ ಅಂತಿದ್ದಾರೆ. ಹೇಗೆ ಮನಸ್ಸು ಬರುತ್ತೆ ಅಲ್ವಾ ಹಾಗೆಲ್ಲ ಮೆಸೇಜ್ ಮಾಡಲಿಕ್ಕೆ? ಒಂದು ನನಗೆ ಅಂಥದ್ದೆಲ್ಲ ಮನಸ್ಸಿಲ್ಲಪ್ಪ ದೇವ. ದಾವಣಗೆರೆ ಸರಿ, ಶಾಪಿಂಗ್ ಮಾಲ್ ಸೂಪರ್, ವಿಡಿಯೋ ಮಾಡುವೆ ಒಂದು ನಂತರ ಮಾಡಿ. ನೀವು ಕೂಡ ದಾವಣಗೆರೆಯಾ? ಸೂಪರ್ ಅಂತಿದ್ದಾರೆ. ದಾದಾ ಪಂಡರಕ್ಕ ಪಂಡರು ಎರೆಗು ಎಂತ ತಗೊಂಡು ಹೋದ ಅವನಿಗೆ? ಅದು ಇದೇ ಕೆಲಸವಾ? ನನಗೆ ಯಾರು ಗೊತ್ತಿಲ್ಲ, ನನಗೆ ಫುಲ್ಲು ಶಾಕ್ ಆಯಿತು ನೋಡಿ. ಹೌದಾ, ನಾನು ನಿಮಗೆ ಗೊತ್ತಾ ಅಂತ ಅಂದ್ಕೊಂಡೆ ಒಂದು ಬಾರಿ. ಅಯ್ಯೋ ಯಾರು ಅಂಚಪ್ಪ ಅನ್ಪನು ದಾದಿಕ ಪಂಡಿರ್ ರಂಜು ಅಕ್ಕಗು. ಹೌದು ಸಿಸ್, ನಮ್ಮದು ದಾವಣಗೆರೆ. ಹೌದಾ? ಹೌದೌದು, ನಿಮ್ಮದು ದಾವಣಗೆರೆ ಅಂದಿದ್ರಲ್ವ ಮೊನ್ನೆ. ಅಂದವೇ ನಾನು ಕೂಡ ಅಂದ್ಕೊಂಡೆ ರಂಜು ಅವ್ರಿಗೆ ಯಾಕೆ ಹಾಗೆ ಮೆಸೇಜ್ ಮಾಡಿದ್ರು ಅಂತ. ಮತ್ತೆ ಸೈಲೆಂಟ್ ಆದರು ರಂಜು ಅವರೇ. ನಾನು ಬೈದೆ ಅಲ್ವಾ? ಎಂತ ತಿನ್ಲಿಕ್ಕದ? ಮತ್ತೆ ಸೈಲೆಂಟ್ ಆದರು ಅವರು. ಓಕೆ 8 PM-ಗೆ 9 PM ಲೈವಿಗೆ ಬನ್ನಿ. ಓಕೆ ಶೀಲಾ ಕುಮಾರ್ ಫುಡ್ ಅವರೇ, ಓಕೆ ಬರುವ. ಲೈಫ್ ಇದ್ ರಂಜು ಹಾಯ್ ಅಂತಿದ್ದಾರೆ ಜೋಯ್ಸಪ್ಪ ಅವರು. ಯಾರು ಕೂಡ ತಿಂದರೆ ಏನಂತ ಬಡಿತೀನಿ ನಾನು. ಹಾಂ, ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಅಕ್ಕ ಪೋಪುನ ಬನ್ನಿ ಬರುವ 8 AM PM ಆ್ಯಂಡ್ ನೀವು ತಿಂಡಿ ಏನು ಕೇಳಿದ್ರಿ? ನನ್ನ ದೋಸೆ ಅಂತೆ ಅಲ್ವಾ ಅಷ್ಟೇ. ಓ ಅದನ್ನು ನೋಡಿ ಅಂದಿದ್ದಲ್ವಾ? ನನಗೆ ಅಂದರು ಇಂಗ್ಲೀಷ್ ಮಾತಾಡಿ, ಇಂಗ್ಲೀಷ್ ಕಲೀರಿ ಅಂದು. ನಾನು ಸರಿ ಬೈದೆ, ನನಗೆ ಇಂಗ್ಲೀಷ್ ಕಲಿಬೇಕಕ್ಕೂ ಬೇಡ ಅಂತ ನಂಗೆ ಗೊತ್ತು, ನೀವು ಯಾರಂತಂದೆ. ಹಾಯ್ ಜೋಯ್ಸಪ್ ಮಲೆನಾಡು ಅಂತಿದೆ. ಅಂಥದ್ದೆಲ್ಲ ಬರುತ್ತೆ, ಎಲ್ರಿಗೂ ಬರುತ್ತೆ ಮೆಸೇಜ್. ಅವರು ಕೆಲವರು ಸುಮ್ಮನೆ ಇದ್ದಿರು ಬಿಡ್ತಾರೆ, ಮತ್ತೆ ಬಂದು ಹಾಗೆ ಮಾತಾಡ್ತಾರೆ. ನಾವು ಮಾತಾಡ್ತೀವಿ, ನಮಗೆ ಸುಮ್ಮನೆ ಇದ್ದು ಗೊತ್ತೇ ಇಲ್ಲ. ಅದಕ್ಕೆ ನಾವು ಈಗಂದಲ್ಲ, ನಮ್ಮ ಮುಂಚಿನಿಂದಲೂ ನನಗೆ ಯಾರು ಉಪದ್ರ ಕೊಟ್ಟರು ಅವ್ರಿಗೆ ಬಿಡುವುದೇ ಇಲ್ಲ ನಾನು. ಆಗುವುದಾದರೆ ಆಗಲಿ, ಏನು ಬೇಕಾದರೂ ಆಗಲಿ. ಅವರೆಲ್ಲಾದರೂ ಏನಾದರೂ ಅಂದ್ಕೊಂಡು ನಾವು ಜೀವನ ಸಾಗಿಸ್ಬೇಕಂತ ಏನಿಲ್ಲ ಅಲ್ವಾ? ಅದಕ್ಕೆ ಜಾಯ್ಸಪ್ ಅವರು ಹಾಯ್ ಜಾಯ್ಸಪ್ ಮಲೆನಾಡು ಅಂತಿದ್ದಾರೆ. ನಮ್ಮ ಲೈಫ್ ಇದ್ ರಂಜು ಅವರು ನನಗೂ ಪಿನ್ ಮಾಡಿ. ಓಕೆ ಸಿಸ್ ಬಾಯ್, ಆಮೇಲೆ ಬರುವೆ. ಓಕೆ, ನಾನು ಕೂಡ ಹೋಗ್ತೀನಿ ಈಗ.
ಬುಷಾರ್ ಅವರು ಬಂದರು, ನೀವು ಸೂಪರ್ ಅಂತಿದ್ದಾರೆ. ಯಾಕೆ ಬುಷಾರ್ ಅವರೇ ಸೂಪರ್? ನಾನು ಆತನ ಹೆಸರೇನು? ನವೀನ್ ಮತ್ತೆ ಎಂತ ಉಂಟು, ನವೀನ್ ಅಂತ ಹೆಸರು ಅವನು. ಶಿವಕುಮಾರ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಸಿಸ್ ಅಂತಿದ್ದಾರೆ ಭಾರ್ಗವಿ ಬಾಲ್ ಅವರು. ಹೇಮಂತ್ ರಂಜು ಅಕ್ಕಗೂ ಮದುವೆ ಆತಂಡ? ಓ ದೇವರ, ರಂಜು ಅಕ್ಕಗೂ ಮದುವೆ ಆತನ? ಏನೊಂದಿಲ್ಲ ಹೇಮಂತ್ ಅನ್ನಿ ಏನ ನೀರಿಲ್ಲ ಅಂತ ಅಂದಿದ್ದಲ್ವ ನಾನು. ಆಂಡಿ ಯಾವ ರಂಜು ಅಕ್ಕಾಗ ಮದುವೆ ಆತನ? ಶೀಲಾ ಸಿಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ಭಾರ್ಗವಿ ಬಾಲು ಅವರು. ಓಕೆ ಕೊಡುವೆ ಅಂತಿದ್ದಾರೆ ಶಿಲಾಕುಮಾರ್ ಪುಡ್ಡ ಅವರು. ಓಕೆ ಶೀಲಾ ಸಿಸ್ ಥ್ಯಾಂಕ್ ಯು ಅಂತಿದ್ದಾರೆ ಭಾರ್ಗವಿ ಬಾಲು ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀತಾ ತುಲು ಟಾಕ್ಸ್ ಅವ್ರು ಬಂದರು. ಮೂನ್ ಲೈಟ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮೂನ್ ಲೈಟ್ ಅವ್ರು ಬಂದ್ರಾ? ಹ್ಯಾಪಿ ವುಮೆನ್ಸ್ ಡೇ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಬನ್ನಿ ಸಂಜೆ. ಓಕೆ ಬರ್ತೀವಿ. ಹೇಮಂತ್ ಪ್ರೂ ಕನೆಕ್ಟ್ ಅಂತಿದ್ದಾರೆ. ಮೂನ್ ಲೈಟ್ ಅವ್ರು ಆಯ್ ಅಂತಿದ್ದಾರೆ. ಆಯ್ ಹ್ಯಾಪಿ ವುಮೆನ್ಸ್ ಡೇ ನಿಮಗೂ ಕೂಡ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸಾರಿ, ಯಾರೋ ಬಂದಿದ್ರು ಅದಕ್ಕೆ ಹೋದೆ. ನೀತಾ ಅವರೇ ಶಿವಕುಮಾರ್ ಗಿಫ್ಟ್ ಡನ್ ಅಂತೆ. ಥ್ಯಾಂಕ್ ಯು ನೀತಾ ಅವರೇ, ವೆಲ್ಕಮ್. ಹ್ಯಾಪಿ ವುಮೆನ್ಸ್ ಡೇ ನಿಮಗೂ ಕೂಡ. ಮೂನ್ ಲೈಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಭಾರ್ಗವ್. ಹೇಮಂತ್ ಬ್ರೂ ನಿಮ್ಮ ಚಾನಲ್ನಲ್ಲಿ ವಿಡಿಯೋ ಇಲ್ಲ ಅಂತಿದ್ದಾರೆ. ಅವ್ರ ಸಪೋರ್ಟ್ ಐಡಿ ಅವರು ಕೊಡಿ, ಅವ್ರು ಕೊಡ್ತಾರೆ. ವೈಟಿಗೆ ಸಪೋರ್ಟ್ ಮಾಡಿ ಮಾರ್ರೆ ಅಂತಿದ್ದಾರೆ. ಲೈಫ್ ಇದು ರಂಜು ಪ್ಲೀಸ್ ರಿಟರ್ನ್ ಮಾಡಿ. ನಾವು ವೈಟಿಗೆ ಸಪೋರ್ಟ್ ಮಾಡುವ, ಬನ್ನಿ ರಂಜು ಅವರೇ ವಿಡಿಯೋ ನೋಡುವ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ನೀತಾ ಅವರು. ಥ್ಯಾಂಕ್ ಯು ನಿಮಗೂ ಕೂಡ. ರಂಜು ಅಕ್ಕ ಆನ್ಲೈನ್ ಬಲೆ ಅಂತಿದ್ದಾರೆ. ಅವರಿಗೆ ಕನ್ನಡ ಮಾರ್ರೆ, ನೀವು ಬಲೆ ಅಂದರೆ ಅವರಿಗೆ ಗೊತ್ತಾಗಲ್ಲ. ಹೇಮಂತ್ ಗಿಫ್ಟ್ ಕೊಡಿ ಪ್ಲೀಸ್ ಅಂತಿದ್ದಾರೆ ನೀತಾ ತೊಲೋ ಟಾಕ್ಸ್ ಅವರು.
ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಗಂಟೆ ಎಷ್ಟಾಯಿತು? ಓ ನಾನು ಕೂಡ ಹೋಗ್ತಾ ಇದ್ದೀನಿ, ನಾನು ಕೂಡ ಟೈಮ್ ಆಯಿತು, ನಾನು ಹೋಗ್ತಾ ಇದ್ದೀನಿ. ಇದ್ದೀರಲ್ವಾ ನೋಡುವ, ಸ್ವಲ್ಪ ಟೈಮ್ ಇರ್ತೀನಿ. ನೀತಕ್ಕ ನೀವು ಮೆಸೇಜ್ ಮಾಡ್ತಾ ಇರಿ, ನಾನು ಇರ್ತೀನಿ. ಸ್ವಲ್ಪ ಕೆಲಸ ಇದೆ, ನೀವು ಮೆಸೇಜ್ ಮಾಡ್ತಾ ಇರಿ, ಆಮೇಲೆ ಕಟ್ ಮಾಡ್ತೀನಿ. ನೀತಾ ತುಳು ಟಾಕ್ಸ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ಮೂನ್ ಲೈಟ್ ಅವರು. ಮೈ ಸೈಡ್ ಡನ್ ಅಂತಿದ್ದಾರೆ. ರಂಜು ಅಕ್ಕ ಅಂತಿದ್ದಾರೆ. ಹೇಮಂತ್ ಅವರು, ನೀತಾ ಅವರು ಥ್ಯಾಂಕ್ ಯು ಹೇಮಂತ್ ಅಂತಿದ್ದಾರೆ. ಬಂದೆ, ನೀವು ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ನಾನು ಕಟ್ ಮಾಡ್ತೇನೆ. ಒಂದು 10 ನಿಮಿಷ ಆದಮೇಲೆ ಕಟ್ ಮಾಡ್ತೀನಿ. ನಿಮ್ಗೆ ಯಾರೆಲ್ಲ ಗಿಫ್ಟ್ ಕೊಡ್ಲಿಕ್ಕೆ ಉಂಟು ತಗೊಳ್ಳಿ. ಈಗ ಕಟ್ ಒಂದು 10 ನಿಮಿಷದಲ್ಲಿ ಕಟ್